ಕಲೆ ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಓಂ ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋಃ ಶ್ರೀಯುತಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಗಣಾ ರಘುನಾಥಾನ್ವಿತಂ तं ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣ ಚೈತನ್ಯದೇವಂ ಶ್ರೀರಾಧಾಕೃಷ್ಣ ಪಾದಾನ್ ಸಹಗಣಲಲಿತಾ ಶ್ರೀವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ್ಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. श्री श्री राधा गोविंद की जय. श्री श्री गौरनिताय की जय. ಶ್ರೀಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಶ್ರೀ ಶ್ರೀ ರಾಧಾ ಗೋವಿಂದ ದೇವಸ್ಥಾನ ಮಂಗಳೂರು ಇವರು ಆಯೋಜಿಸಿರುವ 2ನೇ ಹಂತದ ಭಗವದ್ಗೀತಾ ತರಗತಿಗೆ ಸ್ವಾಗತ. ಇವತ್ತು ಅಧ್ಯಾಯ 18 ಇದರ 3ನೇ ಭಾಗವನ್ನು ನಾವು ನೋಡಲಿದ್ದೇವೆ. ಈಗ ಈ ಅಧ್ಯಾಯ 18ನೇ ಅಧ್ಯಾಯ ಭಗವದ್ಗೀತೆಯ ಸಾರಾಂಶ. ಈ ಭಗವದ್ಗೀತೆಯಲ್ಲಿ ಏನು ಬೋಧನೆ ಮಾಡಿದ್ದಾನೆ ಅದನ್ನೆಲ್ಲವನ್ನು ಮತ್ತೆ ಮನದಟ್ಟುವಾಗುವಂತೆ ನಮಗೆ ಭಗವಂತ ತಿಳಿಸಿಕೊಡ್ತಿದ್ದಾನೆ ಅರ್ಜುನನ ಮುಖಾಂತರ. ನಾವು 1ರಿಂದ 12ನೇ ಶ್ಲೋಕದಲ್ಲಿ ಕರ್ಮಯೋಗದ ಸಾರಾಂಶವನ್ನು ನೋಡಿದ್ದೇವೆ. 13ರಿಂದ 18ನೇ ಶ್ಲೋಕದವರೆಗೆ ಜ್ಞಾನಯೋಗದ ಸಾರಾಂಶವನ್ನು ನೋಡಿದ್ದೇವೆ. ಆಮೇಲೆ 19ರಿಂದ 40ನೇ ಶ್ಲೋಕದವರೆಗೆ
ಗುಣಗಳೇ ಎಲ್ಲ ಕ್ರಿಯೆಗಳನ್ನು ನಡೆಸಿಕೊಂಡು ಮತ್ತೆ ನಿಯಂತ್ರಿಸುತ್ತವೆ. ಇದನ್ನು ನಾವು ನೋಡಿದ್ದೇವೆ. ಗುಣಗಳು ಹೇಗೆ ನಿಯಂತ್ರಿಸುತ್ತವೆ ಎಲ್ಲ. ಆಮೇಲೆ 41ನೇ ಶ್ಲೋಕದಿಂದ 48ನೇ ಶ್ಲೋಕದವರೆಗೆ ಸಕಾಮದಿಂದ ನಿಷ್ಕಾಮದ ಕಡೆ ನಾವು ಹೇಗೆ ಕರ್ಮಯೋಗಕ್ಕೆ ಹೋಗುವುದು, ಸಕಾಮ ಕರ್ಮದಿಂದ ನಿಷ್ಕಾಮ ಕರ್ಮದವರೆಗೆ. ಅಂದರೆ ತನ್ನ ಒಂದು ವರ್ಣ ತನ್ನ ಕರ್ಮದ ಗುಣಗಳನ್ನು ಅನುಸರಿಸಿ ಪ್ರತಿಯೊಬ್ಬ ಮನುಷ್ಯನು ಪರಿಪೂರ್ಣ ಆಗಲಿಕ್ಕೆ, ಭಗವಂತನನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಮತ್ತೆ ಆ ಭಗವಂತ ಎಲ್ಲ ಜೀವಿಗಳ ಮೂಲ. ಹಾಗಾಗಿ ತನ್ನ ಕರ್ಮವನ್ನು ಮಾಡುವುದರ ಮೂಲಕವೇ ನಾವು ಭಗವಂತನನ್ನು ಪೂಜಿಸಿದರೆ ಆದ್ದರಿಂದ ಮನುಷ್ಯ ಸಿದ್ಧಿಯನ್ನು ಪಡೀಲಿಕ್ಕೆ ಸಾಧ್ಯ. ಇದನ್ನು ಕೂಡ ನಾವು ನೋಡಿದ್ದೇವೆ. ಅಂದರೆ ಸ್ವಧರ್ಮದಲ್ಲಿ ಅಪರಿಪೂರ್ಣವಾಗಿ ಮಾಡುವುದೇ ಶ್ರೇಯಸ್ಕರ. ಪರಧರ್ಮವನ್ನು ಸ್ವೀಕರಿಸಿ ಪರಿಪೂರ್ಣ ಮಾಡೋದಕ್ಕಿಂತ ಸ್ವಧರ್ಮ ಮಾಡೋದು ತುಂಬ ಶ್ರೇಯಸ್ಕರ ಅಂತ ಭಗವಂತ ತಿಳಿಸಿಕೊಟ್ಟ. ಆಮೇಲೆ ನಿನ್ನೆ ನಾವು 50ನೇ ಶ್ಲೋಕದವರೆಗೆ ಮಾಡಿದ್ದೇವೆ. ಅಲ್ಲಿ ಈಗ ಇವತ್ತಿನ ದಿನ ನಮಗೆ 51ನೇ ಶ್ಲೋಕದಿಂದ ನಾವು ನೋಡಲಿದ್ದೇವೆ. ಇಲ್ಲಿ ಗುಹ್ಯ ಜ್ಞಾನ ಅಂದರೆ ಈಗ ಪ್ರತಿಕ್ರಿಯೆ ಇಲ್ಲದ ಕರ್ಮ ಅಂದರೆ ಯಾವ ಪ್ರತಿಕ್ರಿಯೆ ಇಲ್ಲದ ಕರ್ಮ, ಅದರಿಂದ ಜ್ಞಾನಯೋಗಕ್ಕೆ, ಆಮೇಲೆ ಜ್ಞಾನಯೋಗದಿಂದ ಬ್ರಹ್ಮನ್ ಸಾಕ್ಷಾತ್ಕಾರ, ಆಮೇಲೆ ಭಕ್ತಿಯೋಗಕ್ಕೆ ಹೋಗುವ ಬಗೆ. ಇದನ್ನ 55ನೇ ಶ್ಲೋಕದವರೆಗೆ ನೋಡ್ತಾ ಇದ್ದೇವೆ. 56ರಿಂದ 60 ಶ್ಲೋಕ ಪರಿಶುದ್ಧ ಭಕ್ತಿಯೋಗದಲ್ಲಿ ಕೆಲಸ, ಆಮೇಲೆ ಭಗವಂತನಿಗೆ ಶರಣಾಗುವ ಬಗೆ, ಗುಹ್ಯತಮ ಜ್ಞಾನ, ಆಮೇಲೆ ಶುದ್ಧ ಭಕ್ತನಾಗುವುದು ಹೇಗೆ, ಭಗವದ್ಗೀತೆಯ ಬೋಧನೆ ಮತ್ತು ಅಧ್ಯಯನದ ಮಹತ್ವ, ಆಮೇಲೆ ಅರ್ಜುನ ಹೇಗೆ ದೃಢ ನಿರ್ಧಾರದಿಂದ ಹೇಳ್ತಾನೆ, ಮತ್ತೆ ಸಂಜಯನು ಏನು ಹೇಳ್ತಾನೆ, ಆ ಒಂದು ಕೃಷ್ಣನ ರೂಪವನ್ನು ನೋಡಿ ಇದನ್ನೆಲ್ಲ ನಾವು ಇವತ್ತು ನೋಡಲಿಕ್ಕಿದ್ದೇವೆ. ಹರೇ ಕೃಷ್ಣ. ಇವತ್ತಿನ ಅಧ್ಯಯನವನ್ನ ಪ್ರಾರಂಭ ಮಾಡೋಣ. ಶ್ಲೋಕ 51ರಿಂದ 53. ಬುದ್ಧ್ಯಾ ವಿಶುದ್ಧಯ ಯುಕ್ತೋ ಧೃತ್ಯಾತ್ಮಾನಂ ನಿಯಮ್ಯ ಚ ಶಬ್ದಾದೀನ್ ವಿಷಯಂ ತ್ಯಕ್ತ್ವಾ ರಾಗದ್ವೇಷೌ ವ್ಯುದಸ್ಯ ಚ ವಿವಿಕ್ತ ಸೇವಿ ಲಘ್ವಾಶಿ ಯಥಾ ವಾಕಾಯ ಮಾನಸಃ ಧ್ಯಾನಯೋಗ ಪರೋ ನಿತ್ಯಂ ವೈರಾಗ್ಯಂ ಸಮುಪಾಶ್ರಿತಃ ಅಹಂಕಾರಂ ಬಲಂ ದರ್ಪಂ ಕಾಮಂ ಕ್ರೋಧಂ ಪರಿಗ್ರಹಂ ವಿಮುಚ್ಯ ನಿರ್ಮಮಃ ಶಾಂತೋ ಬ್ರಹ್ಮ ಭೂಯಾಯ ಕಲ್ಪತೆ. ಹರೇ ಕೃಷ್ಣ. ಆತ್ಮ ಸಾಕ್ಷಾತ್ಕಾರದ ಸ್ಥಿತಿಗೆ ನಿಶ್ಚಯವಾಗಿ ಏರುವವನು ಹೀಗಿರುತ್ತಾನೆ. ಅವನು ಬುದ್ಧಿಯಿಂದ ಪರಿಶುದ್ಧನಾಗಿರುತ್ತಾನೆ, ಧೃತಿಯಿಂದ ಮನಸ್ಸನ್ನು ನಿಯಂತ್ರಿಸುತ್ತಾನೆ, ಇಂದ್ರಿಯ ತೃಪ್ತಿಯ ವಸ್ತುಗಳನ್ನು ತ್ಯಜಿಸುತ್ತಾನೆ, ರಾಗದ್ವೇಷಗಳಿಂದ ಮುಕ್ತನಾಗಿರುತ್ತಾನೆ, ಏಕಾಂತ ಸ್ಥಳದಲ್ಲಿ ವಾಸ ಮಾಡುತ್ತಾನೆ, ಸ್ವಲ್ಪ ಮಾತ್ರವೇ ಆಹಾರವನ್ನು ಸ್ವೀಕರಿಸುತ್ತಾನೆ, ತನ್ನ ದೇಹ, ಮನಸ್ಸು ಮತ್ತು ವಾಕ್ಶಕ್ತಿಯನ್ನು ನಿಯಂತ್ರಿಸುತ್ತಾನೆ, ಸದಾ ಸಮಾಧಿಯಲ್ಲಿರುತ್ತಾನೆ, ನಿರ್ಲಿಪ್ತನಾಗಿರುತ್ತಾನೆ, ಅಹಂಕಾರ, ದರ್ಪ, ಕಾಮ, ಕ್ರೋಧ ಮತ್ತು ಐಹಿಕ ವಸ್ತುಗಳ ಪರಿಗ್ರಹದಿಂದ ಮುಕ್ತನಾಗಿರುತ್ತಾನೆ, ಒಳತನದ ಭಾವನೆ ಇಲ್ಲದವನಾಗಿರುತ್ತಾನೆ ಮತ್ತು ಶಾಂತ ಮನಸ್ಸಿನಾಗಿರುತ್ತಾನೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಸೊ ಈ ಶ್ಲೋಕದಲ್ಲಿ ನಾವೇನ್ ನೋಡ್ತಾ ಇದ್ದೀವಿ ಅಂದ್ರೆ ಬ್ರಹ್ಮಭೂತ ಹಂತಕ್ಕೆ ಬರುವುದು ಹೇಗೆ, ಆ ಹಂತದಲ್ಲಿ ಬಂದಾಗ, ಬ್ರಹ್ಮಭೂತ ಹಂತದಲ್ಲಿ ಬಂದಾಗ ಮನುಷ್ಯನ ವ್ಯಕ್ತಿಯ ಏನು ಗುಣಲಕ್ಷಣಗಳು, ಇದನ್ನ ಭಗವಂತ ನಮಗೆ ತಿಳಿಸ್ತಾ ಇದ್ದಾನೆ. ಆತ್ಮ ಸಾಕ್ಷಾತ್ಕಾರದ ಸ್ಥಿತಿಗೆ ಏರುವವನು ಹೀಗಿರುತ್ತಾನೆ. ಆತ್ಮ ಸಾಕ್ಷಾತ್ಕಾರ ಅಂದ್ರೆ ನಾನು ದೇಹ ಅಲ್ಲ, ನಾನು ಆತ್ಮದ ನೆಲೆಗೆ ಬಂದವನು. ಇದೇ ಗುಹ್ಯ ಜ್ಞಾನ ಅಂತ ನಾವು ಭಗವದ್ಗೀತೆ 2ನೇ ಅಧ್ಯಾಯದಲ್ಲಿ ನೋಡಿದ್ದೇವೆ. ಸೊ ಆತ್ಮ ಸಾಕ್ಷಾತ್ಕಾರದ ಸ್ಥಿತಿಗೆ ಬಂದವನು ಈ ರೀತಿ ಇರ್ತಾನೆ. ಹೇಗೆ ಇರ್ತಾನೆ? ಅವನು ಬುದ್ಧಿಯಿಂದ ಪರಿಶುದ್ಧನಾಗಿದ್ದಾನೆ. ಈಗ ನಮಗೆ ಬುದ್ಧಿ ಏನಾಗಿದೆ, ಅಂದರೆ ಬದ್ಧಾತ್ಮರ ಬುದ್ಧಿ ಕಲುಷಿತವಾಗಿರುತ್ತೆ, 3 ಗುಣಗಳಿಂದ ಕೂಡಿರುತ್ತೆ. ಆದರೆ ಯಾವಾಗ ಬ್ರಹ್ಮನಂತಕ್ಕೆ ಬರ್ತಾನೆ, 3 ಗುಣಗಳು ಅದರಿಂದ ಅವನು ಪರಿಶುದ್ಧನಾಗ್ತಾನೆ.
ಈ ರೀತಿ ಪರಿಶುದ್ಧನಾದವನು ಸತ್ವಗುಣದಲ್ಲಿ ಉಳಿಯುತ್ತಾನೆ. ಅಂದರೆ ಇನ್ನೂ ಶುದ್ಧ ಸತ್ವಕ್ಕೆ ಬಂದಿರೋದಿಲ್ಲ, ಸತ್ವಗುಣದಲ್ಲಿ ಇರ್ತಾನೆ. ಸೊ ಅದು ಪರಿಶುದ್ಧನಾಗಿರುತ್ತಾನೆ, ಅಂದರೆ ರಜಗುಣ ತಮಗುಣ ಹೋಗಿರುತ್ತೆ. ಮತ್ತೆ ಧೃತಿಯಿಂದ ಮನಸ್ಸನ್ನು ನಿಯಂತ್ರಿಸುತ್ತಾನೆ, ಅಂದರೆ ಮನಸ್ಸನ್ನ ದೃಢ ನಿರ್ಧಾರ ಮಾಡಿ ನಿಯಂತ್ರಿಸ್ತಾನೆ. ಯಾಕೆಂದರೆ ಮನಸ್ಸು ಚಂಚಲ. ಸೊ ಈ ಚಂಚಲವಾದ ಮನಸ್ಸನ್ನು ಅವನು ನಿಗ್ರಹಿಸಿರ್ತಾನೆ. ಮತ್ತೆ ಇಂದ್ರಿಯ ತೃಪ್ತಿಯ ವಸ್ತುಗಳನ್ನು ತ್ಯಜಿಸುತ್ತಾನೆ. ಇಂದ್ರಿಯ ತೃಪ್ತಿ, ಇಂದ್ರಿಯ ಸುಖ, ಇದರಲ್ಲಿ ಅವನಿಗೆ ಇಚ್ಛೆ ಇಲ್ಲ. ರಾಗ ದ್ವೇಷಗಳಿಂದ ಮುಕ್ತನಾಗಿರುತ್ತಾನೆ. ಅಂದರೆ ರಾಗ ಅಂದರೆ ಅಟ್ಯಾಚ್ಮೆಂಟ್ಸ್. ಈಗ ಇನ್ನೊಬ್ಬರ ಜೊತೆ ಅಟ್ಯಾಚ್ಮೆಂಟ್ಸು, ಆ ಮೋಹ ಅದಿಲ್ಲ. ದ್ವೇಷ, ಮತ್ತೆ ಯಾರನ್ನು ಕೂಡ ದ್ವೇಷ ಮಾಡೋದಿಲ್ಲ. ಸೊ ಈ ರಾಗ ದ್ವೇಷ ಇದರಿಂದ ಮುಕ್ತನಾಗ್ತಾನೆ. ಇದು ಬಹಳ ಮುಖ್ಯವಾದದ್ದು. ನಮಗೆ ಅಟ್ಯಾಚ್ಮೆಂಟ್ ಇರೋದ್ರಿಂದನೇ ನಮಗೆ ಇಲ್ಲಿ ಬಂಧನ ಉಂಟಾಗತ್ತೆ. ಸೊ ಹಾಗಾಗಿ ರಾಗ ದ್ವೇಷಗಳಿಂದ ಅವನು ಮುಕ್ತನಾಗ್ತಾನೆ. ಈಗ ಏಕಾಂತ ಸ್ಥಳದಲ್ಲಿ ವಾಸ ಮಾಡ್ತಾನೆ. ಏಕಾಂತ ಸ್ಥಳ ಯಾಕೆಂತಂದ್ರೆ ಇಲ್ಲಿ ತನ್ನ ಒಂದು ಆಧ್ಯಾತ್ಮ ಸಾಧನೆಗೆ ಎಲ್ಲ ಯಾವ ರೀತಿ ಅಡಚಣೆಗಳು ಬರುತ್ತೆ ಜನರ, ಅಂದರೆ ಈ ಒಂದು ಭೌತಿಕ ಜನರ ಸಂಪರ್ಕ, ಅದರಿಂದ ಅವನು ದೂರ ಇರಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಯಾಕೆಂತಂದ್ರೆ ಅವನ ಈ ಒಂದು ಭೌತಿಕರ ಸಂಘ, ಅಂದರೆ ಈ ಒಂದು ಇದರಲ್ಲಿ ಇರ್ತಾರೆ, ಅಂದರೆ ಭೌತಿಕ ಅದಲ್ಲಿ ಅಟ್ಯಾಚ್ಮೆಂಟ್ಸ್ ಯಾರಿಗಿರ್ತದೆ ಅಂಥವರ ಸಂಘದಲ್ಲಿದ್ದರೆ ಅಧ್ಯಾತ್ಮ ಸರಿಯಾಗೋದಿಲ್ಲ. ಸೊ ಹಾಗಾಗಿ ಏಕಾಂತ ಸ್ಥಳ. ಈಗ ಏಕಾಂತ ಸ್ಥಳ ಅಂತಂದರೆ ಈಗ ಯಾವ ರೀತಿ ನಾವು ತಿಳ್ಕೊಳ್ಬೇಕು ಅಂದರೆ, ಏಕಾಂತ ಸ್ಥಳ ಈಗ ಕಾಡಿನಲ್ಲಿ ಹೋಗೋದು ಈ ಥರ ಎಲ್ಲ ಈಗ ತುಂಬ ಕಷ್ಟ ಆಗತ್ತೆ ಈ ಕಲಿಯುಗದಲ್ಲಿ. ಹಾಗಾಗಿ ಈಗ ಎಲ್ಲಿ ಭಗವಂತನ ಸೇವೆ ನಡೆಯುತ್ತದೆಯೋ ಅದೇ ಏಕಾಂತ ಸ್ಥಳ ಅಂತ ನಾವು ತಿಳ್ಕೊಳ್ಬೇಕು. ಆಮೇಲೆ ಆಹಾರ, ಈ ಆಹಾರದಲ್ಲಿ ಕೂಡ ಅವನು ಹೇಗೆ ಅಂತಂದರೆ ಹೆಚ್ಚಿನ ಆಹಾರವನ್ನು ಸೇವಿಸುವುದಿಲ್ಲ. ಅಂದರೆ ಆಹಾರದಲ್ಲಿ ಕೂಡ ನಿಯಂತ್ರಣವನ್ನ ಹೆಚ್ಚಿನ ಅಗತ್ಯಕ್ಕಿಂತ ಹೆಚ್ಚು ತಿನ್ನುವುದಿಲ್ಲ. ಸೊ ಹಾಗಾಗಿ ಅಗತ್ಯಕ್ಕಿಂತ ಹೆಚ್ಚು ತಿನ್ನುವುದಿಲ್ಲ ಅಂತಂದ್ರೆ ದೇಹ ಮತ್ತು ಆತ್ಮ ಇದನ್ನ ಒಟ್ಟಿಗೆ ಇರಿಸಲಿಕ್ಕೆ ಎಷ್ಟು ಬೇಕೋ ಅಷ್ಟೇ ಆಹಾರ. ಇದು ಬಹಳ ಮುಖ್ಯವಾದದ್ದು. ಭಗವಂತ ನಮಗೆ ಧ್ಯಾನ ಯೋಗದಲ್ಲಿ ಅಲ್ಲಿ ಕೂಡ ಹೇಳಿದ್ದಾರೆ. ಅಂದ್ರೆ ಯುಕ್ತ ಆಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನ ಅವಬೋಧಸ್ಯ ಯೋಗೋ ಭವತಿ ದುಃಖ. ಯಾಕೆಂತಂದ್ರೆ ಯುಕ್ತಾಹಾರ ವಿಹಾರಸ್ಯ, ಆಹಾರ ಯಾವಾಗಲೂ ತುಂಬ ಮುಖ್ಯವಾದದ್ದು. ಅತಿ ಹೆಚ್ಚು ತಿಂದರೂ ಕೂಡ ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ, ಅತಿ ಕಡಿಮೆ ತಿಂದರೂ ಕೂಡ ಆಗೋದಿಲ್ಲ. ಅದಕ್ಕೆ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಯಾವಾಗಲೂ ಯುಕ್ತ ಆಹಾರ ಅಂದರೆ ನಮಗೆ ಎಷ್ಟು ಬೇಕೋ ಅಷ್ಟೇ, ಹೆಚ್ಚಿನ ಆಹಾರ ಸೇವನೆ ಇಲ್ಲ. ಅದರಿಂದ ಅವನಿಗೆ ಈಗ ಈ ರೀತಿಯಾದ ಒಂದು ಮನಸ್ಸಿನ, ದೇಹ ಮತ್ತು ಮನಸ್ಸಿನ ವ್ಯಾಪಾರವನ್ನು ನಿಯಂತ್ರಿಸುತ್ತಾನೆ. ಅಂದರೆ ಕಾಯ ವಾಚ ಮನಸ ತನ್ನನ್ನು ಕಂಟ್ರೋಲ್ ಮಾಡ್ಕೊಳ್ತಾನೆ. ತನ್ನ ದೇಹದಲ್ಲಿ ಯಾವ ರೀತಿ ನಾವು ಕೆಲಸ ಮಾಡಬೇಕು, ಮತ್ತೆ ಯಾವ ರೀತಿ ನಮ್ಮ ಮನಸ್ಸಿನ ವ್ಯಾಪಾರ, ಚಿಂತೆ ಇದೆಲ್ಲ ಬಿಟ್ಬಿಡ್ತಾನೆ. ಮತ್ತೆ ಅವನಿಗೆ ಏನಾಗಿರ್ತದೆ ಅಂತಂದರೆ ಆ ಮಾತಿನ ಕಂಟ್ರೋಲ್ ಕೂಡ ಅವನಿಗೆ ಬರ್ತದೆ. ಸೊ ಆತನಿಗೆ ಅಹಂಕಾರವಿಲ್ಲ, ಅಂದರೆ ಅಹಮ್ಮಮೇತಿ, ನಾನು ನನ್ನದು ಇದು ಇರೋದಿಲ್ಲ. ಹಾಗಾಗಿ ಯಾಕೆ ಇರುವುದಿಲ್ಲ ಅಂದರೆ ಅವನು ದೇಹವೇ ತಾನು ಎಂದು ಭಾವಿಸುವುದಿಲ್ಲ. ಈಗ ಈ ಬ್ರಹ್ಮಭೂತ ಸ್ಥಿತಿ ಅಂತಂದರೆ ತಾನು ದೇಹ ಅಲ್ಲ, ತಾನು ಆತ್ಮ, ಈ ಸ್ಥಿತಿಗೆ ಬಂದಿರುತ್ತಾನೆ. ಹಾಗಾಗಿ ಅಹಂಕಾರವನ್ನು ಸಂಪೂರ್ಣನಾಗಿ ಅಹಂಕಾರದಿಂದ ಮುಕ್ತನಾದಾಗ ಐಹಿಕ ಮೋಹಗಳನ್ನು ಬಿಡ್ತಾನೆ. ಇದು ತುಂಬ ಬಹಳ ಮುಖ್ಯವಾದದ್ದು. ಇಲ್ಲಿ ಈ ಹಂತಕ್ಕೆ ಬ್ರಹ್ಮಭೂತ ಹಂತ ಎಂದು ಕರೆಯುತ್ತಾರೆ. ಅದಕ್ಕೆ ಈ ಬ್ರಹ್ಮಭೂತ ಹಂತದಲ್ಲಿ ಹೇಗಿರುತ್ತೆ ಅಂತ ನಾವು ಭಗವದ್ಗೀತೆ 2ನೇ ಅಧ್ಯಾಯದ 70ನೇ ಶ್ಲೋಕದಲ್ಲಿ ನೋಡಿದ್ದೇವೆ. ಅಪೂರ್ಯಮಾಣಂ ಅಚಲ ಪ್ರತಿಷ್ಠಂ ಸಮುದ್ರಮಾಪಃ ಪ್ರವಿಶಂತಿ ಯದ್ವತ್ ತದ್ವತ್ ಕಾಮಾಯಂ ಪ್ರವಿಶಂತಿ ಸರ್ವೇ ಸಾ ಶಾಂತಿಂ ಆಪ್ನೋತಿ ನ ಕಾಮಕಾಮಿ. ಈಗ ಸಮುದ್ರ ಅದು ತುಂಬ ಅಚಲವಾಗಿರುತ್ತೆ. ಸಮುದ್ರ
ಸಮುದ್ರಕ್ಕೆ ಎಲ್ಲ ನದಿಗಳು ಅವಿರತವಾಗಿ ಹರಿದು ಬರುತ್ತೆ ಅಲ್ವಾ? ಮಳೆಗಾಲದಲ್ಲಿ ಮತ್ತು ಮತ್ತು ಹೆಚ್ಚು ಅಲ್ವಾ ಸಮುದ್ರಕ್ಕೆ ನೀರು ಹೋಗೋದು ನದಿಗಳಿಂದ. ಹರೇ ಕೃಷ್ಣ. ಹೌದು ಮಾತಾಜಿ. ಆದರೆ ಯಾವಾಗ್ಲಾದ್ರೂ ನಾವು ಕೇಳಿದ್ದೇವಾ ಸಮುದ್ರ ಉಕ್ಕಿ ಹರಿತದೆ ಅಂತ? ಆ ಇಲ್ಲ ಸಮುದ್ರ ತನ್ನ ಮಿತಿಯನ್ನು ದಾಟೋದಿಲ್ಲ. ನದಿಗಳಿಗೆ ಪೂರ ಬರುತ್ತೆ, ಪ್ರವಾಹ ಬರುತ್ತೆ. ಆದರೆ ಸಮುದ್ರ ಅದು ಅಚಲವಾಗಿರುತ್ತೆ. ಹೇಗೆ ಅದೇ ರೀತಿ ಸಮುದ್ರ ಯಾವಾಗಲೂ ಅದು ಕ್ಷೋಭೆಗೆ ಒಳಗಾಗೋದಿಲ್ಲ. ಅದೇ ರೀತಿ ಭಕ್ತನಾದವನು ಕೂಡ ಈ ಒಂದು ಯಾವ ರೀತಿಯಲ್ಲಿ ಇರ್ತಾನೆ ಅಂತಂದ್ರೆ, ಅವರಿಗೂ ಕೂಡ ಆ ಆ ಇಚ್ಛೆಗಳು ಬರ್ತವೆ ಮನಸ್ಸಿನಲ್ಲಿ, ಆದರೆ ಆ ಇಚ್ಛೆಗಳಿಗೆ ಪ್ರತಿಕ್ರಿಯಿಸುವುದಿಲ್ಲ. ಇದೇ ಭಕ್ತನ ಒಂದು ಯಾವ ರೀತಿ ಅವನು ಒಂದು ಇಂದ್ರಿಯ ನಿಗ್ರಹ ಆಗಿರುತ್ತೆ ಅಂತಂದ್ರೆ, ಆ ಆಶೆಗಳು ಬಯಕೆಗಳು ಬಂದರೂ ಕೂಡ ಅದು ಮನಸ್ಸಿಗೆ ಬಂದ್ಕೋತ್ಲೇ ಇರ್ತದೆ. ಆ ಬಂದದಕ್ಕೆ ಪ್ರತಿಕ್ರಿಯಿಸುವುದಿಲ್ಲ. ಬದ್ಧಾತ್ಮ ಏನ್ ಮಾಡ್ತಾನೆ? ಪ್ರತಿಕ್ರಿಯಿಸಿ ಅದನ್ನ ತನ್ನ ಕಾಮನೆಗಳನ್ನ ತೀರ್ಸ್ಕೊಳ್ಳಿಕ್ಕೆ ನೋಡ್ತಾನೆ. ಆದರೆ ಭಕ್ತ ಆ ಥರ ಅಲ್ಲ. ಅವನಿಗೆ ಅಂದ್ರೆ ಇಷ್ಟು ಇಂದ್ರಿಯ ನಿಗ್ರಹ ಇರ್ತದೆ. ಹಾಗಾಗಿ ಆ ಎಲ್ಲ ಬಯಕೆಗಳನ್ನು ಕೂಡ ಅದರಷ್ಟಕ್ಕದೇ ಅದನ್ನ ತೃಪ್ತಿಪಡಿಸುವುದಿಲ್ಲ ಮತ್ತು ಅದರಷ್ಟಕ್ಕದೇ ಆ ಇಚ್ಛೆಗಳು ಹೊರಟು ಹೋಗ್ಬಿಡ್ತವೆ. ಅಂತಹ ಇಲ್ಲಿ ನೋಡಿ ಹೇಳ್ತಾ ಇದ್ದಾರೆ, ಆತನಿಗೆ ಮಾತ್ರ ಶಾಂತಿ ದೊರಕುತ್ತದೆ. ಸೊ ಎಷ್ಟು ಆಸೆಗಳು ಬಂದರೂ ಕೂಡ ಭಕ್ತನಿಗೆ ಅವನಿಗೆ ತಳಮಳ ಇಲ್ಲ. ಯಾಕೆಂದರೆ ಅಂತಹ ಆಸೆಗಳನ್ನು ತೃಪ್ತಿಗೊಳಿಸಲು ಬಯಸುವುದಿಲ್ಲ ಅವನು. ಸೊ ಹಾಗಾಗಿ ಇದು ಬಹಳ ಮುಖ್ಯವಾದ, ಇದು ಬ್ರಹ್ಮಭೂತ ಹಂತ. ಬ್ರಹ್ಮಭೂತ ಹಂತ ಅಂತಂದ್ರೆ ಆತ್ಮ ಸಾಕ್ಷಾತ್ಕಾರ. ತಾನು ದೇಹ ಅಲ್ಲ, ತಾನು ಆತ್ಮ. ಈ ನೆಲೆಗೆ ಬರಬೇಕು. ಈ ನೆಲೆಗೆ ಈಗ ಬರ್ತಾನೆ. ಅದೇ ಬ್ರಹ್ಮಭೂತ ಹಂತ. ಈಗ ಬ್ರಹ್ಮಭೂತ ಹಂತದ ವಿಶೇಷತೆಗಳನ್ನ ಇಲ್ಲಿ ಮತ್ತೆ ಮತ್ತೊಂದು ಶ್ಲೋಕದಲ್ಲಿ ನಮಗೆ ಭಗವಂತ ಹೇಳ್ತಾನೆ. ಶ್ಲೋಕ 54. ಬ್ರಹ್ಮಭೂತಃ ಪ್ರಸನ್ನಾತ್ಮ ನ ಶೋಚತಿ ನ ಕಾಂಕ್ಷತಿ ಸಮಃ ಸರ್ವೇಷು ಭೂತೇಷು ಮದ್ಭಕ್ತಿಂ ಲಭತೆ ಪರಾಂ. ಹರೇ ಕೃಷ್ಣ. ಹೀಗೆ ಆಧ್ಯಾತ್ಮಿಕ ನೆಲೆಯಲ್ಲಿ ಇರುವವನು ಕೂಡಲೇ ಬ್ರಹ್ಮನ ಸಾಕ್ಷಾತ್ಕಾರವನ್ನು ಪಡೆಯುತ್ತಾನೆ ಮತ್ತು ಸಂಪೂರ್ಣವಾಗಿ ಪ್ರಸನ್ನನಾಗುತ್ತಾನೆ. ಅವನು ಯಾವಾಗಲೂ ಶೋಕಿಸುವುದಿಲ್ಲ ಅಥವಾ ಏನನ್ನೂ ಬಯಸುವುದಿಲ್ಲ. ಅವನು ಎಲ್ಲಾ ಜೀವಿಗಳನ್ನು ಒಂದೇ ಸಮನಾಗಿ ಕಾಣುತ್ತಾನೆ. ಇಂತಹ ಸ್ಥಿತಿಯಲ್ಲಿ ಅವನು ನನ್ನ ಪರಿಶುದ್ಧ ಭಕ್ತಿ ಸೇವೆಯನ್ನು ಪಡೆಯುತ್ತಾನೆ. ಹರೇ ಕೃಷ್ಣ. ಈಗ ಬ್ರಹ್ಮನ್ ಹಂತ, ಈ ಹಂತಕ್ಕೆ ಬಂದಾಗ ಆ ಪರಮ ಬ್ರಹ್ಮನ ಸಾಕ್ಷಾತ್ಕಾರ ಅಂತಂದ್ರೆ ನಾನು ದೇಹ ಅಲ್ಲ, ನಾನು ಆತ್ಮ. ಈ ಸ್ಥಿತಿಗೆ ಬಂದಾಗ ವ್ಯಕ್ತಿ ಹೇಗಿರ್ತಾರೆ ಅಂದ್ರೆ ಸಂಪೂರ್ಣವಾಗಿ ಪ್ರಸನ್ನ, ಅಂದ್ರೆ ಮನಸ್ಸು ಯಾವಾಗಲೂ ಪ್ರಸನ್ನತೆಯಲ್ಲಿರುತ್ತೆ. ಈಗ ಯಾವುದೇ ಒಂದು ವಸ್ತುವಿಗೂ ಕೂಡ ಅವನು ಬಯಸುವುದಿಲ್ಲ. ಇಲ್ಲಿ ನೋಡಿ ಹೇಳ್ತಾರೆ, ನ ಶೋಚತಿ ನ ಕಾಂಕ್ಷತಿ. ಅಂದ್ರೆ ನನಗೆ ಒಂದು ಆ ವಸ್ತು ಇಲ್ಲ ಅಂತ ದುಃಖಿಸ್ತೇವೆ ನಾವು. ಆ ಬದ್ಧಾತ್ಮ ದುಃಖಿಸ್ತಾನೆ. ನಂಗೆ ಅದು ಸಿಗ್ಬೇಕಾಗಿತ್ತು, ಇದು ಸಿಗ್ಬೇಕಾಗಿತ್ತು, ಇದು ಸಿಗ್ಲಿಲ್ಲ. ಇದು ಈ ಸ್ಥಿತಿಯನ್ನು ಅವನು ಈ ರೀತಿಯಾದ ದುಃಖವನ್ನು ಅವನು ಪಡೋದಿಲ್ಲ. ನ ಕಾಂಕ್ಷತಿ, ಅವನು ಇಚ್ಛಿಸೋದಿಲ್ಲ ನನಗೆ ಅದು ಬೇಕು ಇದು ಬೇಕು, ಈ ಇಚ್ಛೆ ಅವನಿಗೆ ಬರೋದಿಲ್ಲ. ಸೊ ಹಾಗಾಗಿ ನ ಶೋಚತಿ ನ ಕಾಂಕ್ಷತಿ. ಯಾವ ದುಃಖ ಅದು ಬೇಕಾಗಿಲ್ಲ, ಯಾವುದು ಸಿಗಲಿಲ್ಲ ಅದಕ್ಕೆ ದುಃಖ ಇಲ್ಲ, ಯಾವುದನ್ನು ಬಯಸುವುದಿಲ್ಲ. ಈ ಸ್ಥಿತಿಯಲ್ಲಿ ಅವನು ಆ ಪೂರ್ಣ ಆನಂದಮಯನಾಗಿರ್ತಾನೆ. ಅಂದ್ರೆ ಸಂತೋಷದಲ್ಲಿ ಇರ್ತಾನೆ. ಮನಸ್ಸು ತುಂಬಾ ಸಂತೋಷದಲ್ಲಿ ಇರುತ್ತೆ. ಈ ಸ್ಥಿತಿಯಲ್ಲಿ ಇದ್ದವನು ಭಕ್ತಿ ಸೇವೆಗೆ ಬರಲಿಕ್ಕೆ ಯೋಗ್ಯನಾಗ್ತಾನೆ. ಮತ್ತೆ ಎಲ್ಲ ಜೀವಿಗಳನ್ನು ಒಂದೇ ತರ ಕಾಣ್ತಾನೆ. ಅವನಿಗೆ ನಮಗೇನಾಗ್ಬಿಡತ್ತೆ ಅಂತಂದ್ರೆ ಒಬ್ರು ಮೇಲು ಒಬ್ರು ಕೀಳು ಹೀಗೆಲ್ಲ ಭಾವನೆಗಳು ಬರುತ್ತೆ. ಸೊ ಆದರೆ ಯಾರು ಬ್ರಹ್ಮನ್ ಅಂತವನ್ನು ತಲುಪ್ತಾರೆ ಅವರು ಎಲ್ಲರನ್ನು ಕೂಡ ಸಮನಾಗಿ ಕಾಣ್ತಾರೆ. ಈಗ ಬ್ರಹ್ಮಭೂತ ಹಂತ ಹೇಳ್ತಕ್ಕಂಥದ್ದು ನಿರಾಕಾರವಾದಿಗೆ ಅದು ಕೊನೆಯ ಹಂತ, ಕಟ್ಟಕಡೆಯ ಮಾತು. ಅವರು ಬ್ರಹ್ಮಭೂತ, ನಾನು ದೇಹ ಅಲ್ಲ, ನಾನು ಆತ್ಮ, ಇದೇ ಅವರ ಕೊನೆಯ ಹಂತ. ಆದರೆ ಕೊನೆಯ ಹಂತ ಯಾಕಂತಂದ್ರೆ ಅವರು ತಮ್ಮ ಒಂದು ದೇಹ ತ್ಯಾಗದ ನಂತರ ಬ್ರಹ್ಮಜ್ಯೋತಿಯಲ್ಲಿ ಲೀನವಾಗಲಿಕ್ಕೆ ಅವರು ಬಯಸ್ತಾರೆ. ಆದರೆ ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗಲಿಕ್ಕೆ ಇದಕ್ಕಿಂತ ಮುಂದೆ ಹೋಗಬೇಕು. ಸೊ ಹಾಗಾಗಿ
ಭಕ್ತಿ ಸೇವೆಯಲ್ಲಿ ನಿರತನಾಗಬೇಕು ಅಂತಂದ್ರೆ ಬ್ರಹ್ಮನ್ ಅಂತ ತಲುಪಲೇಬೇಕು. ಅದರ ಮುಂದಿನ ಹಂತ ಭಕ್ತಿ ಸೇವೆ. ಸೊ ಹಾಗಾಗಿ ಇಲ್ಲಿ ಪರಿಶುದ್ಧ ಭಕ್ತಿ ಸೇವೆ ಮಾಡಲಿಕ್ಕೆ ಇನ್ನೂ ದೂರ ಹೋಗಬೇಕಾಗುತ್ತದೆ. ಆದರೆ ಭಕ್ತನಾದವನು ಅವನು ಈಗಾಗಲೇ ಅವನು ಈ ಬ್ರಹ್ಮನ್ ಹಂತದಲ್ಲಿ ಇರ್ತಾನೆ. ನಾನು ದೇಹ ಅಲ್ಲ, ನಾನು ಆತ್ಮ, ಈ ಸ್ಥಿತಿಯಲ್ಲಿ ಅವನು ಇರ್ತಾನೆ. ಯಾಕೆಂತಂದ್ರೆ ಈಗ ವ್ಯತ್ಯಾಸ ಏನು ಕೇಳಿದ್ರೆ, ನಿರಾಕಾರವಾದಿಗೂ ಮತ್ತೆ ಸಾಕಾರವಾದಿಗೂ ವ್ಯತ್ಯಾಸ ಏನು ಕೇಳಿದರೆ, ನಿರಾಕಾರವಾದಿ ನಾನು ದೇಹ ಅಲ್ಲ, ನಾನು ಆತ್ಮ, ಇಷ್ಟೇ. ಹಾಗಾದ್ರೆ ಆತ್ಮನ ಕೆಲಸ ಏನು, ಆತ್ಮದ ಚಟುವಟಿಕೆ ಏನು, ಇದನ್ನು ಅವರು ಮಾಡೋದಿಲ್ಲ. ಇದಕ್ಕೆ ಅಲ್ಲಿ ಉತ್ತರ ಇಲ್ಲ. ಆದರೆ ಭಕ್ತನಾದವನು ನಾನು ದೇಹ ಅಲ್ಲ, ನಾನು ಆತ್ಮ, ಆತ್ಮದ ಕೆಲಸ ಭಗವಂತನ ಸೇವೆ ಮಾಡೋದು, ಇದು ಆ ಆತ್ಮದ ಚಟುವಟಿಕೆ, ಅದರಲ್ಲಿ ನಿರತ ಆಗಿರ್ತಾರೆ ಸಾಕಾರವಾದಿಗಳು. ಈಗ ನಾವು ಐಹಿಕದಲ್ಲಿ ಆ ಒಂದು ಐಹಿಕದ ಭಾವನೆಯಲ್ಲಿ ಇದ್ದಾಗ, ನಾನು ಬದ್ಧಾತ್ಮನಾಗಿದ್ದಾಗ ನಾವು ಇಂದ್ರಿಯ ತೃಪ್ತಿಗಾಗಿ ಕೆಲಸ ಮಾಡ್ತೇವೆ. ಆಗ ಆ ಇಂದ್ರಿಯ ತೃಪ್ತಿಗೆ ಮಾಡಿದ ಕೆಲಸದಲ್ಲಿ ಆ ದುಃಖ ಮತ್ತು ಸುಖ ಎರಡೂ ಇರುತ್ತೆ. ಸುಖ ಅಂದರೆ ಭೌತಿಕ ಸುಖ, ಅದು ಅಂದರೆ ಚಪಲ ಸುಖ, ಮತ್ತು ದುಃಖವೇ ಉಂಟಾಗುತ್ತೆ. ಆದರೆ ಯಾರು ಭಕ್ತಿ ಸೇವೆಯಲ್ಲಿ ನಿರತರಾಗಿರ್ತಾರೆ ಅವರಿಗೆ ದುಃಖವೇ ಇಲ್ಲ, ದುಃಖವೂ ಇಲ್ಲ, ಅವರಿಗೆ ಯಾವುದನ್ನು ಕೂಡ ಬಯಸೋದಿಲ್ಲ. ಸೊ ಈ ಸ್ಥಿತಿಯಲ್ಲಿ ಅವನು ಭಕ್ತಿ ಸೇವೆಗೆ ಬರಲಿಕ್ಕೆ ಯೋಗ್ಯನಾಗಿರ್ತಾನೆ. ಹೇಗೆ ಕೇಳಿದರೆ, ಆ ಗುಣಗಳು ತಮೋಗುಣ ಮತ್ತು ರಜೋಗುಣ ಅವು ಹೊರಟು ಹೋಗಿರುತ್ತವೆ. ಅವನು ಸತ್ವಗುಣದ ನೆಲೆಯಲ್ಲಿ ಇರ್ತಾನೆ. ಇದು ಹೇಗೆ ಕೇಳಿದರೆ, ಆ ನದಿ ನೀರು ಮಳೆಗಾಲದಲ್ಲಿ ಒಂಥರ ರಾಡಿ ಆಗಿರುತ್ತೆ ಅಲ್ವಾ. ಆದರೆ ಆ ಕೊಳಕೆಲ್ಲ ಏನಾಗುತ್ತೆ, ಶರತ್ಕಾಲದ ಮಳೆ ಬಂದಾಗ ಆ ಕೊಳಕು ರಾಡಿಯೆಲ್ಲ ಹೋಗಿ ನೀರು ಪರಿಶುದ್ಧ ಆಗತ್ತೆ. ಅದೇ ರೀತಿ ಮನುಷ್ಯ ಯಾವಾಗ ಬ್ರಹ್ಮನ್ ಹಂತಕ್ಕೆ ಬರ್ತಾನೆ, ಆಗ ಅವನು ಮನಸ್ಸು ಸದಾ ಪ್ರಸನ್ನವಾಗಿರುತ್ತೆ. ತನಗೆ ಐಹಿಕ ಏನೋ ನನಗೆ ಗಳಿಕೆ ಆಗಲಿಲ್ಲ, ನನಗೆ ಹೆಚ್ಚು ನಾನು ಸಂಪಾದನೆ ಇಲ್ಲ, ಅದರ ಬಗ್ಗೆ ಅವನಿಗೆ ಚಿಂತೆ ಇಲ್ಲ. ಆಮೇಲೆ ಹೆಚ್ಚು ನಾವು ಸಂಪಾದನೆ ಮಾಡಬೇಕು, ಅದರ ಬಗ್ಗೆನೂ ಕೂಡ ಅವನು ಆಸೆ ಪಡೋದಿಲ್ಲ. ಮತ್ತೆ ಯಾರನ್ನು ಕೂಡ ಮೇಲು ಕೀಳು ಈ ರೀತಿಯಾಗಿ ನೋಡುವುದಿಲ್ಲ. ಯಾಕೆ ಅಂತಂದ್ರೆ ಅವನಿಗೆ ಗೊತ್ತಿದೆ ಈ ದೇಹ ಕ್ಷಣಿಕವಾದದ್ದು. ಸೊ ಹಾಗಾಗಿ ನಮ್ಮ ಸಂಬಂಧ ಇರ್ತಕ್ಕಂಥದ್ದು, ಆತ್ಮನ ಸಂಬಂಧ ಇರೋದು ಪರಮಾತ್ಮನ ಜೊತೆ. ಸೊ ಈ ಸ್ಥಿತಿಗೆ ಏನು ಹೇಳ್ತಾರೆ ಅಂತಂದ್ರೆ ಬ್ರಹ್ಮಭೂತ ಸ್ಥಿತಿ. ಈ ಬ್ರಹ್ಮಭೂತ ಸ್ಥಿತಿಯಲ್ಲಿ ಕಲ್ಲಿಗೂ ಚಿನ್ನಕ್ಕೂ ಒಂದೇ ಬೆಲೆ ಕೊಡ್ತಾರೆ. ಈಗ ರಸ್ತೆ ಮೇಲೆ ಒಂದು 10 ಗ್ರಾಮ್ ಚಿನ್ನದ ಕಾಯಿನ್ ಬಿದ್ದಿದೆ ಅಂತ ತಿಳ್ಕೊಳ್ಳಿ, ಅಥವಾ ಕಲ್ಲು ಇದೆ. ಆದರೆ ನಾವೇನ್ ಮಾಡ್ತೇವೆ, ಚಿನ್ನದ ನಾಣ್ಯವನ್ನ ತಗೊಳ್ತೇವ, ಹಾಗೆ ಬಿಟ್ಟಿಗೆ ಹೋಗ್ತೇವ, ಕಲ್ಲು ತರಾನೇ ನೋಡ್ತೇವ? ಹರೇ ಕೃಷ್ಣ. ಇಲ್ಲ ಮಾತಾಡಿ. ಕಲ್ಲನ್ನ ತರನೇ ಆ ಚಿನ್ನದ ನಾಣ್ಯವನ್ನ ಬಿದ್ದಿದ್ದನ್ನ ನೋಡ್ತೇವಾ, ಅಥವಾ ಆ ಚಿನ್ನದ ನಾಣ್ಯವನ್ನ ತೆಗೆದುಕೊಳ್ತೇವ? ಯಾರು ನೋಡದ ಹಾಗೆ ನಾಣ್ಯವನ್ನು ತಗೊಳ್ತೀವಿ. ಯಾಕೆಂದ್ರೆ ಚಿನ್ನದ ನಾಣ್ಯಕ್ಕೆ ಹೆಚ್ಚು ಬೆಲೆ ಉಂಟು, ಕಲ್ಲಿಗೆ ಏನು ಬೆಲೆ ಇಲ್ಲ ಅಲ್ವಾ. ಆದರೆ ಈ ಬ್ರಹ್ಮಭೂತ ಸ್ಥಿತಿಯಲ್ಲಿದ್ದಾಗ ಅವನು ಆತರ ಕಲ್ಲಿಗೂ ಚಿನ್ನಕ್ಕೂ ಒಂದೇ ಬೆಲೆ ಕೊಡ್ತಾನೆ. ಅಂದ್ರೆ ಗೊತ್ತಿದೆ, ಕಲ್ಲು ಚಿನ್ನ ಎಲ್ಲವೂ ಕೂಡ ಎಲ್ಲವೂ ನಶ್ವರವಾದದ್ದು. ಈ ಭೌತಿಕ ಪ್ರಪಂಚದಲ್ಲಿ ಯಾವುದೂ ಕೂಡ ಶಾಶ್ವತ ಅಲ್ಲ. ಸೊ ಹಾಗಾಗಿ ಅದಕ್ಕೆ ಅವನು ಬೆಲೆ ಕೊಡುವುದಿಲ್ಲ. ಅದಕ್ಕೆ ಇಲ್ಲಿ ಒಂದು ಶ್ಲೋಕ ಹೇಳ್ತಾರೆ, ಕೈವಲ್ಯಂ ನರಕಾಯತೆ ತ್ರಿದಶ ಪೂರಾಕಾಶ ಪುಷ್ಪಾಯತೆ ದುರ್ದಾಂತೇಂದ್ರಿಯ ಕಾಲ ಸರ್ಪ ಪಟಲಿ ಪ್ರೋತ್ಕಾತದಂಷ್ಟ್ರಾಯತೆ ವಿಶ್ವಂ ಪೂರ್ಣ ಸುಖಾಯತೆ ವಿಧಿ ಮಹೇಂದ್ರಾದಿಶ್ಚ ಕೀಟಾಯತೆ ಯತ್ಕಾರುಣ್ಯ ಕಟಾಕ್ಷ ವೈಭವವತಾಂ ತಂ ಗೌರಂ ವಹಿಸ್ತು ಮಹಾ. ಅಂದ್ರೆ ಇಲ್ಲಿ ಏನು ಅಂತಂದ್ರೆ, ಇಲ್ಲಿ ಕೈವಲ್ಯಂ ನರಕಾಯತಿ, ಭಕ್ತನಿಗೆ ಆ ಬ್ರಹ್ಮನ್ ಅಂದ್ರೆ ಬ್ರಹ್ಮಜ್ಯೋತಿ ಕಿರಣದಲ್ಲಿ ಒಂದಾಗುವುದು ಅದು ಅವನಿಗೆ ನರಕದಂತೆ ಆಗ್ತದೆ. ಯಾಕೆಂದ್ರೆ ಅಲ್ಲಿ ಚಟುವಟಿಕೆಗಳು ಏನೂ ಇರೋದಿಲ್ಲ. ಆಮೇಲೆ ಸ್ವರ್ಗಕ್ಕೆ ಹೋಗುವುದು ಅದು ಬರೀ ಭ್ರಮೆಯಾಗುತ್ತಂತೆ. ಸ್ವರ್ಗದಲ್ಲಿ ಆಕಾಶ ಪುಷ್ಪ ಇದೆ, ಬರೀ ಭ್ರಮೆಯಾಗುತ್ತೆ. ಮತ್ತೆ ಈ ಪರಿಸ್ಥಿತಿ ಬ್ರಹ್ಮಭೂತ ಸ್ಥಿತಿಯಲ್ಲಿ ಏನಾಗುತ್ತೆ ಕೇಳಿದ್ರೆ, ಇಂದ್ರಿಯಗಳು ಹಲ್ಲು ಮುರಿದ ಹಾವಿನಂತಾಗುತ್ತವೆ. ಈಗ ಒಂದು ವಿಷಸರ್ಪ ಇದೆ ಅಂತ ಇಟ್ಕೊಳ್ಳಿ, ಆ ವಿಷಸರ್ಪದ ಆ ಹಲ್ಲನ್ನು ಮುರಿದರೆ ವಿಷಸರ್ಪಕ್ಕೆ ಏನು ಭಯ ಇರುವುದಿಲ್ಲ. ಆ ಹಲ್ಲನ್ನು ತೆಗೆದರೆ ವಿಷ ಅದು ಹಲ್ಲಿಂದ ಕಚ್ಚುತ್ತದೆ ಅಲ್ವಾ, ಕಚ್ಚಿದಾಗ ಮಾತ್ರ ಬರುತ್ತೆ.
ವಿಷ. ಅದನ್ನ ಆ ಹಲ್ಲನ್ನು ತೆಗೆದಾಗ ವಿಷವೇ ಇರೋದಿಲ್ಲ. ಅದೇ ರೀತಿ ಯಾರು ಬ್ರಹ್ಮಭೂತ ಹಂತದಲ್ಲಿರುತ್ತೆ ಅವರ ಇಂದ್ರಿಯಗಳು ಅವರಿಗೆ ತೊಂದರೆ ಕೊಡೋದಿಲ್ಲ. ಈಗ ಬದ್ಧಾತ್ಮನಿಗೆ ಇಂದ್ರಿಯಗಳು ತೊಂದರೆ ಕೊಡುತ್ತೆ, ಇಂದ್ರಿಯ ವಸ್ತುವನ್ನು ಹುಡುಕುತ್ತೆ ಅಲ್ವಾ, ಇಂದ್ರಿಯ ಭೋಗ ಮಾಡಲಿಕ್ಕೆ ಅವರು ಇಚ್ಛೆ ಪಡ್ತಾರೆ. ಆದರೆ ಯಾವಾಗ ಬ್ರಹ್ಮಭೂತ ಹಂತದಲ್ಲಿರ್ತಾರೆ ಅವರ ಇಂದ್ರಿಯಗಳು ಹಲ್ಲು ಮುರಿದ ಹಾವಿನಂತಿರುತ್ತವೆ. ಸೊ ಹಾಗಾಗಿ ಅವು ತೊಂದರೆ ಕೊಡೋದಿಲ್ಲ. ಇಂದ್ರಿಯಗಳು ಅವರು ಆ ಒಂದು ಬ್ರಹ್ಮನ್ ಹಂತದಲ್ಲಿರ್ತಕ್ಕಂಥವರಿಗೆ ತೊಂದರೆ ಕೊಡೋದಿಲ್ಲ. ಯಾವಾಗ ಇನ್ನೊಂದು ತಿಳ್ಕೋಬೇಕು ನಾವು, ಈಗ ಯಾವಾಗ ನಾವು ಪ್ರಾಪಂಚಿಕ ಸೋಂಕು ಅಂದ್ರೆ ಈ ಒಂದು 3 ಗುಣಗಳಲ್ಲಿ ಇರ್ತೇವೆ ಆವಾಗ ಪ್ರಪಂಚ ದುಃಖಮಯವಾಗಿರುತ್ತೆ. ಯಾಕೆಂತಂದ್ರೆ ಇಲ್ಲಿ ದುಃಖಗಳ ಸಾಗರ. ಈ ಭಗವದ್ಗೀತೆ 8ನೇ ಅಧ್ಯಾಯದಲ್ಲಿ ಹೇಳಿದ್ದಾರೆ, ದುಃಖಾಲಯಂ ಅಶಾಶ್ವತಂ. ಇಲ್ಲಿ ದುಃಖಗಳೇ ಬರ್ತಕ್ಕಂಥದ್ದು, ಒಂದಾದ ಮೇಲೆ ಒಂದು ದುಃಖ ಬರುತ್ತೆ. ಸೊ ಇದು ಎಲ್ಲಿವರೆಗೆ ಇರುತ್ತೆ ಅಂದ್ರೆ ಯಾವಾಗ 3 ಗುಣಗಳಲ್ಲಿರ್ತಾರೆ ಅಲ್ಲಿವರೆಗೂ ಈ ಪ್ರಪಂಚ ದುಃಖಮಯವಾಗಿರುತ್ತಂತೆ. ಆದರೆ ಯಾರಿಗೆ ಆ ಚೈತನ್ಯ ಮಹಾಪ್ರಭುಗಳ ದಯೆ ಸಿಕ್ಕಿದೆ, ಯಾರಿಗೆ ಭಗವಂತನ ಕರುಣಾ ಕಟಾಕ್ಷ ಒಂದು ಸ್ವಲ್ಪ ಸಿಕ್ಕಿದ್ರು ಸಾಕು, ಅವನು ಭಕ್ತಿಗೆ ಬರ್ತಾನೆ. ಸೊ ಆಗ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಇಡೀ ಪ್ರಪಂಚವು ವೈಕುಂಠದಂತೆ ಆಗ್ತದೆ ಅಂತೆ. ವೈಕುಂಠದಂತೆ ಅಂದ್ರೆ ವೈಕುಂಠ ಅಂದ್ರೆ ಕುಂಠ ಅಂದ್ರೆ ಅಲ್ಲಿ ದುಃಖಗಳು, ಕಳವಳಗಳು, ಅದು ಅಂದ್ರೆ ಇರುವುದಿಲ್ಲ. ವೈಕುಂಠದಲ್ಲಿ ಕಳವಳಗಳು ಇರೋದಿಲ್ಲ, ದುಃಖ ಇರೋದಿಲ್ಲ. ಸೊ ಹಾಗಾಗಿ ಭಕ್ತನಾದವನಿಗೆ ಇಡೀ ಪ್ರಪಂಚ, ಭೌತಿಕ ಪ್ರಪಂಚದಲ್ಲಿ ಇದ್ದಾನೆ, ಆದರೆ ಅವನು ಆ ದುಃಖವನ್ನು ಅನುಭವಿಸುವುದಿಲ್ಲ. ಕಷ್ಟಗಳು ಬಂದರೂ ಕೂಡ ಅವನು ದುಃಖವನ್ನು ಅನುಭವಿಸುವುದಿಲ್ಲ. ಸೊ ಹಾಗಾಗಿ ಅದಕ್ಕೆ ಆ ಭಗವಂತನ ಕರುಣಾ ಕಟಾಕ್ಷ ಸ್ವಲ್ಪ ಇದ್ರೂ ಸಾಕಂತೆ. ಸೊ ಹಾಗಾಗಿ ಭಕ್ತನ ಮಟ್ಟಿಗೆ ಐಹಿಕ ವಿಶ್ವದಲ್ಲಿನ ಅತ್ಯುನ್ನತ ವ್ಯಕ್ತಿಯು ಇರುವಿಗಿಂತ ಮುಖ್ಯವಲ್ಲ. ಸೊ ಭಕ್ತನಾದವನು ವಿಧಿ ಮಹೇಂದ್ರಾದಿ ಕೀಟಾಯತೆ ಅಂದ್ರೆ ವಿಧಿ ಅಂದ್ರೆ ಬ್ರಹ್ಮ, ಮಹೇಂದ್ರ ಇಂದ್ರ, ಬ್ರಹ್ಮನ ಪೋಸ್ಟು, ಇಂದ್ರನ ಪೋಸ್ಟು ದೊಡ್ಡ ಪೋಸ್ಟು. ಸೊ ಆದರೆ ಇರುವೆ ಚಿಕ್ಕದು. ಸೊ ಆದರೆ ಬ್ರಹ್ಮನೂ ಒಂದೇ, ಇಂದ್ರನೂ ಒಂದೇ, ಇರುವಿನೂ ಒಂದೇ, ಅಷ್ಟು ಎಲ್ಲರನ್ನು ಕೂಡ ಸಮನಾಗಿ ನೋಡ್ತಾನೆ. ಸೊ ಯಾರನ್ನು ಕೂಡ ಮೇಲು ಕೀಳು ಈ ತರ ಭಾವನೆಯಲ್ಲಿ ಇರೋದಿಲ್ಲ. ಸೊ ಹಾಗಾಗಿ ಈ ರೀತಿಯ ಆ ಒಂದು ಬ್ರಹ್ಮಭೂತ ಸ್ಥಿತಿಯಲ್ಲಿ ಇರೋದ್ರಿಂದ ಅವನು ಶಾಂತನಾಗಿರ್ತಾನೆ, ಮನಸ್ಸು ಪ್ರಸನ್ನವಾಗಿರ್ತದೆ. ಸೊ ಯಾವಾಗ ಮನಸ್ಸು ಪ್ರಸನ್ನವಾಗಿರ್ತಾನೆ, ಯಾವಾಗ ವ್ಯಕ್ತಿ ಶಾಂತನಾಗಿರ್ತಾನೆ, ಆವಾಗ ಭಕ್ತಿ ಸೇವೆ ಮಾಡಲಿಕ್ಕೆ ತುಂಬಾ ಅನುಕೂಲ ಆಗತ್ತೆ. ಸೊ ಈ ಬ್ರಹ್ಮಭೂತ ಹಂತದಿಂದ ಭಕ್ತಿ ಸೇವೆಯಲ್ಲಿ ತೊಡಗಬಹುದು. ಈಗ 55ನೇ ಶ್ಲೋಕವನ್ನು ನೋಡೋಣ. ಭಗವಂತನನ್ನು ತಿಳುಕೊಳ್ಳೋದು ಹೇಗೆ, ಯಾರು ಭಗವಂತನನ್ನು ತಿಳಿಯಬಹುದು? ಈ ಭಕ್ತಿಗೆ ಬಂದಾಗ ಭಗವಂತನನ್ನು ತಿಳಿಯಬಹುದು. ಅದನ್ನೇ ಈ ಶ್ಲೋಕದಲ್ಲಿ ಹೇಳ್ತಾರೆ. ಇದು ಬಹುಮುಖ್ಯವಾದ ಶ್ಲೋಕ. ಭಕ್ತ್ಯಾ ಮಾಂ ಅಭಿಜಾನಾತಿ ಯಾವಾನ್ ಯಶ್ಚಾಸ್ಮಿ ತತ್ವತಃ ತತೋ ಮಾಂ ತತ್ವತೋ ಜ್ಞಾತ್ವಾ ವಿಶತೆ ತದ್ ಅನಂತರಂ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಭಕ್ತಿ ಸೇವೆಯಿಂದ ಮಾತ್ರ ದೇವೋತ್ತಮ ಪರಮಪುರುಷನಾದ ನನ್ನನ್ನು ನಾನಿರುವಂತೆ ಮನುಷ್ಯರು ಅರ್ಥ ಮಾಡಿಕೊಳ್ಳಬಲ್ಲ. ಇಂತಹ ಭಕ್ತಿಯಿಂದ ಮನುಷ್ಯನು ನನ್ನ ಪೂರ್ಣ ಪ್ರಜ್ಞೆಯನ್ನು ಪಡೆದಾಗ ಭಗವದ್ಧಾಮವನ್ನು ಪ್ರವೇಶಿಸಬಲ್ಲ. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ಈ ಶ್ಲೋಕದಲ್ಲಿ ನಮ್ಗೆ ಭಗವಂತನನ್ನು ಅರ್ಥ ಮಾಡಿಕೊಳ್ಳೋದು ಹೇಗೆ, ಮತ್ತೆ ಆ ಭಗವಂತಧಾಮವನ್ನು ಪ್ರವೇಶ ಮಾಡೋದು ಹೇಗೆ ಅಂದ್ರೆ ಭಕ್ತಿಯಿಂದ ಮಾತ್ರ ಅಂತ ಕೊಡ್ತಾ ಇದ್ದಾನೆ ಭಗವಂತ. ಭಕ್ತಿ ಸೇವೆಯಿಂದ ಮಾತ್ರ ಭಗವಂತನನ್ನು ತಿಳ್ಕೊಳ್ಬಹುದು. ಹೇಗೆ ಭಗವಂತ ಹೇಗಿದ್ದಾನೋ ಹಾಗೆ ತಿಳ್ಕೊಳ್ಬಹುದು. ಆಮೇಲೆ ಭಕ್ತಿ ಸೇವೆಯಿಂದ ಮಾತ್ರ ಪೂರ್ಣ ಪ್ರಜ್ಞೆಯನ್ನು ಪಡ್ಕೊಳ್ಬಹುದು. ಪೂರ್ಣ ಪ್ರಜ್ಞೆ ಅಂದ್ರೆ ಅದು 100% ಕೃಷ್ಣ ಕಾನ್ಶಿಯಸ್. ಈಗ ನಾವು ಬದ್ಧಾತ್ಮರು ಈಗ ಐಹಿಕ ಪ್ರಜ್ಞೆಯಲ್ಲಿದ್ದೇವೆ. ಈ ಐಹಿಕ ಪ್ರಜ್ಞೆಯಿಂದ ಪೂರ್ಣ ಪ್ರಜ್ಞೆ ಕೃಷ್ಣ ಪ್ರಜ್ಞೆಗೆ ಅದನ್ನ ಪಡ್ಕೊಂಡಾಗ 100ಕ್ಕೆ 100ರಷ್ಟು ಕೃಷ್ಣ ಪ್ರಜ್ಞೆಯಲ್ಲಿ ಪಡ್ಕೊಂಡಾಗ ಭಗವದ್ಧಾಮವನ್ನ ಪ್ರವೇಶ ಮಾಡಲಿಕ್ಕೆ ಸಾಧ್ಯ. ಹಾಗಾಗಿ 2 ವಿಷಯಗಳನ್ನ ನಾವಿಲ್ಲಿ ಚರ್ಚೆ ಮಾಡಲಿದ್ದೇವೆ. ಒಂದು, ನಾವು ಹೇಗೆ ಭಗವಂತನನ್ನ ಅರ್ಥ ಮಾಡ್ಕೊಳ್ಳೋದು, ನಾವು ಹೇಗೆ ಭಗವದ್ಧಾಮವನ್ನ ಪ್ರವೇಶ ಮಾಡುವುದು. ಹಾಗಾಗಿ ಭಗವಂತನನ್ನ, ನಮಗೆ ಕೃಷ್ಣನನ್ನ, ಅವನ ವಿಸ್ತರಣೆಗಳನ್ನ
ನಮಗೆ ಊಹಾತ್ಮಕ ಚಿಂತನೆಯಿಂದ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಈಗ ಭಗವಂತನನ್ನು ನಮಗೆ ಯಾವ ರೀತಿ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ, ಮೊದಲು ತಿಳ್ಕೋಬೇಕು, ಆಮೇಲೆ ಹೇಗೆ ಅರ್ಥ ಮಾಡಬೇಕು. ಈಗ ನಮಗೆ ದೇಹ ಇದೆ, ನಮಗೆ ಕಣ್ಣಿದೆ, ಕಿವಿ ಇದೆ, ಆದರೆ ಭಗವಂತ ಕಾಣ್ತಾನಾ? ಇಲ್ಲ ಮಾತಾಜಿ. ಇಲ್ಲ, ಕಾಣೋದಿಲ್ಲ. ಅತ ಶ್ರೀಕೃಷ್ಣ ನಾಮಾದಿ ನ ಭವೇದ್ ಗ್ರಾಹ್ಯಮಿಂದ್ರಿಯೈ ಸೇವೋನ್ಮುಖೇ ಜಿಹ್ವಾದೌ ಸ್ವಯಂ ಏವ ಸ್ಫುರತಿ ಆದ್ಯ. ನಮ್ಮ ಕಣ್ಣು ಭೌತಿಕ ಕಣ್ಣು. ಸೊ ಈ ಭೌತಿಕ ಕಣ್ಣು, ಈ ಒಂದು ಚರ್ಮ ಚಕ್ಷು, ಇದರಿಂದ ಭಗವಂತನ ನೋಡ್ಲಿಕ್ಕೆ ಆಗೋದಿಲ್ಲ. ಸೊ ಹಾಗಾದ್ರೆ ನಾವು ಏನ್ ಮಾಡಬೇಕು? ಅದನ್ನ ನಾವು ಭೌತಿಕ ಇಂದ ಆಗೋದಿಲ್ಲ. ಅತ ಶ್ರೀಕೃಷ್ಣ ನಾಮಾದಿ ನಭವೇದ್ ಗ್ರಾಹ್ಯಮಿಂದ್ರಿಯೈ ಸೇವೋನ್ಮುಖೇ ಜಿಹ್ವಾದವು. ನಾವು ಸೇವೆಯನ್ನು ಮಾಡಬೇಕು. ಎಲ್ಲಿಂದ? ನಾಲಿಗೆಯಿಂದ ಪ್ರಾರಂಭ ಮಾಡಬೇಕು. ಸೇವೋನ್ಮುಖೇ ಜಿಹ್ವಾದವು ಸ್ವಯಮೇವ ಸ್ಫುರತಿ ಆದ್ಯ. ಅಂದರೆ ಅವರು ಸೇವೆಯನ್ನು ಹೇಗೆ ಮಾಡಬೇಕು? ನಾಲಿಗೆಯಿಂದ ಹರಿನಾಮ ಸಂಕೀರ್ತನೆ ಜಪ ಮಾಡಬೇಕು. ನಾಲಿಗೆಯಿಂದ ನಾವು ಭಗವಂತನ ಪ್ರಸಾದವನ್ನು ಸ್ವೀಕಾರ ಮಾಡಬೇಕು. ಸೊ ಆಗ ನಮಗೆ ಭಗವಂತ ತಾನಾಗೆ ನಮಗೆ ಪ್ರಕಟಗೊಳ್ತಾನೆ. ಇದು ಒಂದು ವಿಚಾರ. ಸೊ ಹಾಗಾಗಿ ನಮಗೆ ನಮ್ಮ ಭೌತಿಕ ಇಂದ್ರಿಯದಿಂದ ಭಗವಂತನನ್ನ ನೋಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ನಾವು ನಮ್ಮ ವಿಜ್ಞಾನ ಬಹಳ ಮುಂದುವರಿದಿದೆ ಅಲ್ವಾ? ಸೂಕ್ಷ್ಮದರ್ಶಕ ಯಂತ್ರ, ದೂರದರ್ಶಕ ಯಂತ್ರ, ಎಷ್ಟೆಷ್ಟೋ ಉಪಕರಣಗಳನ್ನು ಕಂಡುಹಿಡಿದಿದ್ದಾರೆ ವಿಜ್ಞಾನಿಗಳು. ಅದರಿಂದ ಭಗವಂತನ ಕಾಣಲಿಕ್ಕೆ ಸಾಧ್ಯವಾ? ಹರೇ ಕೃಷ್ಣ. ಇಲ್ಲ ಮಾತಾಜಿ. ಈಗ ಒಂದು ಸೂಕ್ಷ್ಮದರ್ಶಕ ಯಂತ್ರದಲ್ಲಿ ನಾವು ಪರಮಾತ್ಮನನ್ನ ತುಂಬಾ ಅವನು ಎಲ್ಲರ ಹೃದಯದಲ್ಲಿದ್ದಾರೆ. ಒಂದು ಸೂಕ್ಷ್ಮದರ್ಶಕ ಯಂತ್ರ ಇಟ್ಟರೆ ಕಾಣುತ್ತಾ? ಇಲ್ಲ. ಇಲ್ಲ ಮಾತಾಜಿ. ಇಲ್ಲ. ಆಯ್ತು, ವೈದ್ಯರು ಹಾರ್ಟ್ ಆಪರೇಷನ್ ಮಾಡಿ ನೋಡಿ ಅಲ್ಲಿ ಒಳಗೆ ನೋಡಿದರೆ ಅಲ್ಲೇಂದ್ರೆ ಪರಮಾತ್ಮ ಕಾಣ್ತಾನ? ಆತ್ಮ ಕಾಣುವುದಿಲ್ಲ. ಪರಮಾತ್ಮ ಭಗವಂತ ಕಾಣುವುದಿಲ್ಲ. ಸೊ ಆದ್ರೆ ದೂರದರ್ಶಕ ಯಂತ್ರ ಇಟ್ಟು ನೋಡೋಡ್ವಾ? ದೊಡ್ಡ ದೊಡ್ಡ ದೂರದರ್ಶಕ ಯಂತ್ರಗಳು ಬಂದಿದೆ, ಅದನ್ನ ನೋಡೋಣವಾ? ಅದು ಕಾಣೋದಿಲ್ಲ ಭಗವಂತ. ಅವನು ಗೋಲೋಕ ವೃಂದಾವನದಲ್ಲಿ ಇದ್ದಾನೆ, ಭಗವಂತ ಕಾಣೋದಿಲ್ಲ. ಹಾಗಾದ್ರೆ ಈಗ ಆ ಊಹಾತ್ಮಕ ಚಿಂತನೆ, ಅಂದರೆ ಆಧ್ಯಾತ್ಮವಾದಿಗಳಾಗಿ ಊಹಾತ್ಮಕ ಚಿಂತನೆ ಹಾಗಿದ್ದಾನೆ ಹೀಗಿದ್ದಾನೆ ಅಂತ ಕಲ್ಪನೆ ಮಾಡಿದ್ರೆ ಆಗತ್ತಾ? ಅರ್ಥ ಆಗೋದಿಲ್ಲ. ಸೊ ಅದು ಇನ್ನು ಈ ರೀತಿಯಾಗಿ ಎಲ್ಲ ಪ್ರಯತ್ನಗಳನ್ನು ಮಾಡಿದ್ರು ಕೂಡ ಭಗವಂತ ನಮಗೆ ಕಣ್ಣಿಗೆ ಕಾಣೋದಿಲ್ಲ. ಹಾಗಾದರೆ ಭಗವಂತ ಯಾಕೆ ಕಾಣೋದಿಲ್ಲ? ಅಂದರೆ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ, 7ನೇ ಅಧ್ಯಾಯ 25ನೇ ಶ್ಲೋಕದಲ್ಲಿ, ನಾಹಂ ಪ್ರಕಾಶಯತಿ ಸರ್ವಸ್ಯ ಯೋಗ ಮಾಯಾ ಸಮಾವೃತಃ. ಯಾಕೆ ನಮಗೆ ಕಾಣೋದಿಲ್ಲ ಅಂದರೆ ಭಗವಂತ ಯೋಗ ಮಾಯೆಯಿಂದ ಪರದೆಯೊಳಗಿದ್ದಾನೆ. ಸೊ ಭಗವಂತ ಯೋಗಮಾಯ ಪರದೆ ಭಗವಂತನನ್ನ ಮುಚ್ಚಿದೆ. ಈಗ ನಮಗೆ ಬದ್ಧಾತ್ಮನಿಗೆ ಏನ್ ಮುಚ್ಚಿದೆ ಅಂದ್ರೆ ಮಹಾಮಾಯ ಪರದೆ. ನಮಗೆ ಮಹಾಮಾಯ ಅಂದ್ರೆ ನಾವು 3 ಗುಣದಲ್ಲಿ ಇದ್ದೇವೆ. ಸೊ ಹಾಗಾಗಿ ಯಾವಾಗ ನಾವು 3 ಗುಣದಿಂದ ಹೊರಗೆ ಬರುತ್ತೇವೆ, ನಮ್ಮ ಒಂದು ಭಕ್ತಿ ಸೇವೆಯನ್ನು ಮಾಡಿ, ಆವಾಗ ನಮಗೆ ಭಗವಂತ ತನ್ನಿಂದ ತಾನೇ ಸ್ವಯಮೇವ ಸ್ಫುರತಿ ಆದ್ಯ ಆ ಒಂದು ಪರದೆಯನ್ನು ತೆಗೆದು ಬಿಡ್ತಾನೆ. ಯೋಗಮಾಯ ಪರದೆಯನ್ನು ತೆಗೆದು ಪ್ರಕಟಗೊಳ್ಳುತ್ತಾನೆ. ಸೊ ಹಾಗಾಗಿ ಈ ರೀತಿಯಿಂದ ನಾವು ತಿಳ್ಕೋಬಹುದು. ಅದನ್ನೇ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ, ಮೈ ಚ ನನ್ಯ ಯೋಗೇನ ಭಕ್ತಿ ಯೋಗೇನ ಸೇವತೆ ಸಗುಣಾನ್ ಸಮತೀತೇತಾನ್ ಬ್ರಹ್ಮ ಭೂಯಾಯ ಕಲ್ಪತೆ. ಅದರಿಂದ ಹೇಳಿದ್ದಾನೆ, ಅವ್ಯಭಿಚಾರಿ ಭಕ್ತಿ ಅಂದರೆ ಅನನ್ಯ ಭಕ್ತಿಯನ್ನು ಯಾರು ಮಾಡ್ತಾನೆ ಅವನು 3 ಗುಣಗಳಿಂದ ಪಾರಾಗ್ತಾನೆ. 3 ಗುಣಗಳಿಂದ ಪಾರಾದಾಗ ಭಗವಂತನ ಭಕ್ತಿ ಸೇವೆಯನ್ನು ಮುಂದುವರಿಸಿದಾಗ ಭಗವಂತ ಸುಪ್ರೀತನಾಗಿ ಅವನು ತನ್ನ ಯೋಗಮಾಯ ಪರದೆಯನ್ನು ತೆಗೆದು ಪ್ರಕಟಗೊಳ್ಳುತ್ತಾನೆ. ಹಾಗಾಗಿ ಯಾರೋ ಒಬ್ರು ತುಂಬಾ ವಿದ್ವಾಂಸರಾಗಿದ್ದಾರೆ, ತುಂಬಾ ಡಿಗ್ರಿಗಳನ್ನು ಪಡ್ಕೊಂಡಿದ್ದಾರೆ, ಅವರಿಂದ ಭಗವಂತನನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯವಾ? ಇಲ್ಲ. ಸೊ ಹಾಗಾಗಿ ಊಹಾತ್ಮಕ ಚಿಂತನೆಯಿಂದ ಸಾಧ್ಯ ಇಲ್ಲ, ಯಾಗೂ ಸಾಧ್ಯ ಇಲ್ಲ. ಆದರೆ ವಾಸ್ತವವಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ಮತ್ತು ಭಕ್ತಿ ಸೇವೆಯಲ್ಲಿ ನಿರತನಾದವನು ಮಾತ್ರ ಕೃಷ್ಣನೆಂದರೆ ಏನು ಎಂದು ಅರ್ಥ ಮಾಡಿಕೊಳ್ಳಬಲ್ಲ. ಹಾಗಾದ್ರೆ ಭಕ್ತ ಹೇಗೆ ಅರ್ಥ ಮಾಡಿಕೊಳ್ತಾನೆ ಅಂತಂದ್ರೆ, ಭಕ್ತನು ಭಕ್ತಿ ಸೇವೆ ಶರಣಾಗತನಾಗಿರ್ತಾನೆ, ಸಂಪೂರ್ಣವಾಗಿ ಶರಣಾಗತನಾಗ್ತಾನೆ, ಭಕ್ತಿ ಸೇವೆಯಲ್ಲಿ ತೊಡಗಿರುತ್ತಾನೆ, ಕಂಪ್ಲೀಟ್ ಭಗವಂತನ ಆ ಭಕ್ತಿ ಸೇವೆಯಿಂದ ಭಗವಂತ ಸುಪ್ರೀತನಾಗ್ತಾನೆ. ಹಾಗಾಗಿ ಅವನು ಭಕ್ತನಿಗೆ ತನ್ನನ್ನು ತಾನೇ ಕಾಣಿಸ್ಕೊಳ್ತಾನೆ. ಭಗವಂತ ಅವನು ಭಕ್ತನಿಗೆ ಕಾಣಿಸ್ತಾನೆ, ತನ್ನನ್ನೇ ತಾನು ಪ್ರಕಟಗೊಳಿಸ್ತಾನೆ. ಹಾಗಾಗಿ ಇಲ್ಲಿ ಇನ್ನೊಂದು ಹೇಳ್ತಾರೆ,
ಯಾರು ಕೃಷ್ಣ ವಿಜ್ಞಾನವನ್ನು ಸಂಪೂರ್ಣವಾಗಿ ತಿಳ್ಕೊಂಡಿರ್ತಾರೆ ಅವರು ಆಧ್ಯಾತ್ಮಿಕ ಸಾಮ್ರಾಜ್ಯವನ್ನು ಪ್ರವೇಶ ಮಾಡಲಿಕ್ಕೆ ಸಾಧ್ಯ. ಸೊ ಈಗ ಎರಡನೇ ವಿಚಾರ, ಒಂದು ವಿಚಾರ ನಾವು ತಿಳ್ಕೊಂಡ್ವಿ, ಭಗವಂತನನ್ನು ಭಕ್ತಿ ಸೇವೆ ಮಾಡಿ ಮಾತ್ರ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಭಕ್ತನಾದವನು ಮಾತ್ರ, ಶುದ್ಧ ಭಕ್ತನಾದವನು ಮಾತ್ರ ಭಗವಂತನನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಸೊ ಹಾಗಾಗಿ ಭಗವಂತನ ಅರ್ಥ ಮಾಡ್ಕೊಳ್ಳಿಕ್ಕೆ ಒಂದೇ ಒಂದು ವಿಧಾನ, ಅದೇ ಭಕ್ತಿ ಸೇವೆ. ಆಯಿತು, ಭಗವಂತನನ್ನು ಅರ್ಥ ಮಾಡ್ಕೊಂಡು ಹಾಗಾದ್ರೆ ಭಗವಂತನ ಸಾಮ್ರಾಜ್ಯಕ್ಕೆ ಪ್ರವೇಶ ಮಾಡೋದು ಹೇಗೆ ಅಂದರೆ, ಯಾವಾಗ ಮನುಷ್ಯ ಸಂಪೂರ್ಣವಾಗಿ ಕೃಷ್ಣ ವಿಜ್ಞಾನವನ್ನು ಪಡ್ಕೊಳ್ತಾನೆ ಆಗ ಅವನು ಭಗವಂತನ ಆಧ್ಯಾತ್ಮಿಕ ನಿವಾಸಕ್ಕೆ ಹೋಗಲಿಕ್ಕೆ ಸಾಧ್ಯ. ಭಕ್ತಿಯಲ್ಲಿ ಯಾವಾಗ ಸಂಪೂರ್ಣವಾಗಿ ಸಾಧನೆ ಮಾಡ್ತಾನೆ, ಯಾವಾಗ ಪರಿಶುದ್ಧ ಭಕ್ತನಾಗ್ತಾನೆ, ಅವನು ಭಗವಂತನ ಲೋಕಕ್ಕೆ ಹೋಗಲಿಕ್ಕೆ ಸಾಧ್ಯ. ಆದರೆ ಇಲ್ಲಿ ಬ್ರಹ್ಮನ್ ಸಾಕ್ಷಾತ್ಕಾರ ಅಥವಾ ಬ್ರಹ್ಮನ್ನಾಗೋದು ಅಂತಂದ್ರೆ ಅವನು ತನ್ನ ದೇಹ ಅಲ್ಲ, ತನ್ನ ಆತ್ಮ ಇಷ್ಟೇ ತಿಳ್ಕೊಂಡಿರ್ತಾನೆ. ಇನ್ನು ಭಕ್ತಿ ಸೇವೆ ಪ್ರಾರಂಭ ಆಗಿರೋದಿಲ್ಲ. ಭಕ್ತಿ ಸೇವೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದಾಗ, ಅದನ್ನು ಮುಂದುವರಿಸ್ಕೊಂಡು ಹೋದಾಗ ಭಗವಂತನ ಲೋಕಕ್ಕೆ ಹೋಗ್ಲಿಕ್ಕೆ ಸಾಧ್ಯ. ಸೊ ಹಾಗಾಗಿ ಇಲ್ಲಿ ನಿಜವಾಗಿ ಮುಕ್ತಿ ಅಂದರೆ ಏನು, ಯಾರಾದ್ರೂ ಹೇಳ್ತೀರಾ? ಮುಕ್ತಿ ಅಂದರೆ ಏನಂತ ತಿಳ್ಕೊಂಡಿದ್ದೀರಿ ನೀವು ಇಷ್ಟು ದಿವಸ? ಹರೇ ಕೃಷ್ಣ. ಮಾತಾಜಿ, ಹುಟ್ಟು ಸಾವು ಇಲ್ಲದೆ ಭಗವಂತನಲ್ಲಿ ಸೇರೋದು, ಕೃಷ್ಣನಲ್ಲಿ ಸೇರೋದು ಅಂದ್ರೆ ಅಂದ್ರೆ ಹುಟ್ಟು ಸಾವು ಸೇರುವುದು ಹೇಳೋದಕ್ಕೆ ಅರ್ಥ ಹೇಳ್ಬೇಕು ನೀವು ನನಗೆ. ಅಂದ್ರೆ ನಾವು ಆ ಹುಟ್ಟು ಸಾವನ್ನ ಬಿಟ್ಟು ದೇವರ ಭಕ್ತಿಯಲ್ಲಿ ಇದ್ದು ಅದೇ ಗೋಲೋಕ ಬೃಂದಾವನಕ್ಕೆ ಹೋಗೋದು. ಗೋಲೋಕ ಒಂದರಕ್ಕೆ ಹೋಗೋದಷ್ಟು ಸುಲಭ ಇಲ್ಲ. ಹರೇ ಕೃಷ್ಣ. ಆಯ್ತು, ಮತ್ತೆ ಯಾರಾದ್ರೂ ಹೇಳ್ತೀರಾ? ಜೀವನ್ಮರಣದ ಚಕ್ರದಿಂದ ಬಿಡುಗಡೆಯಾಗೋದು. ಮುಂದೆ ಜನನ ಮರಣ ಹುಟ್ಟು ಸಾವಿನ ಚಕ್ರದಿಂದ ಬಿಡುಗಡೆ ಹೊಂದೋದು. ಓಕೆ, ಹೇಗ್ ಬಿಡುಗಡೆ ಹೊಂದಲಿಕ್ಕಾಗುತ್ತೆ ಅಂದ್ರೆ ಆತ್ಮ ಸಾಕ್ಷಾತ್ಕಾರವನ್ನ ಪಡೆಯೋದ್ರಿಂದ, ಇಲ್ಲಿ ಕಾಲಯದಿಂದ ಬಿಡುಗಡೆ ಹೊಂದೋದು. ನಾನು ಕೇಳ್ತಾ ಇರೋದು ಮುಕ್ತಿ ಅಂದ್ರೆ ಏನು ನಿಮ್ಮ ಅರ್ಥ? ಬಿಡುಗಡೆ. ಇಲ್ಲಿ ಮುಕ್ತಿ ಅಂತಂದ್ರೆ ನಾವು ತಿಳ್ಕೊಳ್ಬೇಕು ನಿಜವಾದ ಮುಕ್ತಿ ಅಂದ್ರೆ ಏನು ಅಂತ. ಇಲ್ಲಿ ಮುಕ್ತಿಯಲ್ಲಿ ಎರಡು ರೀತಿಯ ಮುಕ್ತಿ. ಇಲ್ಲಿ ನಿರಾಕಾರವಾದಿಗಳು ಬ್ರಹ್ಮಜ್ಯೋತಿಯಲ್ಲಿ ಒಂದಾಗೋದನ್ನ ಮುಕ್ತಿ ಅಂತ ತಿಳ್ಕೊಳ್ತಾರೆ. ಸೊ ಆದರೆ ನಿಜವಾದ ಮುಕ್ತಿ ಸಾಕಾರವಾದಿಗಳು ಅಂದ್ರೆ ಭಕ್ತರು. ಸೊ ಭಕ್ತರು ಪರಮ ಮುಕ್ತಿಯನ್ನು ಹೊಂದುತ್ತಾರೆ. ಅಂದ್ರೆ ಪರಮ ಮುಕ್ತಿ ಅಂದ್ರೆ ಏನು? ಮುಕ್ತಿ ರೀತ್ವ ಅನ್ಯತಾ ರೂಪಂ ಸ್ವರೂಪೇಣ ವ್ಯವಸ್ಥಿತ. ಅಂದ್ರೆ ಇಲ್ಲಿ ನಿರಾಕಾರವಾದಿಗೂ ಭಕ್ತನಿಗೂ ವ್ಯತ್ಯಾಸ ಅಂದರೆ, ನಿರಾಕಾರವಾದಿ ಅವನು ಬ್ರಹ್ಮಜ್ಯೋತಿ ಕಿರಣ ದೇವರಲ್ಲಿ ಒಂದಾಗ್ಲಿಕ್ಕೆ ಬಯಸ್ತಾನೆ ಅವನು. ಆದರೆ ಸಾಕಾರವಾದಿ ಅವನು ತನ್ನ ಒಂದು ಸ್ಥಿತಿ ಅದನ್ನು ಅವನು ಕಳ್ಕೊಂಡು ದೇವರಲ್ಲಿ ಒಂದಾಗುವುದಿಲ್ಲ. ಒಂದಾಗುವುದು ಅಂತಂದರೆ ಗುಣದಲ್ಲಿ ಒಂದಾಗ್ತಾನೆ, ಭಗವಂತನ ಗುಣದಲ್ಲಿ. ಆದರೆ ಸ್ವರೂಪ ಸ್ಥಿತಿ ಪಡ್ಕೊಳ್ತಾನೆ. ಸ್ವರೂಪ ಸ್ಥಿತಿ ಪಡ್ಕೊಳ್ಳೋದು ಅಂತಂದರೆ ಈ ಭೌತಿಕ ಶರೀರವನ್ನು ಕಳ್ಕೊಂಡು ಆಧ್ಯಾತ್ಮಿಕ ಶರೀರವನ್ನು ಪಡ್ಕೊಂಡು ಭಗವಂತನ ಸೇವೆಯಲ್ಲಿ ನಿರತನಾಗೋದು, ಇದು ನಿಜವಾದ ಮುಕ್ತಿ. ಸೊ ಅಂದರೆ ಮುಕ್ತಿ ರೀತ್ವ ಅನ್ಯತಾ ರೂಪಂ ಸ್ವರೂಪೇಣ ವ್ಯವಸ್ಥಿತ. ಸ್ವರೂಪ ಅಂತಂದರೆ ನಮಗೆ ಮತ್ತು ಭಗವಂತನಿಗೆ ಪ್ರತಿಯೊಂದು ಜೀವಿಗೂ ಭಗವಂತನಿಗೂ ಸಂಬಂಧ ಇದೆ. ಆ ಸಂಬಂಧ ಹೇಗಿದೆ ಕೇಳಿದರೆ ಅದು ಒಂದು ಶಾಂತ ದಾಸ್ಯ ಸಖ್ಯ, ಆಮೇಲೆ ವಾತ್ಸಲ್ಯ, ಮಾಧುರ್ಯ, 5 ರೀತಿಯ ರಸದಲ್ಲಿ ಆ ಒಂದು ಸಂಬಂಧ ಇರ್ತದೆ. ಸೊ ಆ ಒಂದು ಸ್ವರೂಪ, ಅದರಲ್ಲಿ ಆ ಒಂದು ಸಂಬಂಧದಲ್ಲಿ ಭಗವಂತನ ಸೇವೆ ಏನು, ಯಾವ ಸಂಬಂಧ ಜೀವಾತ್ಮನಿಗೆ ಇರ್ತದೆಯೋ ಒಂದು ಪರ್ಟಿಕ್ಯುಲರ್ ಸಂಬಂಧ, ಆ ಸಂಬಂಧದಲ್ಲಿ ಭಗವಂತನ ಸೇವೆಯನ್ನು ಅಂದರೆ ತನ್ನ ಒಂದು ಆಧ್ಯಾತ್ಮ ಶರೀರ ಪಡ್ಕೊಂಡು ಹೋಗೋದು, ಅಲ್ಲಿ ಭಗವಂತನ ಸೇವೆಯಲ್ಲಿ ನಿರತನಾಗೋದು, ಇದು ನಿಜವಾದ ಮುಕ್ತಿ, ಇದು ಪರಮ ಮುಕ್ತಿ. ಹಾಗಾಗಿ ಇಲ್ಲಿ ಹೇಳ್ತಾನೆ ಅಂದರೆ ಇದೇ ಮುಕ್ತಿ ದೊರೆತ ನಂತರವೂ ಕೂಡ ಆ ಭಕ್ತಿ ಸೇವೆ ಪ್ರಕ್ರಿಯೆ ಮುಂದುವರಿತಾ ಹೋಗುತ್ತೆ. ಅಂದರೆ ಇಲ್ಲಿ ಭಕ್ತಿ ಸೇವೆಯಲ್ಲಿ ಒಬ್ಬನು ನಿರತನಾಗಿದ್ದಾನೆ ಭಕ್ತ ಅಂದರೆ ಅವನು ಮುಕ್ತಿಯ ನಂತರವೂ ಕೂಡ ಅವನು ಭಕ್ತಿ ಸೇವೆಯಲ್ಲಿಯೇ ನಿರತನಾಗುತ್ತಾನೆ. ಅಂದರೆ ನಿಜವಾದ ಭಕ್ತಿ ಸೇವೆ ಪ್ರಾರಂಭವಾಗುವುದು ಆಧ್ಯಾತ್ಮ ಶರೀರವನ್ನು ಪಡೆದಾಗ. ಸೊ ಹಾಗಾಗಿ ಅವನು ಆಧ್ಯಾತ್ಮ ಶರೀರವನ್ನು ಪಡೆದು ಭಗವಂತನ ಲೋಕದಲ್ಲಿ ಭಕ್ತಿ ಸೇವೆಯಲ್ಲಿ ನಿರತನಾಗ್ತಾನೆ. ಸೊ ಅದಕ್ಕೆ ಇಲ್ಲಿ ವಿಷತೆ ಶಬ್ದದ ಅರ್ಥ ಕೇಳಿದ್ದಾರೆ. ವಿಷತೆ ಅಂದರೆ ಪ್ರವೇಶ ಮಾಡುವುದು.
ಸೊ ಭಗವಂತನ ಲೋಕವನ್ನು ಪ್ರವೇಶ ಮಾಡೋದು. ಸೊ ಇದಕ್ಕೆ ಶ್ರೀಲ ಪ್ರಭುಪಾದರು 2 ಉದಾಹರಣೆ ಕೊಡ್ತಾರೆ. ಈಗ ಒಂದು ಹಸಿರು ಪಕ್ಷಿ ಅದು ಹಸಿರು ಮರವನ್ನು ಪ್ರವೇಶ ಮಾಡೋದು ಆ ಮರದ ಹಣ್ಣನ್ನು ಸವಿಲಿಕ್ಕೆ ಅಲ್ವಾ, ಮರದ ಜೊತೆ ಒಂದಾಗುತ್ತಾ ಅದು? ಇಲ್ಲ. ಅದೇ ರೀತಿ ಭಕ್ತನು ಭಗವಂತನ ಲೋಕವನ್ನು ಪ್ರವೇಶ ಮಾಡೋದು ಹೇಗೆ ಅಂದರೆ ಭಗವಂತನೊಂದಿಗೆ ಒಂದಾಗಲಿಕ್ಕಲ್ಲ, ಭಗವಂತನ ಸೇವೆಯನ್ನು ಮಾಡಲಿಕ್ಕಾಗಿ. ಇಲ್ಲಿ ನಿರಾಕಾರವಾದಿಗಳು ಏನು ಹೇಳ್ಬಿಡ್ತಾರೆ, ಅವರು ಸಮುದ್ರದೊಳಗೆ ನದಿಗಳು ಹೋಗ್ಬಿಡುತ್ತೆ, ನದಿಯ ನೀರು ಸಮುದ್ರದ ಜೊತೆಗೆ, ಸಮುದ್ರದ ನೀರಿನ ಜೊತೆಗೆ ಒಂದಾಗಿ ಬಿಡುತ್ತೆ ಅಂತ ಹೇಳ್ತಾರೆ. ಅದು ಅವರಲ್ಲಿ ವ್ಯಕ್ತಿತ್ವವನ್ನು ಕಳ್ಕೊಳ್ತೇವೆ ನಾವು ಅಂತ ಹೇಳ್ತಾರೆ. ಒಂದಾಗಿ ಬಿಡ್ತೇವೆ, ದೇವರ ಜೊತೆ ಒಂದಾಗಿಬಿಡ್ತೇವೆ ಅಂತ. ಸೊ ಅದು ನಿರಾಕಾರವಾದ. ಆದರೆ ಇಲ್ಲಿ ನಮಗೆ ತಿಳಿಸಿ ಹೇಳ್ತಾರೆ, ಯಾಕೆಂತಂದರೆ ಆ ನದಿಗಳಲ್ಲಿ ಮೀನುಗಳಿರುತ್ತೆ, ಆ ಮೀನುಗಳು ಸಮುದ್ರಕ್ಕೆ ಹೋದಾಗ ಅವು ತಮ್ಮ ಒಂದು ಇದನ್ನು ಅವರು ತಮ್ಮ ಒಂದು ವ್ಯಕ್ತಿತ್ವ ಮೀನಾಗಿ ಅಲ್ಲಿ ಉಳ್ಕೊಳ್ತದೆ. ಅದೇನಾದರೂ ಒಂದಾಗುತ್ತಾ ಸಮುದ್ರ ಜೊತೆಗೆ? ಇಲ್ಲ. ಅದೇ ರೀತಿ ವ್ಯಕ್ತಿ ಯಾವಾಗ ತಾನು ಭಗವಂತನ ಲೋಕ ಪ್ರವೇಶ ಮಾಡ್ತಾನೆ, ಭಕ್ತನಾದವನು ಅವನು ತನ್ನ ವ್ಯಕ್ತಿತ್ವವನ್ನು ಉಳಿಸ್ಕೊಳ್ತಾನೆ. ಸೊ ಇದನ್ನು ನಾವು ತಿಳ್ಕೊಳ್ಬೇಕು. ಇದೇ ವ್ಯತ್ಯಾಸ ಸಾಕಾರವಾದಿಗೂ ನಿರಾಕಾರವಾದಿಗಳ ವ್ಯತ್ಯಾಸ. ಸೊ ಅಂದರೆ ಸಾಕಾರವಾದಿಗಳು ತಿಳ್ಕೊಳ್ಳೋದು ಯಾವಾಗಲೂ ದೇವರೇ, ನಾವು ದೇವರಾಗಲಿಕ್ಕೆ ಸಾಧ್ಯ ಇಲ್ಲ. ಗಾಡ್ ಈಸ್ ಗಾಡ್, ಡಾಗ್ ಈಸ್ ಡಾಗ್. ಸೊ ಆದರೆ ಮನುಷ್ಯ ಯಾವುದೇ ವ್ಯಕ್ತಿ ಜೀವಾತ್ಮ ದೇವರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ತನ್ನ ಒಂದು ವ್ಯಕ್ತಿತ್ವ ಅಥವಾ ತನ್ನ ಒಂದು ಆಧ್ಯಾತ್ಮಿಕ ಶರೀರ ಪಡ್ಕೊಂಡು ಭಗವಂತನ ಸೇವೆ ಮಾಡ್ಬೋದು. ಇದು ಭಕ್ತಿ ಸೇವೆಯಿಂದ ಮನುಷ್ಯನು ದೈವೋತ್ತಮ ಪರಮ ಪುರುಷನನ್ನು ಅರ್ಥ ಮಾಡಿಕೊಂಡು ಅವನ ಸಾಮ್ರಾಜ್ಯವನ್ನು ಪ್ರವೇಶ ಮಾಡ್ಬೋದು. ಅದು ನಮ್ಮ ಮನೆ, ನಮ್ಮ ನಿಜವಾದ ಒಂದು ಮನೆ ಭಗವಂತನ ಲೋಕ. ಅಲ್ಲಿಂದಲೇ ನಾವು ಅಲ್ಲಿಯೇ ಇದ್ದವರು. ಆದರೆ ನಾವು ಇಲ್ಲಿ ಅಂದರೆ ಯಾವುದಾದ್ರೂ ಒಂದು ಕಾರಣದಿಂದ ನಾವು ಇಲ್ಲಿ ಬಂದಿದ್ದೇವೆ. ಯಾಕೆಂದರೆ ಆ ಭಗವಂತನ ಒಂದು ಸೇವೆಯನ್ನು ಬಿಟ್ಟು ನಾವು ಸ್ವತಂತ್ರವಾಗಿ ಆನಂದಿಸಬೇಕು. ಇದನ್ನು ಮತ್ತೆ ಒಡೆತನದ ಭಾವನೆ, ಅದಕ್ಕೆ ನಾವು ಇಲ್ಲಿ ಭೌತಿಕ ಪ್ರಪಂಚಕ್ಕೆ ಬಂದಿದ್ದೇವೆ. ಸೊ ಹಾಗಾಗಿ ಇದು ತುಂಬ ಬಹಳ ಮುಖ್ಯವಾದದ್ದು. ಆಮೇಲೆ ಇಲ್ಲಿ ಈ ರೀತಿ ಭೌತಿಕ ಹಂತ, ಈ ಒಂದು ಬ್ರಹ್ಮಭೂತ ಹಂತ ಇದನ್ನು ತಲುಪಿದಾಗ, ಬ್ರಹ್ಮಭೂತ ಹಂತವನ್ನು ತಲುಪಿದಾಗ ಅಂದರೆ ನಾನು ದೇಹ ಅಲ್ಲ, ನಾನು ಆತ್ಮ, ಈ ಸ್ಥಿತಿಗೆ ಬಂದಾಗ ಆಮೇಲೆ ಭಕ್ತಿಗೆ ಬರೋದು ಹೇಗೆ? ಈಗ ಭಕ್ತಿಗೆ ಬರಲಿಕ್ಕೆ ಅಂದರೆ ಶ್ರವಣದಿಂದ ಪ್ರಾರಂಭ ಆಗುತ್ತೆ. ನಾನು ದೇಹ ಅಲ್ಲ, ನಾನು ಆತ್ಮ ಅಂದರೆ ಆತ್ಮದ ಚಟುವಟಿಕೆ ಭಕ್ತಿ ಸೇವೆ. ಅದನ್ನು ಮಾಡೋದು ಹೇಗೆ ಅಂತಂದರೆ ಆ ಒಂದು ಶ್ರವಣದ ಹಂತದಿಂದ ಅದು ಪ್ರಾರಂಭ ಆಗುತ್ತೆ. ಭಕ್ತಿ ಸೇವೆಯಲ್ಲಿ 9 ಹಂತಗಳು: ಶ್ರವಣ, ಕೀರ್ತನ, ಆಮೇಲೆ ಸ್ಮರಣ, ಪಾದಸೇವನ, ಅರ್ಚನ, ವಂದನ, ದಾಸ್ಯ, ಸಖ್ಯ, ಆತ್ಮನಿವೇದನ. ಅದರಲ್ಲಿ ಮೊಟ್ಟ ಮೊದಲ ಹಂತ ಶ್ರವಣ, ಅಂದರೆ ಭಗವಂತನ ಬಗ್ಗೆ ಕೇಳೋದು. ಸೊ ಅದಕ್ಕೆ ಹೇಳ್ತಾರೆ, ಈ ಶ್ರವಣವನ್ನು ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ತನ್ನಿಂತಾನೇ ಶ್ರವಣ ಮಾಡ್ತಾ ಮಾಡ್ತಾ ಹೃದಯ ಎಲ್ಲ ನಮಗೆ ಪರಿಶುದ್ಧ ಆಗುತ್ತೆ. ಅಂದರೆ ಕಾಮ ಮತ್ತು ಲೋಭ ತಾನಾಗೆ ಮಾಯ ಆಗುತ್ತೆ. ಅದಕ್ಕೆ ಹೇಳ್ತಾರೆ, ಶೃಣ್ವತಾಂ ಸ್ವಕತಃ ಕೃಷ್ಣ ಪುಣ್ಯ ಶ್ರವಣ ಕೀರ್ತನ ಹೃದಯಂತಸ್ಥೋ ಹಿ ಅಭದ್ರಾಣಿ ವಿದುನೋತಿ ಸುರುತ್ಸತಾಂ. ಕೃಷ್ಣ ಕಥೆಗಳನ್ನು ಕೇಳ್ತಾ 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 ಹೃದಯದಲ್ಲಿದ್ದ ಆ ಒಂದು ಕಲ್ಮಶಗಳು ಹೊರಟು ಹೋಗ್ಬಿಡುತ್ತೆ. ಕಲ್ಮಶ ಅಂತಂದರೆ ಕಾಮ, ಲೋಭ ಮತ್ತೆ ಎಲ್ಲ ಕಾಮ, ಕ್ರೋಧ, ಲೋಭ, ಮದಮೋಹ, ಮತ್ಸರ ಇವೆಲ್ಲ ಒಂದು ಎಲ್ಲ ಕಲ್ಮಶಗಳು. ಆ ಕಲ್ಮಶಗಳು ತಾನಾಗೇ ಮಾಯವಾಗುತ್ತೆ. ಯಾಕೆಂದರೆ ಯಾವಾಗ ಭಗವಂತ ಪ್ರವೇಶ ಮಾಡ್ತಾನೆ ಹೃದಯದಲ್ಲಿ, ಆಗ ಎಲ್ಲವೂ ತಾನಾಗೆ ಮಾಯವಾಗ್ಬಿಡುತ್ತೆ. ಸೊ ಈ ರೀತಿಯಾಗಿ ಕಾಮ ಮತ್ತು ಬಯಕೆಗಳು, ಅದು ಇಚ್ಛೆ, ಕಾಮ ಮತ್ತು ಬಯಕೆಗಳು ಇದು ಹೃದಯದಲ್ಲಿ ಮಾಯವಾಗದಾಗ ಭಕ್ತಿ ಸೇವೆಯಲ್ಲಿ ಅವನು ಇನ್ನೂ ಹೆಚ್ಚು ಆಸಕ್ತನಾಗ್ತಾನೆ. ಈ ರೀತಿ ಆಸಕ್ತಿ ಬರ್ತದೆ. ಸೊ ಆಸಕ್ತಿ ಬಂದಾಗ ಏನಾಗುತ್ತೆ ಅಂತಂದರೆ ಅವನು ಆಸಕ್ತನಾದಾಗ ಐಹಿಕ ಸೋಂಕಿನಿಂದ ಬಿಡುಗಡೆ ಹೊಂದುತ್ತಾನೆ. ಅಂದರೆ ಐಹಿಕ ಸೋಂಕು ಅಂದರೆ 3 ಗುಣಗಳಿಂದ ಅವನು ಬಿಡುಗಡೆ ಹೊಂದುತ್ತಾನೆ. ಸೊ ಈ ಬಿಡುಗಡೆ ನಂತರವೂ ಕೂಡ ಭಕ್ತಿ ಸೇವೆ ಅದು ಮುಂದುವರಿತಾ ಹೋಗುತ್ತೆ. ಅಂದರೆ ಮನುಷ್ಯ ಈ ಐಹಿಕದಿಂದ ಬಿಡುಗಡೆ ಹೊಂದಿದರೂ ಕೂಡ ಭಕ್ತಿ ಸೇವೆಯದು ಯಾವಾಗಲೂ ಎಟರ್ನಲ್, ಅಂದರೆ ಶಾಶ್ವತವಾದದ್ದು. ಸೊ ಅದಕ್ಕೆ ಹೇಳ್ತಾರೆ, ಈ ರೀತಿ ಯಾವಾಗ ಭಕ್ತಿ ಸೇವೆ ಅಂದರೆ ಈ 3 ಗುಣಗಳಿಂದ ಅವನು ಮೀರ್ತಾನೆ, ಆಮೇಲೆ ಭಕ್ತಿ ಸೇವೆಯಲ್ಲಿ ತೊಡಗ್ತಾನೆ, ಅದು ಯಾವತ್ತೂ ಮುಂದುವರಿತದೆ. ಅದಕ್ಕೆ ಹೇಳ್ತಾರೆ, ಏವಂ ಪ್ರಸನ್ನ ಮನಸೋ ಭಗವದ್ಭಕ್ತಿ ಯೋಗತಃ ಭಗವತ್ತತ್ವ ವಿಜ್ಞಾನಂ ಮುಕ್ತ ಸಂಗಸ್ಯ ಜಾಯತೆ. ಅಂದರೆ ಇಲ್ಲಿ ಏನಾಗುತ್ತೆ ಅಂತಂದರೆ ಈ ಬಿಡುಗಡೆ ಆದಾಗ ಅವನಿಗೆ ಈ ಮಾಲಿನ್ಯಗಳು ಬಿಡುಗಡೆ ಆದಾಗ
ಅವನು ಶುದ್ಧ ಸತ್ವ ಸ್ಥಿತಿಗೆ ಬರ್ತಾನೆ. ಆ ಪ್ರಸನ್ನ ಮನಸ್ಸಿನಿಂದ ಆ ಭಗವಂತನನ್ನು ಅರಿತುಕೊಳ್ಳಿಕ್ಕೆ ಸಾಧ್ಯ. ಸೊ ಆವಾಗ ಈ ಹೃದಯ ಗ್ರಂಥಿ ಹೊರಟೋಗ್ಬಿಡ್ತಂತೆ. ಈ ಹೃದಯ ಗ್ರಂಥಿ ಅಂದರೆ ಈ ಮೋಹ, ನಾನು ನನ್ನದು ಹೇಳ್ತಕ್ಕಂಥ ಆ ಮೋಹ ಹೊರಟೋಗ್ಬಿಡ್ತದೆಯಂತೆ. ಸೊ ಅದಕ್ಕೆ ಹೇಳ್ತಾರೆ, ಭಿದ್ಯತೆ ಹೃದಯ ಗ್ರಂಥಿ ಚಿದ್ಯಂತೆ ಸರ್ವ ಸಂಶಯಾ ಕ್ಷೀಯಂತೆ ಚಾಸ್ಯ ಕರ್ಮಾಣಿ ದೃಷ್ಟ ಏವಾತ್ಮನೀಶ್ವರೇ. ಸೊ ಅವನಿಗೆ ಈ ಒಂದು ಹೃದಯ ಗ್ರಂಥಿ ಅಂದರೆ ಈಗ ಆ ಒಂದು ಹೃದಯ ಗ್ರಂಥಿ ಅಂದರೆ ಈ ಬಂಧನ, ಈ ಒಂದು ನಾನು ನನ್ನದು, ನನ್ನ ಗಂಡ, ನನ್ನ ಹೆಂಡತಿ, ನನ್ನ ಮಕ್ಕಳು, ಇದು ಹೃದಯ ಗ್ರಂಥಿ ಹೇಳ್ತಾರೆ. ಸೊ ಇದರಿಂದ ಅವನು ಬಿಡುಗಡೆ ಹೊಂದುತ್ತಾನೆ. ಸೊ ಈ ಬಿಡುಗಡೆ ಹೊಂದಿದಾಗ ಅವನು ಭಕ್ತಿ ಸೇವೆಯಲ್ಲಿ ಸ್ಥಿರನಾಗ್ತಾನೆ ಅಂತ ಇಲ್ಲಿ ಹೇಳ್ತಾರೆ. ಸೊ ಹಾಗಾಗಿ ಈ ರೀತಿಯಾಗಿ ಮುಕ್ತಿಯ ಅನಂತರವೂ ಭಕ್ತಿ ಸೇವಾ ಪ್ರಕ್ರಿಯೆ ಮುಂದುವರಿಯುತ್ತೆ. ಒಬ್ಬನು ಅಂದರೆ ತಾನು ಆಧ್ಯಾತ್ಮಿಕ ಸ್ವರೂಪವನ್ನು ಪಡ್ಕೊಂಡಿದ್ದಾನೆ, ಅಲ್ಲಿ ಕೂಡ ಭಕ್ತಿ ಸೇವೆ ಮುಂದುವರ್ಕೊಂಡು ಹೋಗುತ್ತೆ. ಭಗವಂತನ ಲೋಕದಲ್ಲೂ ಕೂಡ ಅಲ್ಲಿ ಮಾಡೋದು ಏನು, ಇಲ್ಲಿಂದ ನಾವು ಐಕ್ಯದಿಂದ ಬಿಡುಗಡೆ ಹೋಗಿ ಭಗವಂತನ ಲೋಕದಲ್ಲಿ ಮಾಡೋದೇನು, ಭಗವಂತನ ಭಕ್ತಿ ಸೇವೆ. ಸೊ ಅದನ್ನು ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಹಾಗಾಗಿ ಪ್ರತಿಯೊಬ್ಬ ಜೀವಿಯು ಪರಮಪ್ರಭುವಿನ ವಿಭಿನ್ನಾಂಶ. ಆದ್ದರಿಂದ ಸೇವೆ ಸಲ್ಲಿಸುವುದೇ ಅವನ ಸಹಜ ಸ್ಥಿತಿ. ಸೊ ಜೀವರ ಸ್ವರೂಪ ಕೃಷ್ಣೇರ ನಿತ್ಯದಾಸ. ಏನು ಜೀವೆ ಭಗವಂತನಿಗೆ ಭಕ್ತಿ ಸೇವೆ ಸಲ್ಲಿಸುವುದೇ ನಮ್ಮದು ನಿಜವಾದ ಸ್ಥಿತಿಯಂತೆ. ಆದರೆ ನಾವೀಗ ಆ ಭಕ್ತಿ ಸೇವೆ ಸಲ್ಲಿಸುವುದನ್ನು ನಾವು ಬಿಟ್ಟು ಬಿಟ್ಟಿದ್ದೇವೆ. ನಾವು ಭಗವಂತನನ್ನೇ ಮರೆತು ಬಿಟ್ಟಿದ್ದೇವೆ. ಯಾಕೆ? ಈ ಭೌತಿಕ ಪ್ರಪಂಚಕ್ಕೆ ಬಂದು. ಆದ್ದರಿಂದ ಈ ಒಂದು ನಮಗೆ ಈ ಕೃಷ್ಣ ಪ್ರಜ್ಞೆ ಅಂತ ಹೇಳೋದು ಏನು ಕೊಡಿಸ್ತದೆ ಅಂದರೆ, ನಮಗೆ ಮತ್ತೆ ಪುನಃ ನಮಗೆ ಭಗವಂತನ ಜೊತೆ ಸಂಬಂಧವನ್ನು ಕಲ್ಪಿಸಿಕೊಡುವುದನ್ನು ತಿಳಿಸುತ್ತೆ. ಸೊ ಹಾಗಾಗಿ ಇಲ್ಲಿ ಕೊಟ್ಟಿದ್ದಾರೆ, ಬದುಕಿನ ಮಿಥ್ಯಾ ಕಲ್ಪನೆಗಳಿಂದ ಬಿಡುಗಡೆ ಹೊಂದುವುದೇ ನಿಜವಾದ ಮುಕ್ತಿ. ಶ್ಲೋಕ 56 ಹೋಗೋಣ. ಸರ್ವಕರ್ಮಾಣ್ಯಪಿ ಸದಾ ಕುರ್ವಾಣೋ ಮದ್ವ್ಯಪಾಶ್ರಯಃ ಮತ್ಪ್ರಸಾದಾತ್ ಅವಾಪ್ನೋತಿ ಶಾಶ್ವತಂ ಪದಮವ್ಯಯಂ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ನನ್ನ ಪರಿಶುದ್ಧ ಭಕ್ತನು ಎಲ್ಲಾ ಬಗೆಯ ವ್ಯಾಪಾರಗಳಲ್ಲಿ ನಿರತನಾಗಿದ್ದರೂ ನನ್ನ ರಕ್ಷಣೆಯಲ್ಲಿ ನನ್ನ ಕೃಪೆಯಿಂದ ಶಾಶ್ವತವೂ ಅವ್ಯಯವೂ ಆದ ನಿವಾಸವನ್ನು ಸೇರುತ್ತಾನೆ. ಹರೇ ಕೃಷ್ಣ. ಇಲ್ಲಿ ಮದ್ವ್ಯಪಾಶ್ರಯ ಹೇಳ್ತಕ್ಕಂಥದ್ದು ತುಂಬಾ ಮುಖ್ಯವಾದದ್ದು. ಭಗವಂತನ ರಕ್ಷಣೆಯಲ್ಲಿರೋದು. ಈಗ ಆ ರಕ್ಷಣೆ ಅಂತಂದ್ರೆ ತಂದೆ ತಾಯಿ ಮಕ್ಕಳನ್ನ ರಕ್ಷಣೆ ಮಾಡ್ತಾರೆ ಅಲ್ವಾ, ನಮಗ್ ಗೊತ್ತಿದೆ ಅಲ್ವಾ? ಹೌದು ಮಾತಾಜಿ. ಆಮೇಲೆ ವೈದ್ಯರು ರೋಗಿಯನ್ನ ರಕ್ಷಣೆ ಮಾಡ್ತಾರೆ ಅಲ್ವಾ? ಆದ್ರೆ ಯಾವುದೂ ರಕ್ಷಣೆ ಅಲ್ಲ ಅಂತ. ಇದು ಎಲ್ಲವೂ ಕೂಡ ರಕ್ಷಣೆ, ನಿಜವಾದ ರಕ್ಷಣೆ ಅಲ್ಲ. ನಿಜವಾದ ರಕ್ಷಣೆ ಯಾಕೆಲ್ಲ ಅಂತಂದ್ರೆ, ಅವರು ಆ ಭಗವಂತನ ಇಚ್ಛೆ ಇದ್ದರೆ ಮಾತ್ರ ಅದು ಅವರು ರಕ್ಷಣೆ ಮಾಡಲಿಕ್ಕೆ ಸಾಧ್ಯ. ಇಲ್ಲದ ರಕ್ಷಣೆ ಅವರು ರಕ್ಷಣೆ, ನಿಜವಾದ ರಕ್ಷಣೆ ಕೊಡ್ಲಿಕ್ಕೆ ಯಾವ ವ್ಯಕ್ತಿಗೂ ಸಾಧ್ಯ ಇಲ್ಲ. ಯಾಕೆಂತಂದ್ರೆ ನಾವೇ ಬಂಧನದಲ್ಲಿದ್ದೇವೆ, ನಾವೇ ಬೇಡಿಯಲ್ಲಿದ್ದೇವೆ. ಬದ್ಧಾತ್ಮನಾದವನು ಬೇಡಿ ಅಲ್ಲಿದ್ದಾನೆ, ಸಂಕೋಲೆಯಲ್ಲಿದ್ದಾನೆ. ಅವನು ಹೇಗೆ ಇನ್ನೊಬ್ಬರನ್ನು ಬಿಡಿಸ್ಲಿಕ್ಕೆ ಸಾಧ್ಯ? ಸೊ ಆಗ ನಿಜವಾದ ರಕ್ಷಣೆ ಅಂದರೆ ಆತ್ಮದ ರಕ್ಷಣೆ. ಆತ್ಮವನ್ನು ತೆಗೆದುಕೊಂಡು ಹೋಗಿ ಭಗವಂತನ ಆ ಪಾದ ಕಮಲಗಳಲ್ಲಿ ಇಡೋದು, ಅದು ನಿಜವಾದ ರಕ್ಷಣೆ. ಸೊ ಅಂಥವನೇ ನಿಜವಾದ ತಂದೆ ತಾಯಿ. ಸೊ ಹಾಗಾಗಿ ಯಾವುದೇ ತಂದೆ ತಾಯಿ ಆಗಲಿ ಅಥವಾ ಯಾವುದೇ ವೈದ್ಯರಾಗಲಿ ಯಾರನ್ನು ಕೂಡ ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಿಜವಾದ ರಕ್ಷಣೆ ಅಂದರೆ ಭಗವಂತನ ರಕ್ಷಣೆ. ಸೊ ಅದಕ್ಕಾಗಿ ಮದ್ವ್ಯಪಾಶಯ, ಈ ರೀತಿ ನೀನು ಭಕ್ತಿ ಸೇವೆಯಲ್ಲಿ ನಿರತನಾಗಿದ್ದಾಗ ಏನದರಿಂದ ನಮಗೆ ಇದಾಗತ್ತೆ? ಭಗವಂತನ ರಕ್ಷಣೆಯಲ್ಲಿ ಇರ್ತಾನೆ, ಭಗವಂತ ರಕ್ಷಣೆ ಮಾಡ್ತಾನೆ. ಸೊ ಅದಕ್ಕಾಗಿ ಭಗವಂತನ ರಕ್ಷಣೆ ಮಾಡ್ತಾನೆ ಮತ್ತು ಭಗವಂತನ ಕೃಪೆಗೆ ಒಳಗಾಗ್ತಾನೆ. ಭಗವಂತನ ರಕ್ಷಣೆಯಲ್ಲಿದ್ದು ಭಗವಂತನ ಕೃಪೆಗೆ ಒಳಗಾದಾಗ ಅವನು ಏನಾಗ್ತಾನೆ? ಭಗವಂತನ ಲೋಕವನ್ನು ಪ್ರವೇಶ ಮಾಡಲಿಕ್ಕೆ ಸಾಧ್ಯ. ಸೊ ಹಾಗಾಗಿ ಭಗವಂತನ ರಕ್ಷಣೆಯಲ್ಲಿ ಒಳಗಾಗೋದು ಹೇಗೆ ಅಂತಂದರೆ, ಅವನು ಗುರುವಿನ ಮಾರ್ಗದರ್ಶನದಲ್ಲಿ ಭಕ್ತಿ ಕಾರ್ಯ ಮಾಡಬೇಕು. ಸೊ ಹಾಗಾಗಿ ಗುರುವಿನ ಮಾರ್ಗದರ್ಶನದಲ್ಲಿ ಭಕ್ತಿ ಕಾರ್ಯ ಮಾಡಿದಾಗ ಅವನು ಈ ಎಲ್ಲ ಭಗವಂತನ ಒಂದು ಪರಿಶುದ್ಧ ಭಕ್ತರಾಗಲಿಕ್ಕೆ ಸಾಧ್ಯ. ಇಲ್ಲಿ ಏನು ಹೇಳ್ತಾರೆ ಶ್ರೀಲ ಪ್ರಭುಪಾದರು, ಆ ಪರಿಶುದ್ಧ ಭಕ್ತನಿಗೆ ಕಾಲದ ಮಿತಿಯೇ ಇರುವುದಿಲ್ಲಂತೆ. ಅವನು 24 ಗಂಟೆಗಳು 100ಕ್ಕೆ 100ರಷ್ಟು ಮಟ್ಟಿಗೆ ಭಗವಂತನ ಆದೇಶಕ್ಕೆ ಅನುಗುಣವಾಗಿ ಕೆಲಸ ಮಾಡ್ತಾನೆ. ಸೊ ಅದಕ್ಕೆ ಸವೈ ಪುಂಸ ಪರೋ ಧರ್ಮ ಯಥಾ ಭಕ್ತಿರ್ ಅದೋಕ್ಷಜೆ ಅಹೈತುಕಿ ಅಪ್ರತಿಹತ ಯಯಾತ್ಮ ಸುಪ್ರಸೀದತಿ. ಅಹೈತುಕಿ ಅಪ್ರತಿಹತ ಅಂದರೆ ತಾನು ಯಾವ ಕಾರಣವೇ ಇಲ್ಲ, ನಾನು ಯಾವ ಕಾರಣ ಇಲ್ಲದೆ ಭಗವಂತನ ಭಕ್ತಿ ಸೇವೆ ಮಾಡ್ತಾನೆ. ಎಷ್ಟು ಸಮಯ?
24 ಗಂಟೆ ಅಂದರೆ ಯಾವಾಗಲೂ ಆಯಿತಕ್ಕೆ ಅಪ್ರತಿಹತ ಅಂದರೆ ಯಾವಾಗಲೂ. ಸೊ ಹಾಗಾಗಿ ಅಂಥವನು ಭಗವಂತನ ರಕ್ಷಣೆಯಲ್ಲಿ ಇರ್ತಾನೆ. ಸದಾ ಭಗವಂತನ ಒಂದು ಭಕ್ತಿ ಸೇವೆಯಲ್ಲಿ ಯಾರು ನಿರತರಾಗಿರ್ತಾನೆ ಅವನು ಭಗವಂತನ ರಕ್ಷಣೆಯಲ್ಲಿರ್ತಾನೆ. ಅವನಿಗೆ ಭಗವಂತನ ಲೋಕಕ್ಕೆ ಪ್ರವೇಶ ಖಚಿತವಾಗುತ್ತದೆ, ಇದರಲ್ಲಿ ಅನುಮಾನವೇ ಇಲ್ಲ. ಸೊ ಅದು ಯಾಕೆ ಇದು ಈ ರೀತಿಯ ಪ್ರಾಮಿಸ್ ಅಂತಂದರೆ, ಭಗವಂತನು ಕರುಣಾಳು, ಅವನು ಭಕ್ತನಿಗೆ ತನ್ನನ್ನು ತಾನೇ ಮಾರ್ಕೊಂಡು ಬಿಡ್ತಾನೆ. ಹಾಗಾಗಿ ಭಕ್ತನು ನಾವು ಭಗವಂತನ ಒಂದು ಆಶ್ರಯದಲ್ಲಿ ನಾವಿರಬೇಕು. ಸೊ ಹಾಗಾಗಿ ಈ ಪರಮ ನಿವಾಸ ಅಂದರೆ ಭಗವಂತನ ಲೋಕ ಹೇಗಿರುತ್ತೆ ಅಂದರೆ ಅದು ಶಾಶ್ವತ, ಮತ್ತು ಅದು ಯಾವತ್ತೂ ಕೂಡ ಅದು ನಾಶವಾಗುವುದಿಲ್ಲ. ಈಗ ಭೌತಿಕ ಪ್ರಪಂಚ ಪ್ರಳಯ ಆಗ್ಬಿಡುತ್ತೆ, ನಾಶವಾಗ್ಬಿಡುತ್ತೆ. ಸೊ ಹಾಗಾಗಿ ಭಗವಂತನ ಲೋಕ ಆ ಥರ ಅಲ್ಲ, ಮತ್ತು ಆನಂದಮಯವಾಗಿರುತ್ತೆ, ಅಲ್ಲಿ ಯಾವುದೇ ದುಃಖವೇ ಇರುವುದಿಲ್ಲ, ಮತ್ತು ಜ್ಞಾನಮಯ, ಸಂಪೂರ್ಣವಾಗಿ ಎಲ್ಲ ಜ್ಞಾನಮಯ. ಸೊ ಶಾಶ್ವತ ಜ್ಞಾನ ಆನಂದಮಯವಾದ ಆ ಭಗವಂತನ ಲೋಕ ಸಿಕ್ಕಬೇಕು ಅಂದರೆ ನಾವು ಭಗವಂತನ ರಕ್ಷಣೆಯಲ್ಲಿ ಇರಬೇಕು. ಭಗವಂತನ ರಕ್ಷಣೆಯಲ್ಲಿ ಇರೋದು ಅಂತಂದರೆ ಹೇಗೆ, ನಾವು ಗುರುವಿನ ಸಂಪ್ರದಾಯದಲ್ಲಿ ಬಂದ ಗುರುವಿನ ಮಾರ್ಗದರ್ಶನದಲ್ಲಿ ನಾವು ಭಗವಂತನ ಭಕ್ತಿ ಸೇವೆಯನ್ನು ಅಪ್ರತಿಹತ ಮತ್ತು ಅಹೈತುಕಿ ಭಕ್ತಿ ಸೇವೆಯನ್ನು ನಾವು ಮಾಡಬೇಕು. ಶ್ಲೋಕ 57ಕ್ಕೆ ಹೋಗೋಣ. ಚೇತಸ ಸರ್ವಕರ್ಮಾಣಿ ಮಯಿ ಸನ್ಯಸ್ಯ ಮತ್ಪರಃ ಬುದ್ಧಿಯೋಗಂ ಉಪಾಶ್ರಿತ್ಯ ಮಚ್ಚಿತ್ತಃ ಸತತಂ ಭವ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಎಲ್ಲಾ ಚಟುವಟಿಕೆಗಳಲ್ಲಿಯೂ ನನ್ನನ್ನು ಅವಲಂಬಿಸು ಮತ್ತು ಯಾವಾಗಲೂ ನನ್ನ ರಕ್ಷಣೆಯಲ್ಲಿ ಕೆಲಸ ಮಾಡು. ಇಂತಹ ಭಕ್ತಿ ಸೇವೆಯಲ್ಲಿ ಸಂಪೂರ್ಣವಾಗಿ ನನ್ನ ಪ್ರಜ್ಞೆಯನ್ನು ಹೊಂದಿರು. ಹರೇ ಕೃಷ್ಣ ಮಾತಾಜಿ. ಇಲ್ಲಿ ನಮಗೆ ಭಗವಂತ ಏನ್ ಹೇಳ್ತಾ ಇದ್ದಾನೆ, ಹಾಗಾಗಿ ನೀನು ಕೃಷ್ಣ ಪ್ರಜ್ಞೆಯಲ್ಲಿ ತೊಡಗು ಅಂತ ನಮಗೆ ಭಗವಂತ ಆದೇಶ ಕೊಡ್ತಾ ಇದ್ದಾನೆ, ನಮಗೆ ಉಪದೇಶ ಮಾಡ್ತಾ ಇದ್ದಾನೆ. ಏನು, ಈಗ ಎಲ್ಲ ಚಟುವಟಿಕೆಗಳಲ್ಲಿಯೂ ನನ್ನನ್ನು ಅವಲಂಬಿಸು ಅಂತಂದ್ರೆ ಸಂಪೂರ್ಣವಾಗಿ ನೀನು ಶರಣಾಗತನಾಗು. ಎಲ್ಲ ಚಟುವಟಿಕೆಗಳಲ್ಲೂ ಅವಲಂಬಿಸುವುದು ಅಂದ್ರೆ ಡಿಪೆಂಡ್. ಹಾಗಾಗಿ ಡಿಪೆಂಡ್ ಆಗೋದು ಇನ್ನೊಬ್ಬರ ಮೇಲೆ ಅಂದರೆ ನಮ್ಮ ಸ್ವಾತಂತ್ರ್ಯವನ್ನು ಬಿಟ್ಟು ಅವರಲ್ಲಿ ಅವಲಂಬಿಸುವುದು. ಹಾಗಾಗಿ ಸಂಪೂರ್ಣನಾಗಿ ನೀನು ಶರಣಾಗತನಾಗು, ಮತ್ತೆ ನನ್ನ ರಕ್ಷಣೆಯಲ್ಲಿ ನೀನು ಕೆಲಸ ಮಾಡು, ನಾನು ರಕ್ಷಣೆ ಕೊಡ್ತೇನೆ ನಿನಗೆ ಅಂತ ಹೇಳ್ತಾನೆ. ಸೊ ಹಾಗಾಗಿ ಭಗವಂತನ ಆ ಒಂದು ಭಗವಂತನಲ್ಲಿ ಸಂಪೂರ್ಣ ಶರಣಾಗತನಾಗಿ ಅವನ ರಕ್ಷಣೆಯಲ್ಲಿ ನೀನು ಕೆಲಸವನ್ನು ಮಾಡಬೇಕು ಅಂತ ನಮಗೆ ಇಲ್ಲಿ ಆದೇಶ ಕೊಡ್ತಾ ಇದ್ದಾನೆ. ಹಾಗಾಗಿ ಇಲ್ಲಿ ಏನಾಗುತ್ತೆ ಅಂತಂದರೆ ನಾವು ಚೆನ್ನಾಗಿ ತಿಳ್ಕೊಳ್ಬೇಕು, ನಾವು ಯಾವಾಗಲೂ ವ್ಯಕ್ತಿ ಯಾವಾಗಲೂ ಅಂದರೆ ಸೇವಕನೇ, ಅವನು ಭಗವಂತನ ಭಕ್ತಿ ಸೇವೆ ಮಾಡದೇ ಇದ್ರೆ ಅವನು ಮಾಯ ಸೇವೆ ಮಾಡಲೇಬೇಕು. ತನ್ನ ಅಂದರೆ ಸೇವಕನೇ ವೈಯಕ್ತಿಕವಾಗಿ ನಮಗೆ ಸ್ವಾತಂತ್ರ್ಯ ಇಲ್ಲ. ಭಗವಂತನ ಸೇವೆ ಮಾಡದೆ ಹೋದರೆ ಮಾಯ ಸೇವೆ ಮಾಡಲೇಬೇಕು. ಸೇವೆ ಇದೆ. ಹಾಗಾಗಿ ಇಲ್ಲಿ ಯಾರ್ದಾದ್ರೂ ಸೇವೆ ಯಾಕೆ ಮಾಡಬೇಕು? ಯಾರ್ದಾದ್ರೂ ಸೇವೆ ಮಾಡಿದ್ರೆ ನಮ್ಮ ಭಗವಂತನ ಲೋಕಕ್ಕೆ ಹೋಗ್ಲಿಕ್ಕೆ ಆಗಲ್ಲ. ಇಲ್ಲಿ ಯಾರ್ದಾದ್ರೂ ಸೇವೆ ಅಂತಂದರೆ ತನ್ನ ಹೆಂಡತಿ, ಮಕ್ಕಳು ಅಥವಾ ಒಂದು ತನ್ನ ಬಾಸ್ ಇದ್ರ ಸೇವೆ ಮಾಡ್ತಾರೆ. ಆದರೆ ಅದರ ಅರ್ಥ ನಾವು ಕೆಲಸನೇ ಮಾಡಬಾರ್ದು ಅಥವಾ ಹೆಂಡತಿ ಮಕ್ಕಳನ್ನ ನೋಡ್ಕೋಬಾರ್ದು ಹಾಗಂತ ಅಲ್ಲ, ಅದನ್ನು ಅಟ್ಯಾಚ್ ಆಗಬಾರ್ದು. ಸೊ ಹಾಗಾಗಿ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಕೆಲಸ ಮಾಡೋದಂದರೆ ಭಗವಂತನೇ ಅವನು ಸರ್ವಸ್ವ, ಅವನೇ ನಮ್ಮನ್ನು ಅಂದರೆ ನಮ್ಮನ್ನು ರಕ್ಷಣೆ ಮಾಡುವನು. ಇದನ್ನು ನಾವು ತಿಳ್ಕೊಂಡು ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗಬೇಕು. ಆದರೆ ನಮ್ಮನ್ನು ಅವಲಂಬಿಸಿರೋರನ್ನು ನಾವು ಬಿಡಲಿಕ್ಕಿಲ್ಲ. ಅವರಲ್ಲಿ ಅಂದರೆ ಅಟ್ಯಾಚ್ಮೆಂಟ್ ಇರಬಾರ್ದು, ಮತ್ತು ನಮಗೆ ಪ್ರೀತಿ ಇರಬೇಕು, ಅಟ್ಯಾಚ್ಮೆಂಟ್ ಇರಬಾರ್ದು. ಅಟ್ಯಾಚ್ಮೆಂಟ್ ಕೃಷ್ಣನಿಗೆ ಮಾತ್ರ. ಸೊ ಹಾಗಾಗಿ ನಮಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ನೀನು ಮತ್ಪರ ಭಕ್ತನಾಗು. ಇದನ್ನ ತುಂಬ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಮತ್ಪರ ಭಕ್ತ ಹೇಳ್ತಕ್ಕಂಥದ್ದು ತುಂಬ ಅಂದರೆ ಮತ್ಪರ ಭಕ್ತನಾಗುವುದಂದರೆ ಕೃಷ್ಣನನ್ನು ಸಂತೃಪ್ತಿಪಡಿಸಲು ಕೃಷ್ಣನಿಗಾಗಿ ಕಾರ್ಯವನ್ನು ಬಿಟ್ಟು ಬೇರೆ ಏನು ಗುರಿ ಇಲ್ಲ, ಅದು ಮತ್ಪರ ಭಕ್ತ. ನಾವು ಮತ್ಪರ ಭಕ್ತ ಅಂತಂದರೆ ನಾವು ಹಿಂದೆ ಅಂಬರೀಷ್ ಮಹಾರಾಜನ ಬಗ್ಗೆ ಕೇಳಿದ್ದೇವೆ. ಅಂಬರೀಷ ಮಹಾರಾಜ ಒಂದು ದೊಡ್ಡ ಮಹಾರಾಜ ಆಗಿದ್ದ, ಆದರೂ ಕೂಡ ಅಷ್ಟೊಂದು ಜವಾಬ್ದಾರಿ ಇದ್ದರೂ ಕೂಡ ಅವನು ಮತ್ಪರ ಭಕ್ತನಾಗಿದ್ದ. ಅಂದರೆ ಅವನ ಎಲ್ಲ ಅಂದರೆ ಅಂಗಾಂಗಗಳನ್ನು ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗಿಸಿದ್ದ. ಅವನು ಕಾಲಿಂದ ಅವನ ದೇವಸ್ಥಾನಕ್ಕೆ ನಡ್ಕೊಂಡು ಹೋಗ್ತಾ ಇದ್ದಿದ್ದ. ಯಾವಾಗಲೂ ಕಣ್ಣಿನಿಂದ ಭಗವಂತನ ವಿಗ್ರಹ ದರ್ಶನ ಅದನ್ನು ಮಾಡೋದು, ಕಿವಿಯಿಂದ ಭಗವಂತನ ವಿಚಾರಗಳನ್ನೇ ಕೃಷ್ಣ ಕಥೆಗಳನ್ನು ಕೇಳ್ತಾ ಇರೋದು.
ಆಮೇಲೆ ತನ್ನ ಮೂಗಿನಿಂದ ಅವನು ಗ್ರಹಣ ಅಂದರೆ ಭಗವಂತನಿಗೆ ಅರ್ಪಿಸಿದ ತುಳಸಿ ದಳ ಮತ್ತು ಹೂವನ್ನು ಅಘ್ರಾಣಿಸುವುದು, ತನ್ನ ಚರ್ಮ ಸ್ಪರ್ಶ, ಭಗವದ್ಭಕ್ತರ ಪಾದವನ್ನು ಸ್ಪರ್ಶ ಮಾಡೋದು, ಹೀಗೆ ಅವನು ತನ್ನೆಲ್ಲ ಒಂದು ಇದನ್ನು ಕೂಡ ಇಂದ್ರಿಯಗಳನ್ನು ಕೂಡ ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗಿಸಿದ್ದ. ಸೊ ಅದು ಮತ್ಪರ ಭಕ್ತ. ಸೊ ಹಾಗಾಗಿ ಇಲ್ಲಿ ನಮಗೆ ಏನು ಆದೇಶ ಅಂತಂದರೆ, ಕೃಷ್ಣನು ನೀಡಿದ ಆದೇಶದಂತೆ, ಕೃಷ್ಣನ ಪ್ರತಿನಿಧಿಯ ಮಾರ್ಗದರ್ಶನದಂತೆ ಮನುಷ್ಯನು ಕೆಲಸ ಮಾಡಿದರೆ ಪರಿಣಾಮವು ಒಂದೇ ಆಗುತ್ತದೆ. ಅಂದರೆ ನಾವು ಭಗವಂತ ಹೇಗೆ ಹೇಳಿದ್ದಾನೆ, ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ನಮಗೆ ಕೃಷ್ಣ ಅರ್ಜುನನಿಗೆ ಡೈರೆಕ್ಟಾಗಿ ಹೇಳಿದ್ದಾನೆ, ಆದರೆ ನಮಗೆ ಭಗವದ್ಗೀತೆಯ ಮೂಲಕ ನಮಗೆ ಉಪದೇಶ ಕೊಡ್ತಾ ಇದ್ದಾನೆ. ಮತ್ತೆ ನಮಗೆ ಭಗವಂತನ ಪ್ರತಿನಿಧಿ ಗುರು ಇದ್ದಾನೆ. ಸೊ ಗುರುವಿನ ಮಾರ್ಗದರ್ಶನದಲ್ಲಿ ನಾವು ಈ ರೀತಿಯ ಭಕ್ತಿ ಸೇವೆಯನ್ನು ಮಾಡಿ ಭಗವಂತನನ್ನು ಸುಪ್ರೀತಿಗೊಳಿಸಬೇಕು. ಆಮೇಲೆ ನಾವು ಯಾವಾಗಲೂ ಯೋಚನೆ ಮಾಡಬೇಕಂತೆ, ಒಂದು ಈ ರೀತಿ ಯಾವುದೇ ಕೆಲಸ ನಾವು ಮಾಡ್ತಾ ಇರಲಿ, ಭೌತಿಕ ಕೆಲಸ, ಆದರೆ ಇಂಥ ಕೆಲಸವನ್ನು ಮಾಡಲಿಕ್ಕೆ ನನಗೆ ಕೃಷ್ಣ ನೇಮಿಸಿದ್ದಾನೆ, ಭಗವಂತ ನನಗೆ ಈ ಕೆಲಸ ಕೊಟ್ಟಿದ್ದಾನೆ. ಆ ರೀತಿ ಆಮೇಲೆ ಆ ರೀತಿ ನಮಗೆ ಯಾವುದೇ ಕೊಟ್ಟ ಕೆಲಸ, ನಮಗೆ ಸಿಕ್ಕಿರ್ತಕ್ಕಂಥ ಪ್ರಾಪ್ತವಾದ ಕೆಲಸ ಮಾಡುವಾಗಲೂ ಕೂಡ ನಾವು ಭಗವಂತನನ್ನೇ ಕುರಿತು ಯೋಚಿಸಬೇಕು. ನಾವು ಮನಸ್ವಿ ನಡೆದುಕೊಂಡು ಕೃಷ್ಣನಿಗೆ ಫಲವನ್ನು ಅರ್ಪಿಸಬಾರದು ಎನ್ನುವುದನ್ನು ಗಮನಿಸಬೇಕು. ಅಂತಂದರೆ ನಮಗೆ ಬೇಕಾದಾಗ ನಾವು ಕೆಲಸ ಮಾಡಿ ಅದನ್ನು ಫಲವನ್ನು ಭಗವಂತನೇ ಕೊಡೋದಲ್ಲ, ಭಗವಂತ ಏನು ಹೇಳಿದ್ದಾನೆ ಆ ಪ್ರಕಾರ ಕೆಲಸ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲ ಗೊತ್ತಾಗೋದು ಹೇಗೆ? ನಮಗೆ ಗೊತ್ತಾಗೋದು ಗುರುವಿನ ಮುಖಾಂತರ. ಯಾಕೆಂತಂದರೆ ಎಲ್ಲ ರೀತಿಯ ಸೂಚನೆಗಳು ಕೂಡ ಸಂಪ್ರದಾಯದಿಂದ ಬರುತ್ತೆ. ಆ ಸಂಪ್ರದಾಯದಿಂದ ಬಂದ ಗುರುವು ನಮಗೆ ಹೇಳ್ತಾನೆ ಯಾವ ರೀತಿ ನಾವು ನಡ್ಕೋಬೇಕು ಜೀವನದಲ್ಲಿ ಅಂತೇಳಿ. ಆ ಗುರುವಿನ ಆದೇಶದಂತೆ ನಮಗೆ ನಡ್ಕೊಂಡ್ರೆ ಕೃಷ್ಣ ಪ್ರಜ್ಞೆಯಲ್ಲಿ ನಮ್ಮ ಬದುಕು ಪರಿಪೂರ್ಣತೆ ಆಗತ್ತೆ. ಅಂದರೆ ಪರಿಪೂರ್ಣತೆ ಆಗತ್ತೆ ಅಂತ ಖಚಿತವಾಗತ್ತೆ. ಯಾಕೆಂತಂದರೆ ಬದುಕು ಪರಿಪೂರ್ಣವಾಗಬೇಕು. ಈ ಮನುಷ್ಯ ಅಂದರೆ ಮಾನವ ಶರೀರ ಸಿಕ್ಕಿದ ಮೇಲೆ ನಮ್ಮ ಬದುಕು ಪರಿಪೂರ್ಣ ಆಗಬೇಕು ಅಂದರೆ ಭಕ್ತಿ ಸೇವೆಯಲ್ಲಿ ನಾವು ತೊಡಗಬೇಕು. ಅದನ್ನು ಗುರುವಿನ ಮಾರ್ಗದರ್ಶನದಲ್ಲಿ ಮಾಡುವಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಇಲ್ಲಿ ನಮಗೆ ಈ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಭಗವಂತ ನೀನು ಕೃಷ್ಣ ಪ್ರಜ್ಞೆಯಲ್ಲಿ ನನಗೆ ಭಕ್ತಿ ಸೇವೆಯಲ್ಲಿ ನೀನು ತೊಡಗು. ಆ ರೀತಿ ತೊಡಗಿದಾಗ ನಿನಗೆ ರಕ್ಷಣೆ, ನನ್ನನ್ನೇ ಅವಲಂಬಿಸೋದು, ನನಗೆ ಶರಣಾಗತನಾಗು ಅಂತ ಹೇಳ್ತಾ ಇದ್ದಾನೆ. ಸೊ ಆ ರೀತಿ ಮಾಡಿದಾಗ ನಮಗೆ ಭಗವಂತನ ರಕ್ಷಣೆಯಲ್ಲಿರುತ್ತೆ. ನಾವೀಗ ನಾವು ಯಾರ ರಕ್ಷಣೆಯಲ್ಲಿ ಈಗ ಇದ್ದೇವೆ? ಹರೇ ಕೃಷ್ಣ. ಶ್ರೀಕೃಷ್ಣ ಪರಮಾತ್ಮನ ರಕ್ಷಣೆ. ಯಾರ ರಕ್ಷಣೆಯಲ್ಲಿ ನಾವಿದ್ದೇವೆ ಈಗ? ದೇವರ ರಕ್ಷಣೆಯಲ್ಲಿ ಮಾತಾಜಿ. ದೇವರ ರಕ್ಷಣೆಗೆ ನಾವು ಬಂದಿದ್ದೇವೆ ಆಲ್ರೆಡಿ? ಇಲ್ಲ ಮಾತಾಜಿ. ಬರಬೇಕಾದ್ರೆ ನಾವು ಗುರುವಿನ ಮಾರ್ಗದರ್ಶನದಲ್ಲಿ ಭಕ್ತಿ ಸೇವೆಯಲ್ಲಿ ನಾವು ತೊಡಗಬೇಕು. ಭಗವಂತನ ರಕ್ಷಣೆ. ನಾವೀಗ ಯಾರ ರಕ್ಷಣೆ ಇದ್ದೇವೆ ಅಂತ ತಿಳ್ಕೊಂಡಿದ್ದೇವೆ? ನಾವು ಮಾಯೆಯ ರಕ್ಷಣೆ ಇದೆ. ಮಾಯೆ ಇದರಲ್ಲಿ. ಹರೇ ಕೃಷ್ಣ, ಹರಿ ಬೋಲ್. ನಾವು ಮಾಯೆಯ ಕಂಟ್ರೋಲಲ್ಲಿ ಇದ್ದೇವೆ. ನಾವು ಮಾಯೆಯ ಕಂಟ್ರೋಲಲ್ಲಿ ಇದ್ದೇವೆ. ಸೊ ಹಾಗಾಗಿ ನಾವು ಮಾಯೆಯ ಕಂಟ್ರೋಲಿಂದ ಬರಬೇಕು ಭಗವಂತನ ಕಂಟ್ರೋಲ್, ಭಗವಂತನ ರಕ್ಷಣೆಯಲ್ಲಿ ನಾವು ಬರಬೇಕು. ಸೊ ಮಹಾತ್ಮಾನಸ್ತು ಮಹಾಂ ಪಾರ್ಥ ದೈವೀಂ ಪ್ರಕೃತಿ ಮಹಾಶ್ರಿತಃ. ಅಂದರೆ ಮಹಾತ್ಮರು ಭಗವಂತನ ದೈವೀ ಪ್ರಕೃತಿಯನ್ನು ಆಶ್ರಯಿಸ್ಕೊಂಡಿರ್ತಾರೆ. ಅದಕ್ಕೆ ನಾವು ಭಗವಂತನನ್ನು ಆಶ್ರಯಿಸಬೇಕು. ಭಗವಂತನಲ್ಲಿ ನಾವು ಶರಣಾಗತಿಯನ್ನು ಹೊಂದಬೇಕು. ಭಗವಂತನ ರಕ್ಷಣೆಗೆ ನಾವು ಒಳಪಡಬೇಕು. ಈ ಶ್ಲೋಕ ಕೂಡ ತುಂಬ ಮುಖ್ಯವಾಗಿದ್ದು. ಇಲ್ಲಿ ಏನು ಹೇಳ್ತಾರೆ 58ನೇ ಶ್ಲೋಕದಲ್ಲಿ, ನಾವು ಕೃಷ್ಣ ಪ್ರಜ್ಞೆಯಲ್ಲಿ ನಾವು ತೊಡಗಿ ಭಕ್ತಿ ಸೇವೆಯಲ್ಲಿ ತೊಡಗಿದಾಗ ನಮಗೆ ಏನು ಒಂಥರ ರಿಸಲ್ಟ್, ಏನು ನಮಗೇನು ಪರಿಣಾಮ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಮಚ್ಚಿತ್ತಃ ಸರ್ವದುರ್ಗಾಣಿ ಮತ್ಪ್ರಸಾದಾತ್ ತರಿಷ್ಯಸಿ ಅತಚೇತ್ ತ್ವಂ ಅಹಂಕಾರಾತ್ ನ ಶ್ರೋಷ್ಯಸಿ ವಿನಂಕ್ಷ್ಯಸಿ. ಹರೇ ಕೃಷ್ಣ. ನೀನು ನನ್ನ ಪ್ರಜ್ಞೆಯನ್ನು ಹೊಂದುವಾಗ ಬದ್ಧ ಜೀವಿಗಳ ಎಲ್ಲಾ ಅಡ್ಡಿಗಳನ್ನು ನನ್ನ ಕೃಪೆಯಿಂದ ನಿವಾರಿಸಿಕೊಳ್ಳುತ್ತದೆ. ಆದರೆ ನೀನು ಇಂಥ ಪ್ರಜ್ಞೆಯಲ್ಲಿ ಕೆಲಸ ಮಾಡದೆ ಅಹಂಕಾರದಿಂದ ಕೆಲಸ ಮಾಡಿದರೆ ನನ್ನ ಮಾತನ್ನು ಕೇಳದೆ ಹೋದರೆ ಮುಳುಗಿ ಹೋಗುತ್ತೀಯೇ. ಹರೇ ಕೃಷ್ಣ. ಹರೇ ಕೃಷ್ಣ. ನಾವು ಇಲ್ಲಿ ನೋಡಿ, ಗೀತೆಯಲ್ಲಿ ನಮಗೆ ಉಪದೇಶಗಳು ಇದೆ. ಗೀತೆ ಪುಸ್ತಕ ಅಂತಂದ್ರೆ ಭಗವಂತ ಗ್ರಂಥ. ಅದು ಭಗವಂತ ನಮಗೆ ಉಪದೇಶಗಳನ್ನ ಹೇಳಿದ್ದಾನೆ. ಅರ್ಜುನನಿಗೆ, ಅವನಂತ ಶುದ್ಧ ಭಕ್ತನಿಗೆ ಭಗವಂತ ಸಾಕ್ಷಾತ್ ಅವನಿಗೆ ಉಪದೇಶ ಹೇಳಿದ್ದಾನೆ. ನಮಗೆ ಭಗವಂತ ಅರ್ಜುನನ ಮುಖಾಂತರ ಭಗವದ್ಗೀತೆ ಕೊಟ್ಟಿದ್ದಾನೆ. ಆದ್ದರಿಂದ ಭಗವದ್ಗೀತೆಯ ಒಂದೊಂದು ಶ್ಲೋಕ, ಒಂದೊಂದು ಅರ್ಥ
ಅದೆಲ್ಲ ಕೂಡ ನಮಗಾಗಿ, ಅದರಿಂದ ಭಗವದ್ಗೀತೆಯಲ್ಲಿ ಬರ್ತಕ್ಕಂಥ ಎಲ್ಲ ಉಪದೇಶಗಳು. ಅದಕ್ಕೆ ಹೇಳ್ತಾರೆ ಭಗವಂತ ಇಲ್ಲಿ, ಅಂದರೆ ಕೃಷ್ಣ ಪ್ರಜ್ಞೆಯನ್ನು ಹೊಂದಿದಾಗ ಎಲ್ಲ ಈ ಬದ್ಧ ಜೀವನದ ಎಲ್ಲ ಅಡ್ಡಿಗಳನ್ನು ನನ್ನ ಕೃಪೆಯಿಂದ ನಿವಾರಿಸಿಕೊಳ್ಳುವೆ. ಅಂದರೆ ಯಾವಾಗ ಅಂದರೆ ಪೂರ್ಣವಾಗಿ ಕೃಷ್ಣ ಪ್ರಜ್ಞೆಯಿಂದ ಇರುತ್ತಾನೆ, ಆವಾಗ ಈಗ ನಮಗೇನು ಬದ್ಧ ಜೀವನದಲ್ಲಿ ಎಷ್ಟೋ ಕರ್ತವ್ಯಗಳಿವೆ, ನಾವು ನಿರ್ವಹಿಸ್ತೇವೆ, ಆತಂಕ ಪಟ್ಕೊಳ್ತಾ ಇರ್ತೇವೆ ಅಲ್ವಾ, ಒಂದು ತುಂಬ ಅಂದರೆ ಟೆನ್ಷನಲ್ಲಿ ಇರ್ತೇವೆ ಅಲ್ವಾ, ಭೌತಿಕದಲ್ಲಿ ಒಂದು ಕರ್ತವ್ಯ ನಿರ್ವಹಿಸುವಾಗ. ಆದರೆ ಈ ಎಲ್ಲ ಆತಂಕದಿಂದ ಬಿಡುಗಡೆ ಪಡೆಯುವುದು ಸುಲಭ. ಹೇಗೆ? ಭಗವಂತನಲ್ಲಿ ನಾವು, ನಿನಗೆ ಹೇಳ್ತಾರೆ ನೋಡಿ, ಕೃಷ್ಣ ಪ್ರಜ್ಞೆಯನ್ನು ಹೊಂದಿದಾಗ ಭಗವಂತನ ಕೃಪೆ, ಅದರಿಂದ ನೀವು ನಿವಾರಿಸ್ಕೊಳ್ಬೋದು. ಸೊ ಹಾಗಾಗಿ ನಮಗೆ ಭೌತಿಕದ ಅಸ್ತಿತ್ವದಲ್ಲಿ ನಮಗೆ ಸಮಸ್ಯೆಗಳು ಬರುತ್ತೆ. ಸೊ ಹಾಗಾಗಿ ಭೌತಿಕ ಸಮಸ್ಯೆಗಳಿಗೆ ಭೌತಿಕ ಪರಿಹಾರ ಅಲ್ಲ, ಭೌತಿಕ ಸಮಸ್ಯೆಗಳಿಗೆ ಪರಿಹಾರ ಭಗವಂತ. ಸೊ ಹಾಗಾಗಿ ಭೌತಿಕ ಸಮಸ್ಯೆಗೆ ಆಧ್ಯಾತ್ಮಿಕ ಪರಿಹಾರ. ಹಾಗಾಗಿ ನಾವು ಏನು ಪರಿಹಾರ ಪಡ್ಕೊಳ್ಬೇಕು? ನಮಗೆ ತುಂಬ ಕಷ್ಟಗಳು ಬರ್ತಾ ಇದೆ, ಈ ಕೆಲಸ ಮಾಡುವಾಗ ಆತಂಕ ಉಂಟಾಗ್ತಾ ಇದೆ, ಅದನ್ನು ನಾವು ಕಡಿಮೆ ಮಾಡ್ಕೊಳ್ಳೋದು ಹೇಗೆ ಅಂದರೆ ಕೃಷ್ಣ ಪ್ರಜ್ಞೆಯಲ್ಲಿ ಸಂಪೂರ್ಣವಾಗಿ ತೊಡಗಿದಾಗ ಅದು ಎಲ್ಲವೂ ತನ್ನಿಂತಾನೇ ಆ ಆತಂಕಗಳು ಹೊರಟು ಹೋಗುತ್ತೆ. ಹೇಗೆ ಹೊರಟೋಗುತ್ತೆ ಅಂತ ಹೇಳ್ತಾನೆ ಇಲ್ಲಿ. ಕೃಷ್ಣ ಪ್ರಜ್ಞೆಯಲ್ಲಿ ಕೆಲಸ ಮಾಡುವಾಗ ಶ್ರೀಕೃಷ್ಣನು ಅತ್ಯಂತ ಆತ್ಮೀಯ ಸ್ನೇಹಿತನಾಗುತ್ತಾನೆ. ತನ್ನ ಸ್ನೇಹಿತನ ನೆಮ್ಮದಿಯನ್ನು ಆತನು ಸದಾ ನೋಡಿಕೊಳ್ಳುತ್ತಾನೆ. ಅಂದರೆ ಏನಾಗ್ತಾನೆ ಅಂದರೆ ಅದು ಎಲ್ಲರದ್ದು ಸುಹೃದಂ ಸರ್ವಭೂತಾನಾಂ, ಭಗವಂತ ಎಲ್ಲರ ಒಂದು ಸ್ನೇಹಿತ, ಒಂದು ಆತ್ಮೀಯ ಗೆಳೆಯ. ಆದರೆ ಭಕ್ತನಾದವನಿಗೆ ಅವನು ಆತ್ಮೀಯ ಗೆಳೆಯನಾಗಿ ಅವನು ನೋಡ್ಕೊಳ್ತಾನೆ. ಎಲ್ಲರಿಗೂ ಎಲ್ಲ ಜೀವಿಗಳ ಗೆಳೆಯನೇ, ಆದರೆ ಭಕ್ತನಲ್ಲಿ ವಿಶೇಷವಾಗಿ ಅವನು ಆಕ್ಟಿವ್ ಆಗಿರ್ತಾನೆ. ಅಂದರೆ ಒಂದು ಸುಪ್ತ ಸ್ಥಿತಿಯಲ್ಲಿ ಇರ್ತಾನೆ ಬೇರೆ ಎಲ್ಲ ಬದ್ಧಾತ್ಮರಲ್ಲಿ. ಆದರೆ ಅವನು ಈ ಒಂದು ಭಕ್ತರಲ್ಲಿ ಅವನು ಚೇತನಾತ್ಮ, ಅಂದರೆ ಅವನು ಸಚೇತನಾಗಿರ್ತಾನೆ. ಹಾಗಾಗಿ ಅವನು ತನ್ನ ಸ್ನೇಹಿತನ ನೆಮ್ಮದಿಯನ್ನು ಸದಾ ನೋಡಿಕೊಳ್ತಾನೆ. ಅಂದರೆ ಭಕ್ತನು ನೆಮ್ಮದಿಯಿಂದ ಇರುವಾಗೆ ಭಗವಂತ ನೋಡ್ಕೊಳ್ತಾನೆ. ಯಾಕೆ ನೋಡ್ಕೊಳ್ತಾರೆ ಅಂದರೆ 24 ಗಂಟೆಗಳ ಕಾಲವೂ ಆ ಭಗವಂತನನ್ನು ಸುಪ್ರೀತಿಗೊಳಿಸುವ ಬಗ್ಗಾಗಿ ಶ್ರದ್ಧೆಯಿಂದ ಭಗವಂತನ ಭಕ್ತಿ ಸೇವೆ ಮಾಡ್ತಾ ಇದ್ದಾನೆ. ಅದಕ್ಕೆ ಭಗವಂತ ರೆಸಿಪ್ರೊಕೇಟ್ ಮಾಡ್ತಾನೆ, ಭಗವಂತ ಪ್ರತಿಕ್ರಿಯಿಸುತ್ತಾನೆ. ಯಾವಾಗ ಭಕ್ತ ಶ್ರದ್ಧೆಯಿಂದ ತನ್ನನ್ನು ಸದಾ ತೊಡಗಿಸಿಕೊಂಡಿರ್ತಾನೆ, ಅವನಿಗೆ ಭಗವಂತ ಪ್ರತಿಕ್ರಿಯಿಸಿ ಅವನನ್ನು ನೆಮ್ಮದಿಯಿಂದ ನೋಡ್ಕೊಳ್ತಾರೆ, ಇರುವಾಗೆ ಮಾಡ್ತಾನೆ. ಅದಕ್ಕೆ ಮನುಷ್ಯ ಏನು ಹೇಳ್ತಾನೆ ಅಂತಂದರೆ, ಅಂದರೆ ತಾನು ಮನಸ್ಸು ಬಂದಂತೆ ಕೆಲಸ ಮಾಡಲು ಸ್ವತಂತ್ರ ಎಂದು ಹುಸಿಯಾಗಿ ಯೋಚಿಸಬಾರ್ದು. ನಾನು ನನ್ನ ಮನಸ್ಸಿಗೆ ಬಂದಂತೆ ಕೆಲಸ ಮಾಡ್ತಾನೆ ಅಂತ ನಾವು ಯೋಚನೆ ಮಾಡಬಾರ್ದಂತೆ. ಸೊ ನಾವು ನೋಡಿ, ಆಗಲೇ ಕಟ್ಟುನಿಟ್ಟಾದ ಐಹಿಕ ನಿಯಮಗಳಿಗೆ ಒಳಗಾಗಿದ್ದಾನೆ. ಯಾವಾಗಲೂ ನಾವು ಇಲ್ಲಿ ಭೌತಿಕ ಪ್ರಪಂಚದಲ್ಲಿ ಅನೇಕ ಕಟ್ಟುನಿಟ್ಟುಗಳಿದೆ. ಐಹಿಕ ಪ್ರಕೃತಿ ತುಂಬ ನಿಯಮಗಳನ್ನು ಹಾಕಿದ್ದಾರೆ, ನಮಗೆ ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ನಾವು ಅದನ್ನೆಲ್ಲ ತಿಳ್ಕೊಳ್ಬೇಕು. ಈ ರೀತಿಯ ಒಂದು ಗ್ರಂಥ ಭಗವದ್ಗೀತೆ, ಈ ಗ್ರಂಥವನ್ನು ನಾವು ಕೇಳಿ ತಿಳ್ಕೊಳ್ಳೋದ್ರಿಂದ ನಾವು ಇದನ್ನೆಲ್ಲ ತಿಳ್ಕೊಬೋದು. ಸೊ ಹಾಗಾಗಿ ಯಾರು ಕೃಷ್ಣ ಪ್ರಜ್ಞೆಗೆ ಬರೋದಿಲ್ಲ ಅವರ ಪರಿಸ್ಥಿತಿ ಏನು? ಕೃಷ್ಣ ಪ್ರಜ್ಞೆಯಲ್ಲಿ ಬರೋದಿಲ್ಲ ಅಂತಂದರೆ ಐಹಿಕ ಸುಳಿಯಲ್ಲಿ ಹುಟ್ಟು ಸಾವುಗಳ ಸಮುದ್ರದಲ್ಲಿ ಮುಳುಗಿ ಹೋಗುತ್ತಿದ್ದಾನೆ ಅನ್ನೋದನ್ನು ಎಚ್ಚರಿಕೆಯಿಂದ ಗಮನಿಸಬೇಕು. ಇಲ್ಲಿ ನೋಡಿ ಹೇಳ್ತಾ ಇದ್ದಾನೆ, ನೀನು ಕೃಷ್ಣ ಪ್ರಜ್ಞೆಯಲ್ಲಿ ಕೆಲಸ ಮಾಡೋದಿಲ್ಲ, ನೀನು ಅಹಂಕಾರದಿಂದ ಕೆಲಸ ಮಾಡಿದರೆ ನೀನು ಮುಳುಗಿ ಹೋಗುತ್ತೀಯೇ ಅಂತ ಭಗವಂತ ಹೇಳಿದ್ದಾನೆ. ಮುಳುಗಿ ಹೋಗುವುದಂದ್ರೆ ಏನು? ಹುಟ್ಟು ಸಾವಿನ ಚಕ್ರದಲ್ಲಿ ಸಮುದ್ರದಲ್ಲಿ ಮುಳುಗಿ ಹೋಗ್ತಾನೆ. ಅಂದರೆ ಅವನು ಯಾವಾಗ ಭಗವಂತನ ಭಕ್ತಿ ಸೇವೆ ಮಾಡೋದಿಲ್ಲ, ಅವನು ಹುಟ್ಟು ಸಾವ ಚಕ್ರದಲ್ಲಿ ಅವನು ಅಲ್ಲಿಂದ ಪಾರಾಗಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಇಲ್ಲಿ ತುಂಬ ಮುಖ್ಯವಾದದ್ದು. ಯಾಕೆಂದರೆ ಯಾವ ಬದ್ಧ ಆತ್ಮಕ್ಕೂ ಏನು ಮಾಡಬೇಕು ಏನು ಮಾಡಬಾರದು ಎಂದು ವಾಸ್ತವವಾಗಿ ತಿಳಿಯುವುದಿಲ್ಲ. ನಾವೇನು ಮಾಡಬೇಕು ಏನು ಮಾಡಬಾರ್ದು ನಮಗೆ ಗೊತ್ತಿರ್ತದೆಯಾ? ಹರೇ ಕೃಷ್ಣ, ಇದು ಶಾಲೆ ಕಾಲೇಜಲ್ಲಿ ಕಲಿಸ್ತಾರಾ? ಇಲ್ಲ ಮಾತಾಜಿ, ನಾವೇನು ಗೊತ್ತಿಲ್ಲ. ಸೊ ಅದಕ್ಕೆ ನಾವು ಇದನ್ನೆಲ್ಲ ಭಗವಂತ ನಮಗೆ ಎಲ್ಲ ಉಪದೇಶ ಕೊಡ್ತಾನೆ, ಅದನ್ನು ನಾವು ಕೇಳಿ ತಿಳ್ಕೊಳ್ಬೇಕು. ಆಮೇಲೆ ಯಾರು ಶುದ್ಧ ಭಕ್ತರಾಗಿರ್ತಾರೆ ಅವರಲ್ಲಿ ಹೃದಯದಲ್ಲಿ ಭಗವಂತ ಅವನು ಸಚೇತನಾಗಿರ್ತಾನೆ, ಅವನು ಚೈತ್ಯ ಗುರುವಾಗ್ತಾನೆ. ಚೈತ್ಯ ಗುರುವಾಗಿ ತನ್ನ ಭಕ್ತನನ್ನು ಅವನು
ಪ್ರೇರೇಪಿಸ್ತಾನೆ ಮತ್ತು ಅವನು ಎಲ್ಲ ಕೆಲಸ ಭಗವಂತನ ಹೇಳಿದ ಹಾಗೆ ಮಾಡ್ತಾನೆ, ಭಗವಂತನ ಆದೇಶದಂತೆ ಮಾಡ್ತಾನೆ. ಶುದ್ಧ ಭಕ್ತ. ಶ್ಲೋಕ 59. ಸೊ ಹಾಗಾಗಿ ಈ ಶ್ಲೋಕ 58ನೇ ಶ್ಲೋಕ ನಾವೇನ್ ತಿಳ್ಕೊಂಡ್ವಿ? ನಾವು ಕೃಷ್ಣ ಪ್ರಜ್ಞೆ ಭಕ್ತಿ ಸೇವೆ ಮಾಡಿದರೆ ನಮ್ಮ ಒಂದು ಬದ್ಧ ಜೀವನದಲ್ಲಿ ಏನೇನು ಈ ಅಡ್ಡಿ ಆತಂಕ ಇದೆ ಭೌತಿಕ ಜೀವನದಲ್ಲಿ, ಅದನ್ನೆಲ್ಲ ಭಗವಂತ ಕೃಪೆಯಿಂದ ನಮಗೆ ಅದು ಹೋಗುತ್ತದೆ. ನಾವು ಭಗವಂತನ ಕೃಷ್ಣ ಪ್ರಜ್ಞೆಗೆ ಬರದೆ ಹೋದರೆ, ನಾವು ನಮ್ಮ ಅಹಂಕಾರದಿಂದ ನಾವು ಕೆಲಸ ಮಾಡಿದ್ರೆ ನಾವೇನಾಗ್ತೇವೆ? ನಾವು ಹುಟ್ಟು ಸಾವುಗಳ ಸಮುದ್ರದಲ್ಲಿ ಮುಳುಗಿ ಹೋಗುತ್ತೇವೆ. ಈಗ ನಾವು ಮುಳುಗಿ ಹೋಗ್ಬೇಕಾ, ಸಮುದ್ರ ದಾಟಬೇಕಾ? ಹರೇ ಕೃಷ್ಣ. ಸಮುದ್ರ ದಾಟಬೇಕು ಮಾತಾಜಿ. ಅಂದ್ರೆ ನಾವೇನ್ ಮಾಡ್ಬೇಕು ಹಾಗಾದ್ರೆ? ಕೃಷ್ಣ ಪ್ರಜ್ಞೆಯಲ್ಲಿ ತೊಡಗಬೇಕು. ಕೃಷ್ಣ ಪ್ರಜ್ಞೆ ತೊಡಗೋದು ಅಂದ್ರೆ ಏನು? ಅದೇ ಶ್ರವಣ ಮಾಡೋದು, ನಾವೇನ್ ಕೆಲಸ ಶರಣ ಮಾಡಿದ್ರು ಆಗ್ಬೇಕು. ಮೊಟ್ಟ ಮೊದಲು ಏನ್ ಮಾಡ್ಬೇಕು? ನಾವು ಭಗವಂತನಿಗೆ ಶರಣ ಆಗ್ಬೇಕು. ಆಮೇಲೆ ಎರಡನೇದು ಏನ್ ಮಾಡ್ಬೇಕು? ಒಳ್ಳೆ ಗುರುವಿನ ಮಾರ್ಗದಲ್ಲಿ ಶ್ರವಣ. ಗುರುವಿನ ಮಾರ್ಗದರ್ಶನದಲ್ಲಿ ಭಕ್ತಿ ಸೇವೆಯಲ್ಲಿ ತೊಡಗಬೇಕು. ಭಕ್ತಿ ಸೇವೆಯಲ್ಲಿ ತೊಡಗುವುದು ಅಂದ್ರೆ ಏನು? ಮಾತಾಜಿ ಬೆಳಗ್ಗೆನೆ ಹರಿನಾಮ ಜಪ, ಶ್ರವಣ, ಕೀರ್ತನ, ಮಂಗಳಾರತಿ, ಅರ್ಚನ, ಪಾದ ಸೇವನ, ವಂದನ ಎಲ್ಲ ಇದೆ. ಸೊ ಹಾಗಾಗಿ ಅದನ್ನೆಲ್ಲ ನಾವು ಮಾಡಬೇಕು. ಇಲ್ಲ ಅಂದ್ರೆ ನಾವೇನ್ ಮಾಡ್ತೇವೆ? ನಾವೇನಾಗ್ಬಿಡ್ತೇವೆ? ಅಹಂಕಾರದಲ್ಲಿ ನಾವಿದ್ದು ನಾವಷ್ಟಕ್ಕೆ ನಾವು ಕೆಲಸ ಮಾಡ್ಕೊಂಡು ಹೋಗ್ತೇವೆ. ಅಂದ್ರೆ ನಾವು ಹುಟ್ಟು ಸಾವಿನ ಸಮುದ್ರದಲ್ಲಿ ಮುಳುಗಿ ಹೋಗುತ್ತೇವೆ. ಅದನ್ನ ನಮ್ ಇದೆಲ್ಲ ನಾವು ಭಗವದ್ಗೀತೆಯನ್ನ ಕೇಳಿ ತಿಳ್ಕೊಂಡಾಗ ನಮ್ಗೆ ಅರ್ಥ ಆಗತ್ತೆ. ಶ್ಲೋಕ 59ಕ್ಕೆ ಹೋಗೋಣ. ಯತ್ ಅಹಂಕಾರಂ ಆಶ್ರಿತ್ಯ ನ ಯೋತ್ಸ್ಯ ಇತಿ ಮನ್ಯಸೆ ಮಿಥ್ಯೈಷ ವ್ಯವಸಾಯಸ್ತೆ ಪ್ರಕೃತಿ ಸ್ವಾಂ ನಿಯೋಕ್ಷ್ಯತಿ. ಹರೇ ಕೃಷ್ಣ. ಹರೇ ಕೃಷ್ಣ. ನೀನು ನನ್ನ ಆದೇಶದಂತೆ ಯುದ್ಧ ಮಾಡದೆ ಹೋದರೆ ತಪ್ಪು ದಾರಿ ಹಿಡಿಯುತ್ತೀಯೇ. ನಿನ್ನ ಪ್ರಕೃತಿಗೆ ಅನುಗುಣವಾಗಿ ನೀನು ಯುದ್ಧದಲ್ಲಿ ತೊಡಗಲೇಬೇಕಾಗುತ್ತದೆ. ಹರೇ ಕೃಷ್ಣ. ಶ್ರೀಲ ಪ್ರಭುಪಾದ ಕಿ ಜೈ. ಇಲ್ಲಿ ಭಗವಂತ ಅರ್ಜುನನಿಗೆ ನೇರವಾಗಿ ಆದೇಶ ಕೊಡ್ತಾ ಇದ್ದಾನೆ, ನೇರವಾಗಿ ಹೇಳ್ತಾ ಇದ್ದಾನೆ, ನೀನ್ ನೋಡು, ನಾನು ಹೇಳ್ತಾ ಇದ್ದಾನೆ, ನೀನು ಯುದ್ಧ ಮಾಡಬೇಕು. ನೀನು ಯುದ್ಧ ಮಾಡಲಿಲ್ಲ, ನೀನು ಹೋಗೋದು ತಪ್ಪು ದಾರಿ. ಸೊ ಹಾಗಾಗಿ ನಿನ್ನ ಪ್ರಕೃತಿಗನುಗುಣ ನೀನು ಅಂದ್ರೆ ನೀನು ಯುದ್ಧ ಮಾಡಲೇಬೇಕಾಗುತ್ತೆ. ಯಾಕಂದ್ರೆ ನೀನು ಕ್ಷತ್ರಿಯ. ಇಲ್ಲಿ ಏನಾಗಿತ್ತು ಅಂದ್ರೆ ಅರ್ಜುನ ಯೋಧ, ಅವನು ಕ್ಷತ್ರಿಯದಲ್ಲಿ ಇದ್ದಾನೆ, ಕ್ಷತ್ರಿಯ ಅವನು. ಸೊ ಆ ಕ್ಷತ್ರಿಯನ ಕೆಲಸ ಏನು? ಯುದ್ಧ ಮಾಡೋದು. ಹುಟ್ಟಿನಿಂದ ಅವನದು ಕ್ಷತ್ರಿಯ ಸ್ವಭಾವ. ಸೊ ಹಾಗಾಗಿ ಯುದ್ಧ ಮಾಡೋದು ಒಂದು ಸಹಜವಾದ ಧರ್ಮ. ಆದರೆ ನಾನು ಯುದ್ಧ ಮಾಡೋಲ್ಲ, ನಾನು ಗುರು ದ್ರೋಣಾಚಾರ್ಯರನ್ನ ಹೇಗೆ ಕೊಲ್ಲಲಿ, ನಾನು ತಾತ ಭೀಷ್ಮರನ್ನು ಹೇಗೆ ಕೊಲ್ಲಲಿ, ನಾನು ಸ್ನೇಹಿತರನ್ನು ಕೊಲ್ಲೋದು ಹೇಗೆ, ನನಗೆ ಇದು ಪಾಪ ಬರ್ತದೆ ಅಂತ ಹೇಳಿ ತಾನೇ ಮಾಡ್ತೇನೆ ಅಂತ ಹೇಳಿ ತಿಳ್ಕೊಂಡ. ಅಂದ್ರೆ ಕೆಲಸ, ಆ ಯುದ್ಧ ಮಾಡ್ತೇನೆ, ತಾನು ಮಾಡ್ತೇನೆ ಅಂತ ತಿಳ್ಕೊಂಡ. ಸೊ ಹಾಗಂದ್ರೆ ಯಾವಾಗ ನಾವು ಕೆಲಸ ನಾವು ಮಾಡ್ತೇವೆ ಅಂತ ತಿಳ್ಕೊಂಡ್ಕೂಳೆ ಅದದ್ದು ಫಲ ಅಂದ್ರೆ ಸತ್ಫಲ ದುಷ್ಫಲ ಅಂದ್ರೆ ಪಾಪ ಪುಣ್ಯ ಎರಡೂ ಕೂಡ ಬಂದ್ಬಿಡುತ್ತೆ. ಆದರೆ ಯಾವಾಗ ಅವನು ಭಗವಂತ ಅಲ್ಲಿ ಯುದ್ಧ ಮಾಡ್ಲಿಕ್ಕೆ ಹೇಳಿದ್ದಾನೆ, ಆದೇಶ ಮಾಡಿದ್ದಾನೆ, ಇದನ್ನ ಅವನು ಮರ್ತೇ ಬಿಟ್ಟ. ಸೊ ಇದು ಈ ರೀತಿ ನಾವು ಕೂಡ ನಾವೇನು ತಿಳ್ಕೊಳ್ತೇವೆ? ನಾವೇ ಕೆಲಸ ಮಾಡ್ತೇವೆ ಅಂತ ತಿಳ್ಕೊಳ್ತೇವೆ. ಯಾಕೆ ಅಂತಂದ್ರೆ ನಾವು ಭಗವಂತನನ್ನ ಮರೆತಿದ್ದೇವೆ. ಸೊ ಹಾಗಾಗಿ ನಾವು ಭಗವಂತನನ್ನು ಮರೆತಿದ್ದರಿಂದ ನಮಗೆ ಯಾವುದು ಸರಿ ಯಾವುದು ತಪ್ಪು ಇದು ಗೊತ್ತಿಲ್ಲ. ಸೊ ಅದಕ್ಕೆ ಯಾವುದು ಸರಿ ಯಾವುದು ತಪ್ಪು ಭಗವಂತ ಆದೇಶ ಕೊಡ್ತಾನೆ. ಭಗವಂತ ಹೇಗೆ ಆದೇಶ ಕೊಡ್ತಾನೆ? ನಮಗೆ ಅಲ್ಲಿ ಪರಮಾತ್ಮನಾಗಿ ಆದೇಶ ಕೊಡ್ತಾನೆ. ಆದರೆ ನಾವು ಅದನ್ನು ಕೇಳುವುದೇ ಇಲ್ಲ, ಲಕ್ಷ್ಯವೇ ಇಲ್ಲ. ಈಗ ರೈಲ್ವೆ ಸ್ಟೇಷನ್ನಲ್ಲಿ ಕೂತ್ಕೊಂಡು ತುಂಬ ಗಲಾಟೆ ಆಗ್ತಾ ಇರುತ್ತೆ ರೈಲ್ವೆ ಸ್ಟೇಷನ್ನಲ್ಲಿ ಅಲ್ವಾ? ಅದರಲ್ಲಿ ಜನಜಂಗುಳಿಯಲ್ಲಿ ಪಕ್ಕದಲ್ಲಿ ಕೂತವ್ ನಮಗೇನಾದ್ರು ಹೇಳಿ ಕೇಳುತ್ತಾ? ಇಲ್ಲ. ಯಾಕೆಂತಂದ್ರೆ ಅಲ್ಲಿ ಅನೌನ್ಸ್ಮೆಂಟ್ಸ್ಗಳು, ಶಬ್ದ ಅಲ್ಲೆಲ್ಲ ನಡೀತಾ ಇರುತ್ತೆ. ಹಾಗಾಗಿ ಏನಾಗುತ್ತೆ? ಅದೇ ರೀತಿ ಮನುಷ್ಯ, ನಾವು ಬದ್ಧಾತ್ಮ ಯಾವಾಗ ಮಾಯೆಗೆ ಆಕರ್ಷಿತನಾಗಿ ಮಾಯ ಒಂದು ಪ್ರಪಂಚದಲ್ಲಿ ಆಕರ್ಷಿತನಾಗಿದ್ದಾಗ ಭಗವಂತ ಒಳಗೆ ಪರಮಾತ್ಮನಾಗಿ ಏನು ಹೇಳ್ತಾ ಇದ್ದಾನೆ ಅದನ್ನ ಅವನು ಗಮನಿಸುವುದೇ ಇಲ್ಲ. ಸೊ ಹಾಗಾಗಿ ಅಲ್ಲಿ ನಮಗೆ ಭಗವಂತ ಏನು ಹೇಳ್ತಾನೆ ಪರಮಾತ್ಮನಾಗಿ ಅದು ಸರಿಯಾದ ಒಂದು ನಿರ್ದೇಶನ ಕೊಡ್ತಾನೆ. ಅದು ಮಾಡಬೇಡ, ಇದು ನಮಗೆ ಗೊತ್ತಾಗುತ್ತೆ, ಯಾವ್ದಾದ್ರು ಒಂದು ಕೆಲಸ ಮಾಡಬೇಡ, ಅದು ನಿನಗೆ ತೊಂದರೆ ಕೊಡುತ್ತೆ, ಇದು ನಮ್ಮ ಮನಸ್ಸಿಗೆ ಒಳ ಮನಸ್ಸಿಗೆ ಅನಿಸುತ್ತೆ.
ಆದರೆ ನಾವು ಮಾಡಿಬಿಡ್ತೇವೆ ನಮ್ಗೆ ಬೇಕು ಬೇಕು ಅಂತ. ಸೊ ಹಾಗಾಗಿ ಯಾವುದು ಸರಿ ಯಾವುದು ತಪ್ಪು ಎನ್ನುವುದನ್ನು ಪುರುಷೋತ್ತಮನು ಆದೇಶಿಸುತ್ತಾನೆ. ಸೊ ಹಾಗಾಗಿ ನಾವು ಬದುಕಿನಲ್ಲಿ ಪರಿಪೂರ್ಣತೆ ಪಡೆಯುವುದು, ನಾವು ಈ ಒಂದು ಬದುಕಿನಲ್ಲಿ ಪರಿಪೂರ್ಣತೆ ಪಡೆಯುವುದು ಅಂತಂದ್ರೆ ಏನು, ನಾವು ಭೌತಿಕ ಪ್ರಪಂಚದ ಬಿಡುಗಡೆ ಹೊಂದಿ ಆ ಹುಟ್ಟು ಸಾವಿನ ಚಕ್ರದಿಂದ ಪಾರಾಗಿ ನಾವು ಭಗವಂತನ ಲೋಕಕ್ಕೆ ಹೋಗೋದು. ಇದು ಮಾಡಬೇಕು, ಇದು ನಾವು ಪಡ್ಕೋಬೇಕು ಅಂತಂದರೆ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಕೆಲಸ ಮಾಡಬೇಕು ಅಷ್ಟೇ ಹೇಳ್ತಾರೆ. ಸೊ ಹಾಗಾಗಿ ಯಾವ ಮನುಷ್ಯನು ತನ್ನ ವಿಧಿಯನ್ನು ಪರಮ ಪ್ರಭುವಿನಂತೆ ತಿಳಿದುಕೊಳ್ಳಲಾರ. ಭಗವಂತನ ತಿಳಿದಿದ್ದು ನಮಗೆ ಗೊತ್ತಿದೆಯಾ? ಇಲ್ಲ. ಸೊ ಹಾಗಾಗಿ ನಾವೇನು ಮಾಡಬೇಕು, ಭಗವಂತನ ಹೇಳಿದ ಆದೇಶವನ್ನು ಪರಿಪಾಲನೆ ಮಾಡಬೇಕು. ಆ ಆದೇಶ ನಮಗೆ ಹೇಗೆ ಸಿಕ್ಕುತ್ತೆ? ಆದೇಶ ನಮಗೆ ಗ್ರಂಥ, ಭಗವದ್ಗೀತೆ ಅಂತ ಗ್ರಂಥ, ಈ ಧರ್ಮ ಗ್ರಂಥ ಇದರಿಂದ ಸಿಕ್ಕುತ್ತೆ. ಮತ್ತು ಗುರುಗಳು ನಮಗೆ ಆಜ್ಞೆ ಮಾಡ್ತಾರೆ. ಸೊ ಅದನ್ನು ನಾವು ಅಸಡ್ಡೆ ಮಾಡಬಾರದು. ಹಾಗಾಗಿ ಭಗವಂತನ ಆಜ್ಞೆಯನ್ನು, ಗುರುವಿನ ಆಜ್ಞೆಯನ್ನು ನಾವು ಅಸಡ್ಡೆ ಮಾಡಬಾರ್ದು. ಅಂದರೆ ಭಗವದ್ಗೀತೆಯಲ್ಲಿ ಸಂದೇಶ ಏನು ಕೊಟ್ಟಿದ್ದಾನೆ ಭಗವಂತ, ಅದನ್ನು ನಾವು ಅಸಡ್ಡೆ ಮಾಡಬಾರ್ದು. ಅದೇ ರೀತಿ ಗುರು ಕೂಡ ನಮಗೆ ನಾವೇನು ಹೇಳ್ತಾರೆ ಅದನ್ನು ನಾವು ಪಾಲಿಸಬೇಕು. ಇದರಿಂದ ನಮಗೆ ಕ್ಷೇಮ ಆಗತ್ತೆ, ಇದರಿಂದ ನಮಗೆ ಒಳ್ಳೆಯದಾಗತ್ತೆ. ಗುರು ಮತ್ತು ಭಗವಂತ ಅವರಿಗೆ ಒಳ್ಳೆಯದಾಗತ್ತಾ? ಹರೇ ಕೃಷ್ಣ. ಇಲ್ಲ ಮಾತಾಜಿ. ಭಗವಂತ ದೇವೋತ್ತಮ ಪರಮ ಪುರುಷ. ಆಮೇಲೆ ಗುರು ಅವನು ಭಗವಂತನ ಪ್ರತಿನಿಧಿ. ಸೊ ಹಾಗಾಗಿ ಯಾರಿಗೆ ಒಳ್ಳೆದಾಗುತ್ತೆ ಅವ್ರ ಮಾತು ಕೇಳಿದರೆ ನಮಗೆ. 60ನೇ ಶ್ಲೋಕ ನೋಡೋಣ. ಸ್ವಭಾವಜೇನ ಕೌಂತೇಯ ನಿಬದ್ಧ ಸ್ವೇನ ಕರ್ಮಣ ಕರ್ತುಂ ನೇಚ್ಛಸಿ ಯನ್ಮೋಹಾತ್ ಕರಿಷ್ಯಸಿ ಅವಶೋಪಿ ತತ್. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಹರೇ ಕೃಷ್ಣ. ಮೋಹದಿಂದ ನೀನು ನನ್ನ ಆದೇಶದಂತೆ ಕೆಲಸ ಮಾಡಲು ಒಪ್ಪುತ್ತಿಲ್ಲ. ಆದರೆ ಅರ್ಜುನನೇ, ನಿನ್ನ ಸ್ವಭಾವದಿಂದ ಹುಟ್ಟಿದ ಕರ್ಮವನ್ನು ನೀನು ಮಾಡಿಯೇ ಮಾಡುತ್ತೀಯಾ? ಹಾಗಾಗಿ ಇಲ್ಲಿ ಏನು ಹೇಳ್ತಾ ಇದ್ದಾನೆ ಅಂದರೆ, ಅಂದರೆ ನಮ್ಮ ಮೋಹದಿಂದ, ನಮಗೆ ಮೋಹ ಪ್ರಪಂಚದಲ್ಲಿ ಅಲ್ವಾ, ಅದಕ್ಕೆ ಪರಮ ಭಗವಂತ ಏನು ಆದೇಶ ಮಾಡಿದ್ದಾನೆ ಧರ್ಮಗ್ರಂಥ ಭಗವದ್ಗೀತೆಯಲ್ಲಿ ಮಾಡ್ತಾ ಇಲ್ಲ ಅಲ್ವಾ. ಹರೇ ಕೃಷ್ಣ. ಸೊ ಹಾಗಾಗಿ ಅವರು ಅರ್ಜುನ ಹತ್ರ ಹೇಳ್ತಾರೆ, ನೀನು ಮಾಡದೆ ಹೋದರೆ ನೀನು ನಿನ್ನ ಗುಣಗಳ ಪ್ರಕಾರ ಕರ್ಮ ಮಾಡಲೇಬೇಕು. ಅಂದರೆ ನೀ ಭಗವಂತನ ಭಕ್ತಿ ಸೇವೆ ಮಾಡದೆ ಹೋದರೆ ನೀನು ಮಾಯಾ ಸೇವೆ ಮಾಡಲೇಬೇಕು ಅಲ್ವಾ. ಸೊ ಹಾಗಾಗಿ ಯಾರು ಭಗವಂತನ ಭಕ್ತಿ ಸೇವೆ ಮಾಡ್ತಾರೆ ಅವರು ಈ ಒಂದು ಭೌತಿಕ ಪ್ರಪಂಚದ ಪರಾಗಿ ಭಗವಂತ ಲೋಕಕ್ಕೆ ಹೋಗ್ಬೋದು, ನಮ್ಮ ಜೀವನದ ಪರಿಪೂರ್ಣತೆ ಕಂಡುಕೊಳ್ಬೋದು. ಸೊ ಆದ್ದರಿಂದ ಮಾಯಾ ಸೇವೆ ಮಾಡಿದ್ರೆ ಏನಾಗುತ್ತೆ, ನಾವು ಈ ಐಹಿಕದ ಒಂದು ಅಂದರೆ ಈ ಒಂದು ದುಃಖಾಲಯದಲ್ಲೇ ನಾವು ಉಳ್ಕೊಂಡು ಬಿಡ್ತೇವೆ. ಸೊ ಆದ್ದರಿಂದ ಸ್ವಇಚ್ಛೆಯಿಂದ ಪರಮಪ್ರಭುವಿನ ಆದೇಶದಂತೆ ಕಾರ್ಯ ಮಾಡುವವನು ಧನ್ಯನಾಗ್ತಾನೆ. ನಮ್ಮ ಇಚ್ಛೆಯಿಂದ ನಾವು ಭಗವಂತನ ಸೇವೆ ಮಾಡಬೇಕಂತೆ, ಭಗವಂತನ ಆದೇಶದಂತೆ ನಡ್ಕೊಳ್ಬೇಕಂತೆ. ಸೊ ಆದ್ದರಿಂದ ನಾವು ಭಗವಂತ ಹೇಳಿದ ಸೇವೆ ಮಾಡೋದಿಲ್ಲ, ಭಗವಂತನ ಆದೇಶ ಪಾಲನೆ ಮಾಡೋದಿಲ್ಲ ಅಂದರೆ ನಾವು ಏನು ಮಾಡ್ತೇವೆ, ನಾವು ನಮ್ಮ ಗುಣಗಳ ಪ್ರಕಾರ ನಾವು ಮಾಯಾ ಸೇವೆಯಲ್ಲಿ ತೊಡಗಿಬಿಡ್ತೇವೆ. ಆವಾಗ ಭೌತಿಕದಲ್ಲೇ ಉಳ್ಕೊಂಡ್ಬಿಡ್ತೇವೆ ಈ ದುಃಖಾಲಯದಲ್ಲಿ. ಈಗ 61ನೇ ಶ್ಲೋಕ. ಈಶ್ವರ ಸರ್ವಭೂತಾನಾಂ ಹೃದ್ದೇಶೇ ಅರ್ಜುನ ತಿಷ್ಠತಿ ಭ್ರಾಮಯನ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯಯಾ. ಹರೇ ಕೃಷ್ಣ. ಅನುವಾದ ಓದಿ. ಅರ್ಜುನನೇ ಪರಮ ಪ್ರಭುವು ಪ್ರತಿಯೊಬ್ಬನ ಹೃದಯದಲ್ಲಿಯೂ ಇದ್ದಾನೆ. ಐಹಿಕ ಶಕ್ತಿಯಿಂದ ಮಾಡಿದ ಯಂತ್ರದಲ್ಲಿ ಕುಳಿತಿರುವಂತೆ ಇರುವ ಎಲ್ಲಾ ಜೀವಿಗಳ ತಿರುಗಾಟವನ್ನು ನಿರ್ದೇಶಿಸುತ್ತಿದ್ದಾನೆ. ಹರೇ ಕೃಷ್ಣ. ಹರೇ ಕೃಷ್ಣ. ಇಲ್ಲಿ ಪರಮಾತ್ಮನ ಬಗ್ಗೆ ಹೇಳ್ತಾ ಇದ್ದಾನೆ. ಅಂದರೆ ಇಲ್ಲಿ ಗುಹ್ಯತರ ಜ್ಞಾನ, ಗುಹ್ಯ ಜ್ಞಾನ ಆಯಿತು, ಆಮೇಲೆ ಗುಹ್ಯತರ ಜ್ಞಾನ ಅಂದರೆ ಪರಮಾತ್ಮನ ಬಗ್ಗೆ ಹೇಳ್ತಾ ಇದ್ದಾನೆ. ಪರಮಾತ್ಮ ಈಗ ಅವನು ನಿರ್ದೇಶಕ, ಪರಮಾತ್ಮ ನಿರ್ದೇಶಕ. ಸೊ ಹಾಗಾಗಿ ನಾವು ಪರಮಾತ್ಮನಿಗೆ ಶರಣಾಗತ ಆಗಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಪರಮಾತ್ಮನಾಗಿ ಎಲ್ಲರ ಹೃದಯದಲ್ಲೂ ಭಗವಂತ ಇದ್ದಾನೆ. ಆದರೆ ಇಲ್ಲಿ ನೋಡಿ, ಐಹಿಕ ಶಕ್ತಿಯಿಂದ ಮಾಡಿದ ಯಂತ್ರದಲ್ಲಿ ಕುಳಿತವರಂತೆ ಇರುವ ಎಲ್ಲ ಜೀವಿಗಳ ತಿರುಗಾಟವನ್ನು ನಿರ್ದೇಶಿಸುತ್ತಿದ್ದಾನೆ. ಅಂದರೆ ಐಹಿಕ ಶಕ್ತಿ, ಈಗ ನಮಗೆ ಈ ಮಾಯಾಶಕ್ತಿಯಿಂದ ಈ ದೇಹ ಬಂದಿದೆ ಅಲ್ವಾ, ಈ ಸ್ಥೂಲಕಾಯ ಹೇಗಾಗಿದೆ, ಅದು ಪಂಚಮಹಾಭೂತದಿಂದ ಆಗಿದೆ. ಸೊ ಹಾಗಾಗಿ
ಇದು ಯಂತ್ರದಂತೆ, ಈ ದೇಹ ಅದು ಒಂದು ಯಂತ್ರದಂತೆ. ಈ ಯಂತ್ರದಲ್ಲಿ ನಾವು ಕುಳಿತಿದ್ದೇವೆ ಅಲ್ವಾ, ಜೀವಾತ್ಮ ಕುಳಿತಿದ್ದಾನೆ ಅಲ್ವಾ. ಹೌದು ಮಾತಾಜಿ. ಈ ದೇಹ ಅದು ಒಂದು ಯಂತ್ರ, ಮಿಷಿನ್. ಇದರೊಳಗೆ ಜೀವಾತ್ಮ ಕುಳಿತಿದ್ದಾನೆ. ಆದರೆ ಜೀವಾತ್ಮನ ಜೊತೆಗೆ ಪರಮಾತ್ಮನೂ ಇದ್ದಾನೆ ಹೃದಯದಲ್ಲಿ. ಸೊ ಅವನು ಅಂತರ್ಯಾಮಿ ಪರಮಾತ್ಮನಾಗಿ ಜೀವಿಯನ್ನ ಡೈರೆಕ್ಷನ್ ಕೊಡ್ತಾ ಇದ್ದಾನೆ, ಆದೇಶಿಸುತ್ತಾ ಹೃದಯದಲ್ಲಿ ನೆಲೆಸಿರುತ್ತಾನೆ. ಸೊ ಹಾಗಾಗಿ ಏನಾಗುತ್ತೆ ಅಂತಂದರೆ, ಈಗ ಈ ಜೀವಾತ್ಮ ಒಂದು ದೇಹವನ್ನು ಬದಲಿಸ್ತದೆ. ಅಂದರೆ ಯಾವಾಗ ಸಾವಿನ ಸಮಯದಲ್ಲಿ ದೇಹಾಂತರ ಪ್ರಾಪ್ತಿಯಾಗತ್ತೆ, ಒಂದು ದೇಹ ಹೋಗಿ ಮತ್ತೊಂದು ದೇಹ ಸಿಕ್ಕತ್ತೆ. ಆದರೆ ಆ ದೇಹ ಸಿಕ್ಕಿದಾಗ ಹಿಂದಿನ ಜೀವನದಲ್ಲಿ ಏನೇನು ನಾವು ಮಾಡಿದ್ದೆ ಅದೆಲ್ಲ ಮರೆತು ಬಿಡ್ತಾನೆ ಅಲ್ವಾ. ನಾವೀಗ ಈ ಜೀವನದಲ್ಲಿ ಏನು ಮಾಡಿದ್ದೇವೆ, ಮುಂದಿನ ಶರೀರಕ್ಕೆ ಹೋದಾಗ ಈ ಜೀವನದ ಏನೂ ನೆನಪಿರೋದಿಲ್ಲ. ಅಥವಾ ಹಿಂದಿನ ಜೀವನದ ನಮಗೆ ನೆನಪಿದೆಯಾ? ಇಲ್ಲ ಅಲ್ವಾ. ಹೌದು ಮಾತಾಜಿ. ಆದರೆ ಅಲ್ಲಿ ಪರಮಾತ್ಮನಾದವನು ಹಿಂದಿನ ಜನ್ಮದಲ್ಲೂ ನಮ್ಮ ಜೊತೆ ಇದ್ದ, ಈಗಲೂ ನಮ್ಮ ಜೊತೆ ಇದ್ದಾನೆ. ಮುಂದಿನ ಒಂದು ದೇಹ ಸಿಕ್ಕಿದರೆ ಅಲ್ಲೂ ಅವನು ಬರ್ತಾನೆ. ಹಾಗಾಗಿ ಆ ಪರಮಾತ್ಮನಿಗೆ ಎಲ್ಲ ನೆನಪಿರುತ್ತೆ. ಭೂತ, ವರ್ತಮಾನ, ಭವಿಷ್ಯತ್ತು ಎಲ್ಲವನ್ನು ಅವನು ಬಲ್ಲವನಾಗಿದ್ದಾನೆ. ಹಾಗಾಗಿ ಅವನು ಪರಮ ಸಾಕ್ಷಿ. ನಾವು ಹಿಂದೆ ಏನು ಮಾಡಿದ್ದೇವೆ, ಈಗ ಏನು ಮಾಡ್ತಾ ಇದ್ದೇವೆ, ಅದೆಲ್ಲ ಅವನಿಗೆ ಗೊತ್ತಿರುತ್ತೆ. ಸೊ ಹಾಗಾಗಿ ಅವನು ನಮಗೆ ಯಾವ ಥರ ದೇಹ ಸಿಕ್ಕುತ್ತೆ, ನಮ್ಮ ಒಂದು ಅರ್ಹತೆಗೆ ಅನುಗುಣವಾಗಿ ದೇಹ. ಅಂದರೆ ಕರ್ಮಣ ದೈವ ನೇತ್ರೇಣ, ನಾವೇನು ಕೆಲಸ ಮಾಡಿದ್ದೇವೆ ಈ ಭೌತಿಕ ಪ್ರಪಂಚದಲ್ಲಿ, ನಾವು ಅದಕ್ಕೆ ಅನುಗುಣವಾಗಿ, ಮತ್ತು ಸಾವಿನ ಸಮಯದಲ್ಲಿ ನಮ್ಗೇನು ಪ್ರಜ್ಞೆ ಇರುತ್ತೆ ಅದಕ್ಕೆ ಅನುಗುಣವಾಗಿ ನಮಗೊಂದು ದೇಹ ಸಿಕ್ಕುತ್ತೆ. ಆ ದೇಹ ನಮಗೆ ಅಂದರೆ ಪ್ರಾಣಿ ಶರೀರ ಇರ್ಬೋದು, ಮನುಷ್ಯರ ಶರೀರ ಇರ್ಬೋದು, ದೇವತೆಗಳ ಶರೀರ ಇರ್ಬೋದು, ಯಾವುದೇ ಇರ್ಬೋದು. ಅಲ್ಲಿ ಹೋದ ಮೇಲೆ ಆ ಒಂದು ಶರೀರದಲ್ಲಿ ನಮ್ಮನ್ನು ಹಾಕಿದಾಗ ಆ ಶರೀರದ ರಚನೆ ಪ್ರಕಾರ ನಮಗೆ ಕೆಲಸ ಮಾಡಬೇಕು. ನಾಯಿ ಶರೀರಕ್ಕೆ ನಮ್ಮದು ಹೋದರೆ ನಮ್ಮ ಆತ್ಮ ಆ ನಾಯಿ ಥರನೇ ಇರಬೇಕು. ಮನುಷ್ಯರ ಶರೀರಕ್ಕೆ ಹೋದರೆ ಮನುಷ್ಯರ ಥರನೇ ಇರಬೇಕು. ದೇವತೆ ಶರೀರ ಸಿಕ್ಕಿದರೆ ದೇವತೆ ಥರ ಕೆಲಸ ಆ ಒಂದು ರೀತಿಯಿಂದ ಕೆಲಸ ಮಾಡಬೇಕು. ಸೊ ಹಾಗಾಗಿ ಇಲ್ಲಿ ಏನು ಹೇಳ್ತಾರೆ ಅಂದರೆ, ಕಾರಿನ ಉದಾಹರಣೆ ಹೇಳ್ತಾರೆ. ಅಂದರೆ ವೇಗವಾದ ಕಾರಿದ್ದರೆ ಆ ಚಾಲಕರು ಆ ವೇಗದ ಕಾರಿನಲ್ಲಿ ಬೇಗ ಹೋಗ್ತಾನೆ. ಅಂದರೆ ಕೆಲವು ನಿಧಾನ ಕಾರಿನಲ್ಲಿ ಕೂತ್ಕೊಂಡ್ಬಿಟ್ರೆ ನಾವು ನಿಧಾನವಾಗಿ ಹೋಗ್ತಾನೆ ಅಲ್ವಾ. ಆ ಕಾರ್ ಹೇಗೆ ಎಷ್ಟು ಸ್ಪೀಡಲ್ಲಿ ಹೋಗ್ತಾನೆ ಆ ಕಾರಿನ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದೇ ರೀತಿ ನೋಡಿ, ಈಗ ಯಾವ ಥರ ಶರೀರ, ಈಗ ಪ್ರಾಣಿಗಳ ಶರೀರದ ಸಿಕ್ಕಿದ್ದು ಬೇರೆ ಥರ, ಆಮೇಲೆ ಜಲಚರಗಳ ಶರೀರ ಸಿಕ್ಕಿದರೆ ಬೇರೆ ಥರ, ಆಮೇಲೆ ಮರ ಅಂದರೆ ಅವ್ರಿಗೆ ಮರಗಳಿಗೆ ಚಲಿಸಲಿಕ್ಕೆ ಬರೋದಿಲ್ಲ. ಸೊ ಹೀಗೆ ಬೇರೆ ಬೇರೆ ಥರ ಇರುತ್ತೆ. ಸೊ ಹಾಗಾಗಿ ತನ್ನ ಹಿಂದಿನ ಬಯಕೆಗಳಿಗೆ ಅನುಗುಣವಾಗಿ ಕರ್ಮ ಮಾಡಲು ಐಹಿಕ ಪ್ರಕೃತಿಯು ಒಂದು ನಿರ್ದಿಷ್ಟ ಬಗೆಯ ದೇಹವನ್ನು ರೂಪಿಸುತ್ತದೆ. ನಮಗೇನು ಇಚ್ಛೆ ಇದೆ ನೋಡಿ, ಆ ಇಚ್ಛೆ ಪೂರ್ಣ ಮಾಡಿಕೊಳ್ಳಿಕ್ಕೆ ನಮ್ಮ ಏನು ಕರ್ಮದ ಒಂದು ಪ್ರತಿಫಲ ಇದೆ ಅದರ ಮುಖಾಂತರ ನಮಗೆ ದೇಹ ಕೊಡ್ತಾರೆ. ಸೊ ಹಾಗಾಗಿ ನಮಗೆ ಯಾವ ದೇಹ ಸಿಕ್ಕುತ್ತೆ ಇದನ್ನು ನಮಗೆ ಹೇಳಲಿಕ್ಕಾಗಲ್ಲ, ಸ್ವತಂತ್ರತೆ ಇಲ್ಲ. ನಮ್ಮ ಮನುಷ್ಯರ ಶರೀರನೇ ಕೊಡು, ನಂಗೆ ಪ್ರಾಣಿ ಶರೀರ ಬೇಡ, ಹೀಗೆಲ್ಲ ಹೇಳಲಿಕ್ಕೆ ಬರೋದಿಲ್ಲ. ಯಾಕೆಂದರೆ ನಾವು ಸ್ವತಂತ್ರ ಅಲ್ಲ. ನಮಗೆ ಯಾವ ಶರೀರ ಸಿಕ್ಕುತ್ತೆ ಅದು ಭಗವಂತನ ನಿಯಂತ್ರಣದಲ್ಲಿದೆ. ಸೊ ಹಾಗಾಗಿ ನಮಗೆ ಈ ಭೌತಿಕ ಶರೀರ ನಮಗೆ ಒಳ್ಳೆಯದಲ್ಲ. ಯಾಕೆಂದರೆ ಭೌತಿಕ ಶರೀರ ಹುಟ್ಟು ಸಾವಿಗೆ ಒಳಗಾಗುತ್ತದೆ. ಹುಟ್ಟು ಸಾವು, ಮುಪ್ಪು, ರೋಗ, ಆಮೇಲೆ ಒಂದು ತ್ರಿವಿಧ ತಾಪತ್ರಯಗಳು. ಅದಕ್ಕೆ ನಮಗೆ ಭೌತಿಕ ಶರೀರ ಬೇಡ, ನಾವು ಆಧ್ಯಾತ್ಮಿಕ ಶರೀರ ಪಡ್ಕೊಳ್ಬೇಕು. ಸೊ ಅದಕ್ಕೆ ನಾವು ಏನು ಮಾಡಬೇಕು, ಭಗವಂತನಿಗೆ ಶರಣಾಗತನಾಗುವುದೇ ಮನುಷ್ಯನ ಕರ್ತವ್ಯ. ಭಗವಂತನಿಗೆ ಶರಣಾಗತನಾಗಬೇಕು ಶರಣಾಗತನಾಗಿ ಭಕ್ತಿ ಸೇವೆಯಲ್ಲಿ ತೊಡಗಬೇಕು. ಸೊ ಅದಕ್ಕೆ ಇಲ್ಲಿ ಏನು ಹೇಳ್ತಾನೆ, ನಮಗೆ ಈ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಭಗವಂತ ಅವನು ನಮ್ಮ ಅಂದರೆ ಎಲ್ಲ ಜೀವಾತ್ಮನ ಅವನು ಡೈರೆಕ್ಷನ್ ಮಾಡ್ತಾನೆ. ಡೈರೆಕ್ಟರ್ ಅದನ್ನು ನಿರ್ದೇಶಕ, ಎಲ್ಲ ಜೀವಾತ್ಮನ ನಿರ್ದೇಶಕ. ಸೊ ಹಾಗಾಗಿ ನಾವು ಅವನಿಗೆ ಶರಣಾಗಬೇಕು. ಅಲ್ವಾ. ನಾವು ಅಂದರೆ ನಮಗೆ ಯಾವ್ದಾರ ಒಂದು ಅಂದರೆ ಯಾವುದೋ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇರ್ತೇವೆ. ಆ ಸಂಸ್ಥೆಯ ಮುಖ್ಯಸ್ಥರು ಹೇಳಿದಾಗ ನಾವು ಕೇಳಬೇಕೋ ಇಲ್ವೋ? ಕೇಳಬೇಕು ಅಲ್ವಾ. ಅದೇ ರೀತಿ ನಮ್ಮ ಒಂದು ಭೌತಿಕ ಶರೀರ ಇದ್ರೂ ಕೂಡ ಪರಮಾತ್ಮ ಇದರ ನಿರ್ದೇಶಕ. ಸೊ ಹಾಗಾಗಿ ನಾವು ಪರಮಾತ್ಮನಿಗೆ ಶರಣಾಗಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ.
62ನೇ ಶ್ಲೋಕ ನೋಡೋಣ. ತಮೇವ ಶರಣಂ ಗಚ್ಚ ಸರ್ವಭಾವೇನ ಭಾರತ ತತ್ಪ್ರಸಾದಾತ್ ಪರಾಂ ಶಾಂತಿಂ ಸ್ಥಾನಂ ಪ್ರಾಪ್ಸ್ಯಸಿ ಶಾಶ್ವತಂ. ಹರೇ ಕೃಷ್ಣ. ಮಾತಾಜಿ, ಭರತ ವಂಶದಲ್ಲಿ ಶ್ರೇಷ್ಠನಾದವನೇ, ಸಂಪೂರ್ಣವಾಗಿ ಅವನಿಗೆ ಶರಣಾಗತನಾಗು. ಅವನ ಕೃಪೆಯಿಂದ ನೀನು ದಿವ್ಯ ಶಾಂತಿಯನ್ನು ಪರಮವೂ ಶಾಂತವೂ ಆದ ಸ್ಥಾನವನ್ನು ಪಡೆಯುತ್ತೀಯೇ. ಹರೇ ಕೃಷ್ಣ ಮಾತಾಜಿ. ಇಲ್ಲಿ ಮತ್ತೆ ಭಗವಂತನಿಗೆ ಶರಣಾಗೋದು ಅದರಿಂದ ಏನಾಗತ್ತೆ ಅಂತ ಮತ್ತೆ ಹೇಳ್ತಾ ಇದ್ದಾರೆ. ಶರಣಾಗತಿ ಆಗೋದ್ರಿಂದ ನಮಗೆ ಯಾವ ರೀತಿ ನಾವು ನಾವು ಏನನ್ನು ಪಡ್ಕೊಳ್ತೇವೆ ಅಂತ ಹೇಳ್ತಾ ಇದ್ದಾನೆ. ಸೊ ಹಾಗಾಗಿ ಭಗವಂತನಿಗೆ ಶರಣಾಗು, ನಮಗೆ ಆದೇಶ, ಭಗವಂತನಿಗೆ ನೀನು ಶರಣಾಗು. ಅದು ಶರಣಾದ್ರೆ ಏನಾಗುತ್ತೆ, ಭಗವಂತನ ಕೃಪೆ ಸಿಗುತ್ತೆ. ಅವನ ಕೃಪೆ ಸಿಗೋದ್ರಿಂದ ನಮ್ಗೆ ಏನಾಗುತ್ತೆ, ಕೃಪೆ ಸಿಗೋದ್ರಿಂದ ದಿವ್ಯ ಶಾಂತಿ ಅಂದ್ರೆ ನಮ್ಗೆ ಪರಮ ಶಾಂತಿ. ಹರೇ ಕೃಷ್ಣ. ಅಶ್ವಿನಿ ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ. ಆ ಭಗವಂತನಿಗೆ ಶರಣಾಗೋದ್ರಿಂದ ಅವನ ಕೃಪೆಗೆ ನಾವು ಪಾತ್ರರಾಗುತ್ತೆ, ಭಗವಂತನ ಅನುಗ್ರಹ ಸಿಕ್ಕತ್ತೆ. ಭಗವಂತನ ಕೃಪೆ ಸಿಕ್ಕೋದ್ರಿಂದ ನಮಗೆ ದಿವ್ಯ ಶಾಂತಿ, ಪರಮ ಶಾಂತಿ ಮತ್ತೆ ಶಾಶ್ವತವಾದ ಸ್ಥಾನ ಸಿಕ್ಕತ್ತೆ. ಸೊ ಅದಕ್ಕಾಗಿ ನಾವು ಭಗವಂತನಿಗೆ ಶರಣಾಗತನಾಗಬೇಕು. ನೋಡಿ, ಶರಣಾಗತನಾಗಬೇಕು ಅಂತ ಪ್ರತಿ ಶ್ಲೋಕದಲ್ಲೂ ಹೇಳ್ತಾ ಇದ್ದಾನೆ. ಈಗ 2 ಶ್ಲೋಕದಿಂದ ಹೇಳ್ತಾ ಇದ್ದಾನೆ, ಶರಣಾಗತನಾಗು, ನೀನು ಶರಣಾಗತನಾಗು, ನೀನು ಶರಣಾಗತನಾಗು ಅಂತ ಹೇಳ್ತಾ ಇದ್ದೀನಿ. ಸೊ ಹಾಗಾಗಿ ಭಗವಂತನಿಗೆ ಶರಣಾಗತನಾಗೋದ್ರಿಂದ ಈ ಜನ್ಮದ ಎಲ್ಲ ದುಃಖಗಳಿಂದ ಬಿಡುಗಡೆಯಾಗೋದು ಮಾತ್ರವಲ್ಲ, ಕಡೆಯಲ್ಲಿ ಭಗವಂತನನ್ನು ಸೇರುವನು. ನಾವು ದುಃಖದಿಂದ ಬಿಡುಗಡೆ ಆಗೋದು ಒಂದೇ ಅಲ್ಲ, ಭೌತಿಕ ಪ್ರಪಂಚದ ಈ ದುಃಖದಿಂದ ನಾನು ಬಿಡುಗಡೆ ಹೋಗೋದು ಒಂದೇ ಅಲ್ಲ, ಭಗವಂತನನ್ನು ಸೇರುವನು. ಸೊ 2 ಮುಖ್ಯವಾದದ್ದು, ಭೌತಿಕದಿಂದ ಬಿಡುಗಡೆ ಮತ್ತು ಭಗವಂತನ ಲೋಕಕ್ಕೆ ಹೋಗೋದು. ಈಗ 63ನೇ ಶ್ಲೋಕ ನೋಡೋಣ. ಇತಿ ತೇ ಜ್ಞಾನಮಾಖ್ಯಾತಂ ಗುಹ್ಯಾದ್ ಗುಹ್ಯತರಂ ಮಯಾ ವಿಮೃಶ್ಯ ಏತತ್ ಅಶೇಷೇಣ ಯಥೇಚ್ಛಸಿ ತಥಾ ಕುರು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹೀಗೆ ನನಗೆ ಗುಹ್ಯಕ್ಕಿಂತ ಗುಹ್ಯತರವಾದ ಜ್ಞಾನವನ್ನು ವಿವರಿಸಿದ್ದೇನೆ. ಇದನ್ನು ಕುರಿತು ಸಂಪೂರ್ಣವಾಗಿ ವಿಮರ್ಶಿಸಿ ನಿನ್ನ ಇಷ್ಟದಂತೆ ಮಾಡು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಈಗ ಏನು ಹೇಳ್ತಾನೆ ಭಗವಂತ, ಎಲ್ಲ ನಂಗೆ ಹೇಳಿದ್ದೇನೆ, ಗುಹ್ಯಕ್ಕಿಂತ ಗುಹ್ಯತರ ಅಂದರೆ ಎಲ್ಲ ತುಂಬ ಮೋಸ್ಟ್ ಕಾನ್ಫಿಡೆನ್ಷಿಯಲ್ ನಾಲೆಡ್ಜ್, ಅದನ್ನು ನಾನು ಹೇಳಿದ್ದೇನೆ ನಿನಗೆ. ಅಂದರೆ ಬ್ರಹ್ಮಭೂತದ ಜ್ಞಾನ ಹೇಳಿದ, ಆಮೇಲೆ ಪರಮಾತ್ಮನ ಜ್ಞಾನ ತಿಳಿಸ್ಕೊಟ್ಟಿದ್ದಾನೆ. ಸೊ ಅದೆಲ್ಲ ತಿಳಿಸಿದ್ದೇನೆ ನಿನಗೆ. ಈಗ ನಿನಗೆ ಇಚ್ಛೆ ಪಟ್ಟಂಗೆ ನೀನು ಮಾಡು. ಅಂದರೆ ಇಲ್ಲಿ ಅರ್ಥ ಏನು ಅಂತಂದರೆ, ಭಗವಂತ ಜೀವಿಗೆ ಕೊಟ್ಟ ಅಲ್ಪ ಸ್ವತಂತ್ರದಲ್ಲಿ ಅವನ ಕೈ ಹಾಕೋದಿಲ್ಲ. ನೀನು ಡಿಸಿಷನ್ ನೀನು ತಗೊಳಪ್ಪ. ಆಮೇಲೆ ಇಲ್ಲಿ ವಿಮೃಶ್ಯ ಅಂದರೆ ಈಗ ನಿನಗೆ ನಾ ಎಲ್ಲ ತಿಳಿಸಿ ಹೇಳಿದ್ದೇನೆ. ಈಗ ನೀನು ಏನು ಮಾಡಬೇಕು, ಗುರುವಾದವ್ ನೋಡಿ ಶಿಷ್ಯನಿಗೆ ಯಾವ ರೀತಿ ತಿಳಿಸ್ತಾನೆ. ನಿಂಗೆ ನಾ ಎಲ್ಲ ತಿಳಿಸಿದ್ದೇನೆ, ಆದರೆ ನೀನೇ ಯೋಚನೆ ಮಾಡು. ಯಾವ ರೀತಿ ಯೋಚನೆ ಮಾಡು ಅಂತಂದರೆ ಇಲ್ಲಿ ವಿಮರ್ಶೆ ಮಾಡು ಅಂತ ಹೇಳ್ತಾನೆ. ವಿಮರ್ಶೆ ಮಾಡೋದು ಅಂತಂದರೆ ತುಂಬ ಎಚ್ಚರಿಕೆಯಿಂದ ಗಡಿಬಿಡಿ ಮಾಡದೆ ನೀನು ಇದನ್ನು ಯೋಚನೆ ಮಾಡು. ನಾನೇನು ಮಾಡಬೇಕು ಅಂತ ನೀನು ಯೋಚನೆ ಮಾಡು. ನಿನಗೆಲ್ಲ ತಿಳಿಸಿದ್ದೇನೆ, ಆಗ ನಿನಗೇನು ಇಷ್ಟ ಬಂತು ಆ ಥರ ಮಾಡು. ಸೊ ಹಾಗಾಗಿ ಎಲ್ಲ ತಿಳಿಸ್ಕೊಡ್ತಾನೆ. ಎಲ್ಲ ತಿಳಿಸ್ಕೊಟ್ಟ ಮೇಲೆ ಅವನ ಸ್ವತಂತ್ರ ಅಂದರೆ ಜೀವಾತ್ಮನ ಸ್ವತಂತ್ರಕ್ಕೆ ಅವನು ಅಡ್ಡಿ ಬರೋದಿಲ್ಲ ಭಗವಂತ. ನೀನು ಆದರೆ ಮಾತ್ರ ಹೇಳ್ತಾನೆ, ನೀನು ಎಚ್ಚರಿಕೆಯಿಂದ ನಿಧಾನವಾಗಿ ಇದ್ರ ಬಗ್ಗೆ ವಿಮರ್ಶೆ ಮಾಡು, ಆಮೇಲೆ ನೀನು ನಿನ್ನ ನಿರ್ಧಾರ ತಗೋ. ತುಂಬ ಚೆನ್ನಾಗಿ ಹೇಳ್ತಾರೆ. ಈಗ ದೊಡ್ಡವರು ಚಿಕ್ಕ ಮಕ್ಕಳಿಗೆ ಹೇಳ್ತಾರಲ್ವಾ, ಎಲ್ಲ ತಿಳಿಸಿ ಹೇಳಿ ಅಪ್ಪ, ಇದನ್ನೆಲ್ಲ ತಿಳಿಸಿ ಹೇಳಿದ್ದೇನೆ ನಿನಗೆ ಅಲ್ವಾ, ಎಲ್ಲ ತಿಳಿಸಿ ಹೇಳಿದ್ದೇನೆ. ಈಗ ನೀನೇ ಯೋಚನೆ ಮಾಡು, ನಿನಗೆ ಯಾವುದು ಸರಿ ಅನಿಸುತ್ತೆ ನೀನು ಮಾಡು. ಸೊ ಅದಕ್ಕೆ ಭಗವಂತನು ಏನು ಹೇಳ್ತಾನೆ ಅರ್ಜುನನಿಗೆ, ಯುದ್ಧ ಮಾಡು ನೀನು ಅಂತ. ಯಾಕೆಂದರೆ ಕರ್ತವ್ಯವನ್ನು ನೀನು ಬಿಡಬೇಡ, ಕರ್ತವ್ಯವನ್ನು ನೀನು ಮಾಡು. ಆದರೆ
ಇಲ್ಲಿ ಭಗವಂತನ ಆದೇಶಕ್ಕೆ ತಕ್ಕಂತೆ ಕರ್ತವ್ಯ ಮಾಡುವಂತ ಹೇಳ್ತಾ ಇದ್ದಾನೆ. ಸೊ ಹಾಗಾಗಿ ಇಲ್ಲಿ ನಮಗೆ ಏನು ಅಂತಂದರೆ, ನಮಗೇನು ಹೇಳ್ತಾ ಇದ್ದಾರೆ ಜೀವಾತ್ಮರಿಗೆ ಅಂತಂದರೆ, ಬದ್ಧಾತ್ಮರಿಗೆ ಶರಣ ಆಗೋ ನೀನು, ಅದು ನಿನ್ನ ಹಿತಕ್ಕೆ ಯೋಗ್ಯವಾದದ್ದು, ನಿನಗೆ ಒಳ್ಳೆಯದಾಗುತ್ತೆ ಶರಣಾಗತನಾದರೆ ಅಂತ ಭಗವಂತ ಹೇಳಿದ್ದಾನೆ. ಆದರೆ ನಾವು ಒತ್ತಾಯ ಮಾಡೋದಿಲ್ಲ, ನೀನು ಶರಣಾಗತ ಆಗು, ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗು, ಇದಕ್ಕೆ ಒತ್ತಾಯ ಇಲ್ಲ, ನಿನ್ನ ಇಚ್ಛೆಯಂತೆ ನೀನು ಮಾಡು. ಸೊ ಹಾಗಾಗಿ ನಮಗೆ ಆದೇಶ ಎಲ್ಲಿಂದ ಬರುತ್ತೆ? ಭಗವಂತನಿಂದ, ಭಗವದ್ಗೀತೆಯಲ್ಲಿ ಬರುತ್ತೆ ಆ ಉಪದೇಶಗಳಲ್ಲಿ. ಮತ್ತೆ ಇಂಥ ಆದೇಶವು ಗುರುವಿನಿಂದಲೂ ಕೂಡ ಬರುತ್ತೆ. ಯಾಕೆಂದರೆ ಗುರುವು ಕೃಷ್ಣನನ್ನು ಅವನು ಪ್ರತಿನಿಧಿಸುತ್ತಾನೆ. ಶ್ಲೋಕ 64 ಹೋಗೋಣ. ಸರ್ವಗುಹ್ಯತಮಂ ಭೂಯಂ ಶೃಣು ಮೇ ಪರಮಂ ವಚಃ ಇಷ್ಟೋಸಿ ಮೇ ದೃಢಮಿತಿ ತಥೋ ವಕ್ಷ್ಯಾಮಿ ತೇ ಹಿತಂ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ನೀನು ನನಗೆ ಅತ್ಯಂತ ಪ್ರಿಯನಾದ ಸ್ನೇಹಿತನಾಗಿರುವುದರಿಂದ ನಿನಗೆ ನನ್ನ ಪರಮೋಪದೇಶವನ್ನು, ಅತ್ಯಂತ ರಹಸ್ಯವಾದ ಜ್ಞಾನವನ್ನು ಹೇಳುತ್ತಿದ್ದೇನೆ. ಇದನ್ನು ನನ್ನಿಂದ ಕೇಳು, ಏಕೆಂದರೆ ಇದು ನಿನ್ನ ಹಿತಕ್ಕಾಗಿಯೇ. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ಅವನು ಅರ್ಜುನನಿಗೆ, ಶ್ರೀಲ ಪ್ರಭುಪಾದ ಕಿ ಜಯ, ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ಅಂದರೆ ಅರ್ಜುನ ಸ್ನೇಹಿತ, ಅದಕ್ಕಾಗಿ ನಿನಗೆ ನಾನು ಉಪದೇಶ ಕೊಡ್ತಾ ಇದ್ದೇನೆ ಅಂತ ಹೇಳ್ತಾನೆ. ಹಾಗಾಗಿ ಭಗವಂತ ಎಲ್ಲ ಜೀವಾತ್ಮರದ್ದು ಸ್ನೇಹಿತ, ಭಗವಂತ ಪರಮ ಸ್ನೇಹಿತ. ಸೊ ಅದಕ್ಕೆ ಅರ್ಜುನನ ಮುಖಾಂತರ ನಮಗೆ ಕೂಡ ಈ ಉಪದೇಶ ಕೊಡ್ತಾ ಇದೆ. ಇದು ಪರಮೋಪದೇಶ. ಪರಮೋಪದೇಶ ಅಂದರೆ ಇದು ಮೋಸ್ಟ್ ಕಾನ್ಫಿಡೆನ್ಷಿಯಲ್ ನಾಲೆಡ್ಜ್, ಪರಮ ಉಪದೇಶ. ಇದಕ್ಕಿಂತ ಶ್ರೇಷ್ಠವಾದ ಉಪದೇಶ ಬೇರೆ ಯಾವುದೂ ಇಲ್ಲ. ಮತ್ತು ಅತ್ಯಂತ ರಹಸ್ಯವಾದದ್ದು, ಅಂದರೆ ಗುಹ್ಯತಮವಾದ ಜ್ಞಾನ. ಸೊ ಆದ್ದರಿಂದ ಇದನ್ನು ನೀನು ಹೇಳು, ಇದು ನೀನು ಕೇಳು, ನಾನು ಏನು ಹೇಳ್ತಾ ಇದ್ದೇನೆ ಅದು ನೀ ಮೊದಲು ಕೇಳು, ಶೃಣು. ನೋಡಿ, ಕೇಳು ಹೇಳೋ ಶಬ್ದ ಅನೇಕ ಕಡೆಯಲ್ಲಿ ಭಗವಂತ ಹೇಳಿದ್ದಾನೆ. ಅದರಿಂದ ಶ್ರವಣ ಹೇಳ್ತಕ್ಕಂಥದ್ದು ಬಹಳ ಮುಖ್ಯವಾದದ್ದು. ಈಗ ಇದು ನಾನೇನು ಯಾಕೆ ಹೇಳ್ತಾ ಇದ್ದೇನೆ ನಿನಗೆ? ನಿನ್ನ ಒಳ್ಳೆಯದಕ್ಕಾಗಿ ಹೇಳ್ತಾ ಇದ್ದೇನೆ. ಸೊ ಹಾಗಾಗಿ ಭಗವಂತ ನಮಗೆ ಎಲ್ಲ ಈ ಭಗವದ್ಗೀತೆಯ ಜ್ಞಾನ ಅದನ್ನು ನಮ್ಮೊಳ್ಳೆದಕ್ಕಾಗಿ ಕೊಟ್ಟಿದ್ದಾನೆ. ಬ್ರಹ್ಮಜ್ಞಾನ ಅಂದರೆ ರಹಸ್ಯ ಜ್ಞಾನ, ಬ್ರಹ್ಮಜ್ಞಾನ ಅಂದರೆ ಗುಹ್ಯ ಜ್ಞಾನ, ನಾನು ದೇಹ ಅಲ್ಲ, ನಾನು ಆತ್ಮ. ಆಮೇಲೆ ಪರಮಾತ್ಮ ಜ್ಞಾನ ಅಂದರೆ ಅದು ಎಲ್ಲರ ಹೃದಯದಲ್ಲೂ ಪರಮಾತ್ಮನಾಗಿ ಭಗವಂತ ಇದ್ದಾನೆ. ಸೊ ಅದನ್ನು ಕೊಟ್ಟಿದ್ದಾನೆ ನಮಗೆ. ಸೊ ಅದಕ್ಕಾಗಿ ನೀನು ಪರಮಾತ್ಮನಿಗೆ, ಭಗವಂತನಿಗೆ ನೀನು ಶರಣ ಆಗು ಅಂತ ಹೇಳ್ತಾ ಇದ್ದಾನೆ. ಸೊ ಯಾವಾಗಲೂ 9ನೇ ಅಧ್ಯಾಯದ ಕೊನೆಯಲ್ಲಿ ಮನ್ಮನ, ನನ್ನನ್ನು ಕುರಿತು ಯಾವಾಗಲೂ ಯೋಚಿಸು ಅಂತ ಹೇಳ್ತಾ ಇದ್ದಾನೆ. ಅಂದರೆ ಯಾವಾಗಲೂ ಮನ್ಮನ ಭವ ಮದ್ಭಕ್ತೋ ಮಧ್ಯಾಜಿ ಮಾಮ ನಮಸ್ಕರು. ಸೊ ಯಾವಾಗಲೂ ನನ್ನಲ್ಲಿ ಮನಸ್ಸಿಡು, ನನ್ನನ್ನು ಕುರಿತು ಚಿಂತೆ ಮಾಡು, ಮತ್ತು ನನ್ನ ಭಕ್ತನಾಗು, ನನ್ನನ್ನು ನೀನು ಪೂಜಿಸು, ನನಗೆ ನೀನು ನಮಸ್ಕರಿಸು. ಇದನ್ನು ಹೇಳಿದ್ದಾನೆ 9ನೇ ಅಧ್ಯಾಯದಲ್ಲಿ. ಇದನ್ನೇ ಮತ್ತೆ ಮತ್ತೆ ಹೇಳ್ತಾ ಇದ್ದಾನೆ. ಸಾಮಾನ್ಯ ಮನುಷ್ಯನು ಈ ಸಾರವನ್ನು ಅರ್ಥ ಮಾಡಿಕೊಳ್ಳಲಾರ. ಅಂದರೆ ಜನಸಾಮಾನ್ಯರಿಗೆ ಇದು ಅರ್ಥ ಆಗೋದಿಲ್ಲ, ಆದರೆ ಭಕ್ತನಿಗಿದು ಅರ್ಥ ಆಗತ್ತೆ. ಇದನ್ನು ನಾವು ಹಿಂದೆ ಕೂಡ, ಈಗ ಕೆಲವು ಶ್ಲೋಕಗಳ ಹಿಂದೆ ನಾವು ಅದನ್ನು 56ನೇ ಶ್ಲೋಕದಲ್ಲಿ ನೋಡಿದ್ದೇವೆ. ಸೊ ಹಾಗಾಗಿ ವೇದ ಸಾಹಿತ್ಯದಲ್ಲೆಲ್ಲ ಅತ್ಯಂತ ಮುಖ್ಯವಾದ ಇದು ನಿರ್ದೇಶನ. ಹಾಗಾಗಿ ಇದು ಬಹಳ ಮುಖ್ಯವಾದದ್ದು, ಈ ಒಂದು ಉಪದೇಶ ಬಹಳ ಮುಖ್ಯವಾದದ್ದು. ಈಗ 65ನೇ ಶ್ಲೋಕ ನೋಡೋಣ. ಇದು ತುಂಬ ಮುಖ್ಯವಾದ ಒಂದು ಉಪದೇಶ. ಮನ್ಮನ ಭವ ಮದ್ಭಕ್ತೋ ಮಧ್ಯಾಜಿ ಮಾಂ ನಮಸ್ಕುರು ಮಾಮೇ ವೈಶ್ಯಸಿ ಸತ್ಯಂ ತೇ ಪ್ರತಿಜಾನೆ ಪ್ರಿಯೋಸಿ ಮೇ. ಹರೇ ಕೃಷ್ಣ. ಯಾವಾಗಲೂ ನನ್ನನ್ನು ಕುರಿತು ಚಿಂತಿಸು, ನನ್ನ ಭಕ್ತನಾಗು, ನನ್ನನ್ನು ಪೂಜಿಸು ಮತ್ತು ನನಗೆ ನಮಸ್ಕರಿಸು. ಆಗ ನೀನು ನಿಶ್ಚಯವಾಗಿಯೂ ನನ್ನ ಬಳಿಗೆ ಬರುತ್ತೀಯೇ. ನೀನು ನನ್ನ ಬಹುಪ್ರಿಯ ಸ್ನೇಹಿತನಾದುದರಿಂದ ನಿನಗೆ ಈ ಭರವಸೆಯನ್ನು ಕೊಡುತ್ತೇನೆ. ಹರೇ ಕೃಷ್ಣ. ಹರೇ ಕೃಷ್ಣ. ಇದೇ ಶ್ಲೋಕ ಅವನು 9ನೇ ಅಧ್ಯಾಯದ 34ನೇ ಶ್ಲೋಕದಲ್ಲಿ ಕೂಡ ಹೇಳಿದ್ದಾನೆ. ಸೇಮ್. ಮನ್ಮನ ಭವ ಮದ್ಭಕ್ತೋ ಮಧ್ಯಾಜಿ ಮಾಂ ನಮಸ್ಕುರು ಮಾಮೇ ವೈಶ್ಯಸಿ ಯುಕ್ತೈವಂ ಆತ್ಮಾನಂ ಮತ್ಪರಾಯಣ. ಇದು 9ನೇ ಅಧ್ಯಾಯದ 34ನೇ ಶ್ಲೋಕ. ಅದನ್ನೇ ಮತ್ತೆ ಹೇಳ್ತಾ ಇದ್ದಾನೆ. ಅಂದರೆ ಇದು ತುಂಬ ಮುಖ್ಯವಾದ ಶ್ಲೋಕ, ಜ್ಞಾನದ ಅತ್ಯಂತ ರಹಸ್ಯ ಭಾಗ. ಅಂದರೆ ಇಲ್ಲಿ ಭಕ್ತಿ ಯೋಗ, ಭಕ್ತಿ ಸೇವೆಯಲ್ಲಿ ತೊಡಗೋದು ಜ್ಞಾನದ ಅತ್ಯಂತ ರಹಸ್ಯವಾದ ಭಾಗ. ಅಂದರೆ ಭಕ್ತಿ ಸೇವೆ ಹೇಳೋದು ಗುಹ್ಯತಮ. ಸೊ ಗುಹ್ಯತರ, ಗುಹ್ಯತಮ. ಇದು ಗುಹ್ಯ ಅಂದರೆ ನಾನು ದೇಹ ಅಲ್ಲ, ನಾನು ಆತ್ಮ, ಆತ್ಮಜ್ಞಾನ.
ಗುಹ್ಯತರ ಅಂದರೆ ಪರಮಾತ್ಮ ಜ್ಞಾನ. ಎಲ್ಲರ ದೇಹದಲ್ಲಿ ಪರಮಾತ್ಮನಾಗಿ ಹೃದಯದಲ್ಲಿ ಇದ್ದಾರೆ ಭಗವಂತ. ಆಮೇಲೆ ಕೊನೆಯದು ಅತ್ಯಂತ ರಹಸ್ಯವಾದದ್ದು ಅಂದರೆ ಗುಹ್ಯತಮವಾದ ಜ್ಞಾನ ಅಂದರೆ ಭಕ್ತಿ ಸೇವೆ. ಸೊ ಅದು ಹೇಗೆ ಭಕ್ತಿ ಸೇವೆ ಮಾಡಬೇಕು ಅದನ್ನು ಇಲ್ಲಿ ಹೇಳ್ತಾ ಇದ್ದಾನೆ. ಅಂದರೆ ಸದಾ ಭಗವಂತನ ಕುರಿತು ನಾವು ಚಿಂತಿಸಬೇಕು. ನಮಗೆ ಸ್ಮರಣೆ, ಸದಾ ಸ್ಮರಣೆ, ಭಗವಂತನ ಸ್ಮರಣೆ ಬರಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಅದ್ರ ನಮಗೀಗ ಯಾರ ಸ್ಮರಣೆ ಬರುತ್ತೆ ಯಾವಾಗಲೂ? ಹರೇ ಕೃಷ್ಣ. ಭಗವಂತನ ಸ್ಮರಣೆ ಮಾತಾಜಿ. ಈಗ ಬರ್ತಾ ಇದೆಯಾ ನಮಗೆ ಹರೇ ಕೃಷ್ಣ? ಇಲ್ಲ ಮಾತಾಜಿ. ಇಲ್ಲ ಬರೀ ಮಾತಾಜಿ. ಪ್ರಾರಂಭ ಆಗಿದೆ. ಅದು ಭಗವಂತನ ಸ್ಮರಣೆ ಸದಾ ಬರಬೇಕಂತೆ, ಆಯ್ತಾ? ಸೊ ಹಾಗಾಗಿ ಭಗವಂತನ ಸ್ಮರಣೆ ಸದಾ ಬರಬೇಕು. ಈಗ ನಮಗೆ ನಮ್ಮ ಮಕ್ಕಳು, ಗಂಡ, ನಮ್ಮ ಹೆಂಡತಿ ಇಂಥದೇ, ನಮ್ಮ ಅನುಬಂಧಿಗಳು, ಅಕ್ಕ ತಂಗಿ, ಅಣ್ಣ ತಮ್ಮ, ಇಂಥವ್ರದ್ದೆಲ್ಲ ನಮ್ಗೆ ಯೋಚನೆ ಬರುತ್ತೆ ಅಲ್ವಾ, ತಂದೆ ತಾಯಿ. ಆದರೆ ನಮಗೆ ಸದಾ ಭಗವಂತನ ಚಿಂತನೆ ಬರಬೇಕಂತೆ. ಸೊ ಅವನಿಗಾಗಿ ಕೆಲಸ ಮಾಡು. ಸೊ ಅಂದರೆ ಮನ ಮದ್ಭಕ್ತ ಅಂದರೆ ಭಗವಂತನ ಭಕ್ತನಾಗಬೇಕು ಅಂದರೆ ಭಗವಂತನ ಕೆಲಸ ಮಾಡಬೇಕು. ಆಮೇಲೆ ಮಧ್ಯಾಜಿ ಮಾಂ ನಮಸ್ಕರು. ಸೊ ಮಧ್ಯಾಜಿ ಅಂದರೆ ನನ್ನನ್ನು ನೀನು, ಮಧ್ಯಾಜಿ ಮಾಂ ನಮಸ್ಕರು, ನನ್ನ ಆರಾಧಕನಾಗು. ಮಧ್ಯಾಜಿ ಅಂದರೆ ನನ್ನ ಪೂಜೆ ಮಾಡು. ಮಾಂ ನಮಸ್ಕರು, ಇದೇನು ಕಷ್ಟ ಇದೆಯಾ ಹರೇ ಕೃಷ್ಣ? ಕಷ್ಟ ಇಲ್ಲ, ಕಷ್ಟ ಇಲ್ಲ, ಮಾಡು ಅಂತ ಇದನ್ನು ಹೇಳ್ತಾ ಇದ್ದಾನೆ. ಸೊ ಹಾಗಾಗಿ 24 ಗಂಟೆಗಳ ಕಾಲ ಕೃಷ್ಣನನ್ನು ಕುರಿತು ಚಿಂತಿಸದೇ ಇರುವುದು ಸಾಧ್ಯವೇ ಇಲ್ಲ ಎನ್ನುವ ರೀತಿಯಲ್ಲಿ ತನ್ನ ಬದುಕನ್ನು ರೂಪಿಸಿಕೊಳ್ಳಬೇಕು. ಹಾಗಾದರೆ ಕೃಷ್ಣನ ಚಿಂತೆ ನಮಗೆ ಯಾವಾಗ ಬರುತ್ತೆ ಅಂದರೆ ಯಾವಾಗ ನಾವು ಈಗ ತರಗತಿಗೆ ಬಂದಿರ್ತೇವೆ, ಅವಾಗ ಕೃಷ್ಣನ ಬಗ್ಗೆ ವಿಚಾರ ಮಾಡ್ತೇವೆ ಅಲ್ವಾ, ಮತ್ತೆ ಮರೆತು ಬಿಡ್ತೇವೆ. ಆದರೆ ಈಗ ಭಗವಂತ ಏನು ಹೇಳ್ತಾನೆ ಅಂದರೆ 24 ಗಂಟೆ ಕೂಡ ಭಗವಂತನ ಚಿಂತನೆ ಮಾಡಬೇಕಂತೆ. ಹಾಗೆ ಮಾಡಲಿಕ್ಕೆ ನಿನ್ನ ಜೀವನವನ್ನು ನೀನು ವ್ಯವಸ್ಥೆ ಮಾಡ್ಕೋ. ನಿನ್ನ ಬದುಕು ಅಂದರೆ ಕೃಷ್ಣ ಅಂದರೆ ಕೃಷ್ಣ ಕೇಂದ್ರೀಕೃತ ಚಟುವಟಿಕೆ ನೀನು ಮಾಡು. ಎಲ್ಲ ಚಟುವಟಿಕೆಗಳಲ್ಲೂ ಕೂಡ ಕೃಷ್ಣ ನೆನಪಾಗುವಂತೆ ಮಾಡು. ಅಂದರೆ ನಾವು ಬೆಳಗಾಗಿ ಎದ್ದು ರಾತ್ರಿ ಮಲಗೋಲ್ವರೆಗೆ ನಾವೇನು ಕೆಲಸ ಮಾಡ್ತೇವೆ ಎಲ್ಲದರಲ್ಲೂ ಭಗವಂತನ ನೆನಪು ತಗೊಳ್ಬೇಕು. ಅಂದರೆ ಅಡುಗೆ ಮಾಡುವಾಗ ಪ್ರಸಾದ ಮಾಡಬೇಕು, ಭಗವಂತನಿಗೆ ಇಡಬೇಕು, ಭಗವಂತನ ಆರಾಧನೆ, ವಿಗ್ರಹ ಪೂಜೆ ಮಾಡಬೇಕು, ಶ್ರವಣ ಮಾಡಬೇಕು. ಮತ್ತು ನಾವು ಕೆಲಸ, ನಮ್ಮ ಒಂದು ಭೌತಿಕದ ಕೆಲಸ ಮಾಡುವಾಗಲೂ ಕೂಡ ಭಗವಂತನ ಯೋಚನೆ ತಲೆಯಲ್ಲಿ ಇರಬೇಕಂತೆ ಅಂತ ಹೇಳಿ ಸದಾ ಚಿಂತಿಸು ಮನ್ಮನ. ಆಮೇಲೆ ಭವ ಮದ್ಭಕ್ತ, ಭಕ್ತನಾಗಿ ನನ್ನನ್ನು ನೀನು ಸೇವೆ ಮಾಡಬೇಕು. ಆಮೇಲೆ ಮನ್ಮನ ಭವ ಮದ್ಭಕ್ತ ಮಧ್ಯಾಜಿ, ನನ್ನನ್ನು ನೀನು ಪೂಜಿಸಬೇಕು. ಆಮೇಲೆ ನನಗೆ ನೀನು ನಮಸ್ಕಾರ ಮಾಡು. ಸೊ ಈ ರೀತಿ ಯಾರು ತನ್ನ ಬದುಕನ್ನು 24 ಗಂಟೆಗಳ ಕಾಲವು ಕೃಷ್ಣನನ್ನು ಕುರಿತು ಚಿಂತಿಸುವಂತೆ ವ್ಯವಸ್ಥೆ ಮಾಡ್ಕೊಳ್ತಾನೆ, ಆಗ ಅವನು ಭಗವಂತನ ಧಾಮಕ್ಕೆ ಹಿಂತಿರುಗಲಿಕ್ಕೆ ಅವನಿಗೆ ಅರ್ಹತೆ ಬರುತ್ತೆ. ಇದು ಜ್ಞಾನದ ಅತ್ಯಂತ ರಹಸ್ಯ ಭಾಗ, ತುಂಬ ಕಾನ್ಫಿಡೆನ್ಷಿಯಲ್ ನಾಲೆಜು. ಇದನ್ನು ತನ್ನ ಭಕ್ತನ ಶುದ್ಧ ಭಕ್ತನ ಮುಖಾಂತರ ನಮಗೆ ತಿಳಿಸಿದ್ದಾನೆ. ಮತ್ತು ಹೇಗೆ ಧ್ಯಾನ ಮಾಡಬೇಕು ಅದು ಕೂಡ ಹೇಳಿದ್ದಾನೆ. ಅಂದರೆ ಭಗವಂತನ ಧ್ಯಾನ ಇದು ನಿರಾಕಾರ ಧ್ಯಾನ ಅಲ್ಲ, ಅಥವಾ ಶೂನ್ಯವಾದದ್ದಲ್ಲ ಧ್ಯಾನ. ಭಗವಂತನ ಧ್ಯಾನ ಅಂದರೆ 2 ಕೈಗಳಲ್ಲಿ ಕೊಳಲನ್ನು ಹಿಡಿದ ಸುಂದರ ವದನನಾದ ಆ ಭಗವಂತ, ಅಂದರೆ ನವಿಲಿಗಿರಿಯಲ್ಲಿ ಮೆರೆಯುವ ನೀಲವರ್ಣದ ಬಾಲಕ, ಈ ರೂಪ ಕೃಷ್ಣನ ಕೊಳಲು ಹಿಡಿದ ಕೃಷ್ಣನ ರೂಪ, ಆ ರೂಪವನ್ನು ನಾವು ಧ್ಯಾನ ಮಾಡಬೇಕು ಅಂತ ಹೇಳ್ತಾರೆ. ಸೊ ಹಾಗಾಗಿ ಈ ಮೂಲ ರೂಪ ಭಗವಂತನ, ಇದು ಮೂಲ ರೂಪ ಕೃಷ್ಣ ರೂಪ, ಅದರಲ್ಲಿ ನಮ್ಮ ಮನಸ್ಸನ್ನು ಕೇಂದ್ರೀಕರಿಸಬೇಕು. ಭಗವಂತನ ಇತರ ರೂಪಗಳತ್ತ ಸಹ ನಾವು ಗಮನವನ್ನು ಹರಿಸಬಾರದು. ವಿಷ್ಣು, ನಾರಾಯಣ, ರಾಮ, ವರಾಹ ಮೊದಲಾಗಿ ಪ್ರಭುವಿಗೆ ಅನೇಕಾನೇಕ ರೂಪಗಳುಂಟು. ಆದರೆ ಮನುಷ್ಯನು ಅರ್ಜುನನ ಮುಂದಿದ್ದ ರೂಪದಲ್ಲಿ ಮನಸ್ಸನ್ನು ಕೇಂದ್ರೀಕರಿಸಬೇಕು. ಕೃಷ್ಣನ ರೂಪದಲ್ಲಿ ಮನಸ್ಸನ್ನು ಕೇಂದ್ರೀಕರಿಸುವುದೇ ಜ್ಞಾನದ ಅತ್ಯಂತ ರಹಸ್ಯ ಭಾಗ. ಅರ್ಜುನನು ಕೃಷ್ಣನ ಅತ್ಯಂತ ಪ್ರಿಯ ಸ್ನೇಹಿತನಾದುದರಿಂದ ಇದನ್ನು ತಿಳಿಸಿಕೊಟ್ಟಿದೆ. ಸೊ ಹಾಗಾಗಿ ನಾವು ಸ್ಮರಣೆ ಮಾಡಬೇಕು ಅಂದರೆ ಕೃಷ್ಣನ ರೂಪವನ್ನು ನಾವು ಸ್ಮರಣೆ ಮಾಡಬೇಕು ಅಂತ ಭಗವದ್ಗೀತೆಯಲ್ಲಿ ನಮಗೆ ಭಗವಂತನೇ ಹೇಳಿದ್ದಾನೆ. ಶ್ಲೋಕ 66. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ, ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಎಲ್ಲಾ ಧರ್ಮಗಳನ್ನು ಪರಿತ್ಯಜಿಸಿ ನನಗೆ ಶರಣಾಗತನಾಗು. ನಾನು ನಿನ್ನನ್ನು ಎಲ್ಲಾ ಪಾಪಗಳಿಂದ ಮುಕ್ತನಾಗಿ ಮಾಡುತ್ತೇನೆ, ಹೆದರಿಕೊಳ್ಳಬೇಡ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಅಂದರೆ ಇದು ಕನ್ಕ್ಲೂಷನ್ ಆಫ್ ಭಗವದ್ಗೀತೆಯ
ಚರಮ ಗೀತೆ, ಅಂದರೆ ಚರಮ ಶ್ಲೋಕ. ಭಗವದ್ಗೀತೆಯಲ್ಲಿ ನಮಗೆ ಕೊನೆಯದಾಗಿ ಇರ್ತಕ್ಕಂಥ ಉಪದೇಶ, ಎಲ್ಲ ಧರ್ಮಗಳನ್ನು ಪರಿತ್ಯಜಿಸು. ಅಂದರೆ ನಮಗೇನು ಮೊದಲು ತಿಳಿಸಿದ್ದಾನೆ, ಬ್ರಹ್ಮನ ಜ್ಞಾನ, ಪರಮಾತ್ಮನ ಜ್ಞಾನ, ವರ್ಣಾಶ್ರಮ ಧರ್ಮ, ಸನ್ಯಾಸ ಆಶ್ರಮದ ಜ್ಞಾನ, ಆಮೇಲೆ ಇದು ವೈರಾಗ್ಯ, ಇಂದ್ರಿಯ ಮನಸ್ಸು ನಿಯಂತ್ರಣ, ಧ್ಯಾನ, ಇದೆಲ್ಲ ಜ್ಞಾನ ಕೊಟ್ಟಿದ್ದಾನೆ. ಸೊ ಅನೇಕ ರೀತಿಯ ಧರ್ಮವನ್ನು ಕೂಡ ವಿವರಿಸಿದ್ದಾನೆ. ಆದರೆ ಕೊನೆಯದಾಗಿ ಏನು ಹೇಳ್ತಾನೆ, ಇದನ್ನೆಲ್ಲ ನೀನು ಬಿಟ್ಬಿಡು, ನನಗೆ ಶರಣಾಗತನಾಗು, ಕೇವಲ ಕೃಷ್ಣನಿಗೆ ಮಾತ್ರ. ಇಲ್ಲಿ ನೋಡಿ, ಮಾಂ ಏಕಂ ಅಂತ ಹೇಳಿದ್ದಾರೆ, ನನಗೆ ಮಾತ್ರ ಶರಣಾಗು ನೀನು. ಸೊ ಅಂದರೆ ಕೃಷ್ಣನಿಗೆ ಮಾತ್ರ ನಾವು ಶರಣಾಗಬೇಕು. ಸೊ ಎಲ್ಲದನ್ನು ಬಿಟ್ಟು ಕೃಷ್ಣನಿಗೆ ಶರಣಾಗತನಾಗು ಅಂತ ಹೇಳ್ತಾ ಇದೆ. ಇದು ಕೊನೆಯ ಉಪದೇಶ. ಈ ರೀತಿ ಶರಣಾಗತನಾದಾಗ ಅವನು ಎಲ್ಲ ಪಾಪಕರ್ಮಗಳಿಂದ ಬಿಡುಗಡೆ ಮಾಡ್ತಾನೆ. ಮತ್ತು ಅವನೇನು ಹೇಳ್ತಾನೆ, ಬಿಡುಗಡೆ ಮಾಡ್ತೇನೆ, ನಿನ್ನನ್ನು ಮುಕ್ತನನ್ನಾಗಿ ಮಾಡ್ತೇನೆ, ಹಾಗಾಗಿ ನೀನು ಹೆದರಬೇಡ ಅಂತ ಹೇಳ್ತಾ ಇದ್ದಾನೆ. ಹಾಗಾಗಿ ಇಲ್ಲಿ ಶರಣಾಗತನಾಗತಕ್ಕಂಥದ್ದು ಪ್ರಕ್ರಿಯೆ ಇದು ಬಹಳ ಮುಖ್ಯವಾದದ್ದು. ಈ ಶರಣಾಗತನಾಗು, ನಿನ್ನನ್ನು ನಾನು ಉದ್ಧಾರ ಮಾಡ್ತೇನೆ ಅಂತ ಭಗವಂತ ಹೇಳ್ತಾನೆ. ಶರಣಾಗತನಾಗುವ ಪ್ರಕ್ರಿಯೆಯನ್ನು ಹರಿಭಕ್ತಿ ವಿಲಾಸದಲ್ಲಿ ವರ್ಣಿಸಲಾಗಿದೆ. ಆನುಕೂಲಸ್ಯ ಸಂಕಲ್ಪ ಪ್ರಾತಿಕೂಲಸ್ಯ ವರ್ಜನಂ ರಕ್ಷಿಷ್ಯತಿ ಇತಿ ವಿಶ್ವಾಸೋ ಗೋಪ್ತೃತ್ವೇ ವರ್ಣಂ ತಥಾ ಆತ್ಮನಿಕ್ಷೇಪ ಕಾರ್ಪಣ್ಯೇ ಷಡ್ವಿಧ ಶರಣಾಗತಿ. ಅಂದರೆ 6 ಹಂತಗಳಿವೆ ಈ ಒಂದು ಶರಣಾಗತಿಯಲ್ಲಿ. ಅದನ್ನು ಇಲ್ಲಿ ಹರಿಭಕ್ತಿ ವಿಲಾಸದಲ್ಲಿ ಈ ಶ್ಲೋಕದಲ್ಲಿ ಹೇಳಿದ್ದಾರೆ. ಅಂದರೆ ಆನುಕೂಲಸ್ಯ ಸಂಕಲ್ಪ ಅಂದರೆ ಭಗವಂತನಿಗೆ ನಮಗೆ ಭಕ್ತಿ ಸೇವೆಗೆ ಕರೆದೊಯ್ಯತಕ್ಕಂತಹ ಎಲ್ಲ ಧಾರ್ಮಿಕ ತತ್ವಗಳನ್ನು ನಾವು ಒಪ್ಪಿಕೊಳ್ಳಬೇಕು. ಅಂದರೆ ಇಲ್ಲಿ ಭಕ್ತಿ ಸೇವೆಗೆ ಕರೆದೊಯ್ಯತಕ್ಕಂಥ ತತ್ವಗಳು ಅಂತಂದರೆ, ಈಗ ನಾವು ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಭಗವಂತನ ಒಂದು ಇದನ್ನು ಮಂಗಳಾರತಿ ನೋಡೋದು, ಶ್ರವಣ ಮಾಡೋದು, ಜಪ ಮಾಡೋದು. ಬ್ರಾಹ್ಮಿ ಮುಹೂರ್ತದಲ್ಲಿ 16 ಸುತ್ತು ಜಪ ಮಾಡಲಿಕ್ಕೆ ಶ್ರೀಲ ಪ್ರಭುಪಾದರು ಹೇಳಿದ್ದಾರೆ. ಅದೆಲ್ಲ ಭಗವಂತನ ಹತ್ರ ನಮ್ಮನ್ನು ಕರ್ಕೊಂಡು ಹೋಗುತ್ತೆ. ಶ್ರವಣ ಕೀರ್ತನ ಮಾಡೋದು, ಪ್ರಸಾದ ಸೇವನೆ ಮಾಡೋದು, ಇದು ಆನುಕೂಲಸ್ಯ ಸಂಕಲ್ಪ. ಪ್ರಾತಿಕೂಲಸ್ಯ ವರ್ಜನಂ, ಪ್ರಾತಿಕೂಲಸ್ಯ ಅಂದರೆ ಭಗವಂತನಿಗೆ ಹೋಗಲಿಕ್ಕೆ ಅದು ಅಡ್ಡಿ. ಅಂದರೆ ಇಲ್ಲೆಲ್ಲ 4 ನಿಯಂತ್ರಕ ತತ್ವಗಳನ್ನು ಪಾಲನೆ ಮಾಡಬೇಕು. ಅಂದರೆ ಯಾವುದು ನಾವು ಅಂದರೆ ಇದರಲ್ಲಿ ಮುಖ್ಯವಾದದ್ದು ಅಂದರೆ 4 ನಿಯಂತ್ರಕ ತತ್ವದಲ್ಲಿ ನಾವು ಇದನ್ನು ಮಾಡಬಾರ್ದು, ಮಾಂಸ ಸೇವನೆ ಮಾಡಬಾರ್ದು, ಪರಸ್ತ್ರೀ ಸಂಘ ಮಾಡಬಾರ್ದು, ಮತ್ತು ಜೂಜಾಡಬಾರ್ದು, ಮತ್ತು ಮದ್ಯ ಸೇವನೆ ಮಾಡಬಾರ್ದು. ಇದನ್ನು ಬಿಡಬೇಕು. ಇದು ಯಾಕೆಂದರೆ ಇದು ಪ್ರಾಣಿ ಒಂದರ ಜೀವನಕ್ಕೆ ನಮ್ಮನ್ನು ಕರ್ಕೊಂಡು ಹೋಗ್ಬಿಡುತ್ತೆ. ಭಗವಂತನ ಭಕ್ತಿ ಸೇವೆಗೆ ಇದು ಅನುಕೂಲ ಅಲ್ಲ. ಈರುಳ್ಳಿ ಬೆಳ್ಳುಳ್ಳಿನೂ ಕೂಡ ಹೇಳಿದ್ದಾರೆ, ಯಾಕೆಂದರೆ ತಮೋಗುಣ ಅಂತ ಹೇಳಿದ್ದಾರೆ. ಕಾಫಿ ಟೀ ಇವೆಲ್ಲವೂ ಕೂಡ ನಮಗೆ ತಮೋಗುಣ. ಸೊ ಅದಕ್ಕೆ ಕಾಫಿ ಟೀ ಹೇಳೋದು ಕೂಡ ಅದು ಒಂದು ರೀತಿಯ ಅಡಿಕ್ಷನ್ ಆಗಿಬಿಡುತ್ತೆ. ಸೊ ಅದಕ್ಕೆ ಅದನ್ನು ಕೂಡ ವರ್ಜೆ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಆದರೆ ಇಲ್ಲಿ ಭಗವದ್ಗೀತೆಯಲ್ಲಿ ಅದರ ಹೆಸರು ಕೊಟ್ಟಿಲ್ಲ, ಆದರೆ ನಮಗೆ ಕೃಷ್ಣ ಪ್ರಜ್ಞೆಯಲ್ಲಿ ಹೇಳಿದ್ದಾರೆ. ಸೊ ಆದ್ದರಿಂದ ಈ ರೀತಿದು ಪ್ರಾತಿಕೂಲಸ್ಯ ವರ್ಜನಂ. ಮತ್ತು ರಕ್ಷಿಷ್ಯತಿ ವಿಶ್ವಾಸ. ರಕ್ಷಿಷ್ಯತಿ ವಿಶ್ವಾಸ ಅಂದರೆ ಎಂಥ ಕಷ್ಟ ಬರಲಿ ಭಗವಂತ ನಮ್ಮನ್ನು ಪಾರು ಮಾಡ್ತಾನೆ, ಈ ವಿಶ್ವಾಸ ಇರಬೇಕು. ಭಗವಂತ ನಮಗೆ ರಕ್ಷಣೆ ಕೊಡ್ತಾನೆ. ಮತ್ತು ಗೋಪ್ತೃತ್ವೇ ವರ್ಣಂ ತತ. ಈಗ ನಾನು ಜೀವನೋಪಾಯಕ್ಕೆ ಏನು ಮಾಡಬೇಕು ಇದು ನಮಗೆ ಯೋಚನೆ ಮಾಡುವ ಅಗತ್ಯವಿಲ್ಲ, ಅದನ್ನು ಕೃಷ್ಣನೇ ನೋಡ್ಕೊಳ್ತಾನೆ. ಅಂದರೆ ಅದು ತುಂಬ ಮುಖ್ಯವಾದದ್ದು. ಯಾಕೆಂತಂದರೆ ನಾವು ಯಾರು ಭಗವಂತನಿಗೆ ಶರಣಾಗತನಾಗ್ತಾನೆ ಅವನು ಕೃಷ್ಣ ಅದನ್ನು ಅವನನ್ನು ಕಾಪಾಡ್ತಾನೆ. ಆತ್ಮನಿಕ್ಷೇಪ ಕಾರ್ಪಣ್ಯ ಅಂದರೆ ನಾನು ಸಹಾಯಹೀನ, ಅಂದರೆ ನನ್ನ ಬದುಕಿನ ಪ್ರಗತಿಗೆ ಕೃಷ್ಣನೊಬ್ಬನೇ ಆಧಾರ. ಇದನ್ನು ನಾವು ವಿಚಾರ ಮಾಡಬೇಕು, ಇದನ್ನು ಯೋಚಿಸಬೇಕು. ನನಗೇನು ಇಲ್ಲ, ನಾನೇ ಭಗವಂತನೇ ನನಗೆ ಫುಲ್ ಕಂಪ್ಲೀಟ್ ನನಗೆ ಆಧಾರ. ಆ ರೀತಿಯಿಂದ ಭಕ್ತಿ ಸೇವೆಯಲ್ಲಿ ತೊಡಗಿದಾಗ ನಮಗೆ ಐಹಿಕ ಪ್ರಕೃತಿಯ ಸೋಂಕಿನಿಂದ ಬಿಡುಗಡೆ ಆಗುತ್ತೆ. ಸೋಂಕು ಅಂತಂದರೆ ಈ ರಜೋಗುಣ, ತಮೋಗುಣ, ಈ ಸತ್ವಗುಣ ಇವೆಲ್ಲ ಹೊರಟೋಗುತ್ತೆ. ಆಗ ಶುದ್ಧ ಸತ್ವಕ್ಕೆ ಬರಬಹುದು. ಆಮೇಲೆ ಈ ಅರಿಷಡ್ ವರ್ಗಗಳು ಹೋಗುತ್ತೆ. ಆದ್ದರಿಂದ ಏನು ಹೇಳ್ತಾನೆ, ಶರಣಾಗತನಾದವನು ಭಗವಂತನಿಗೆ ಶರಣಾಗತನಾದರೆ ಸಾಕು. ಆಮೇಲೆ ಭಗವಂತ ಏನು ನೋಡ್ಕೊತಾನೆ, ಶರಣಾಗತನಾದರೆ ಅವನು ಎಲ್ಲ ಪಾಪಮಯ ಪ್ರಕ್ರಿಯೆಗಳಿಂದ ಬಿಡುಗಡೆ ಮಾಡ್ತಾನೆ ಮತ್ತು ನಮಗೆ ಮುಕ್ತಿಯನ್ನು ಕೊಡುತ್ತಾನೆ. ಸೊ ಹಾಗಾಗಿ ನಮಗೆ ಸುಂದರವಾದ ಕೃಷ್ಣನ ದರ್ಶನದಿಂದ ಆಕರ್ಷಣೆ ಸಿಗಬೇಕಂತೆ.
ಕೃಷ್ಣ ಅಂತಂದ್ರೆ ಆಕರ್ಷತಿ ಇತಿ ಕೃಷ್ಣ. ಕೃಷ್ಣ ಅಂದ್ರೆ ಆಕರ್ಷಣೆ, ತುಂಬ ಚಂದ ಇದ್ದಾನಂತೆ ಕೃಷ್ಣ. ಸೊ ಹಾಗಾಗಿ ಅವನನ್ನು ನೋಡಿದರೆ ಒಮ್ಮೆ ನಮಗೆ ಮತ್ತೆ ಬೇರೆ ಯಾವುದೂ ಕೂಡ ಬೇಡವಾಗುತ್ತೆ. ಸೊ ಅಷ್ಟು ಸುಂದರವಾದ ರೂಪ ಭಗವಂತನ ರೂಪ, ಕೃಷ್ಣನ ರೂಪ. ಹಾಗಾಗಿ ಅಂದರೆ ಮಾಶುಚಃ ಅಂತ ಭಗವಂತ ಹೇಳ್ತಾನೆ, ಹೆದರಬೇಡ, ನೀನು ಹಿಂಜರಿಬೇಡ, ಶರಣಾಗತಿ ಆಗ್ಲಿಕ್ಕೆ ನೀನು ಹಿಂಜರಿಬೇಡ, ಆತಂಕ ಪಡಬೇಡ, ನೀನೇನು ಹೆದರಬೇಡ, ನಿನಗೆ ನಾನು ಶರಣಾಗತನಾದರೆ ನಿನ್ನನ್ನು ನಾನು ಕಾಪಾಡ್ತೇನೆ, ಏನೂ ನೀನು ಹೆದರಬೇಡ ಅಂತ ನಮಗೆ ಹೇಳಿದ್ದಾನೆ. ಈಗ 67ನೇ ಶ್ಲೋಕ. ಇದಂತೆ ನಾ ತಪಸ್ಕಾಯಂ ನಾ ಅಭಕ್ತಾಯ ಕದಾಚನ ನ ಚ ಅಶುಶ್ರೂಷವೇ ವಾಚ್ಯಂ ನ ಚ ಮಾಂ ಯೋ ಅಭ್ಯಸೂಯತಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ತಪಸ್ಸು ಮಾಡದವನಿಗೆ, ನಲ್ಲದವನಿಗೆ, ಭಕ್ತಿ ಸೇವೆಯಲ್ಲಿ ನಿರತನಾಗದವನಿಗೆ ಈ ರಹಸ್ಯ ಜ್ಞಾನವನ್ನು ವಿವರಿಸಬಾರದು. ನನ್ನ ವಿಷಯದಲ್ಲಿ ಅಸೂಯೆ ಪಡುವವನಿಗೆ ಹೇಳಬಾರದು. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ಹಾಗಾಗಿ ಭಗವದ್ಗೀತೆಯನ್ನು ಯಾರಿಗೆ ಹೇಳಬಾರ್ದು ಅಂತ ಹೇಳ್ತಾರೆ ಅಂದರೆ, ಯಾರು ಈ ಒಂದು ತಪಸ್ಸನ್ನು ಆಚರಿಸುವುದಿಲ್ಲ, ಧಾರ್ಮಿಕ ತಪಸ್ಸು. ಈ ತಪಸ್ಸು ಅಂದರೆ ಎಲ್ಲ ಈ ಒಂದು ಭಗವಂತನ ಬಗ್ಗೆ ಎಲ್ಲ ಮಾಡ್ತಕ್ಕಂಥ ಆಚರಣೆಗಳು, ಅದನ್ನು ಮಾಡುವುದಿಲ್ಲ. ಕೃಷ್ಣ ಪ್ರಜ್ಞೆ ಭಕ್ತಿ ಸೇವೆಯನ್ನು ಮಾಡಲು ಪ್ರಯತ್ನ ಮಾಡೋದಿಲ್ಲ, ಅಥವಾ ಶುದ್ಧ ಭಕ್ತರ ಸೇವೆಯಲ್ಲಿ ಅವನು ನಿರತನಾಗಿರೋದಿಲ್ಲ, ಅಂಥವರಿಗೆ ಈ ಭಗವದ್ಗೀತೆಯ ಜ್ಞಾನವನ್ನೇನೋ ವಿವರಿಸಬಾರದು ಅಂತ ಹೇಳಿದ್ದಾನೆ. ಭಗವಂತನ ಬಗ್ಗೆ ಯಾರು ಅಸೂಯೆ ಪಡ್ತಾರೆ ಅವರಿಗೂ ಕೂಡ ಈ ಭಗವದ್ಗೀತೆಯನ್ನು ಹೇಳಬಾರ್ದು ಅಂತ ಹೇಳಿದ್ದಾನೆ. ಕೃಷ್ಣನನ್ನು ಕಂಡು ಅಸೂಯೆ ಪಡುವ ಮತ್ತು ಕೃಷ್ಣನನ್ನು ಬೇರೆ ಬೇರೆ ರೀತಿಯಲ್ಲಿ ಪೂಜೆ ಮಾಡುವ ಆಸುರಿ ಸ್ವಭಾವದವರಿದ್ದಾರೆ. ಸೊ ಅವರಿಗೆ ಈ ಭಗವದ್ಗೀತೆಯನ್ನ ಹೇಳಬಾರ್ದು. ಕೃಷ್ಣನನ್ನು ಅರ್ಥ ಮಾಡಿಕೊಳ್ಳಲು ವಾಸ್ತವವಾಗಿ ಬಯಸುವವರು ಭಗವದ್ಗೀತೆ ಇಂತಹ ವ್ಯಾಖ್ಯಾನಗಳಿಂದ ದೂರ ಇರಬೇಕು. ಅಂದರೆ ಬೇರೆ ಬೇರೆ ರೀತಿಯಲ್ಲಿ ಭಗವದ್ಗೀತೆಯನ್ನು ಬರೀತಾರೆ ವ್ಯಾಖ್ಯಾನನ. ಸೊ ಅದನ್ನೆಲ್ಲ ನಾವು ದೂರ ಇರಬೇಕು ಅಂತ ಶ್ರೀಲ ಪ್ರಭುಪಾದರು ಹೇಳ್ತಾರೆ. ಹಾಗಾಗಿ ಯಾರು ಇಂದ್ರಿಯ ಭೋಗ ಮಾಡ್ತಾರೆ ಅವರು ಭಗವದ್ಗೀತೆ ಅರ್ಥವನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ, ವ್ಯಾಖ್ಯಾನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಭಕ್ತಿ ಮಾರ್ಗದಲ್ಲಿ ಇದ್ದರೆ ಮಾತ್ರ ಭಗವಂತನನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಸೊ ಹಾಗಾಗಿ ಎಷ್ಟೋ ಇದರಲ್ಲಿ ಭಗವದ್ಗೀತೆಯ ವ್ಯಾಖ್ಯಾನ ಇದೆ, ಆದರೆ ಯಾರು ಭಕ್ತನು ಯಥಾರೂಪವಾಗಿ ಬರೆದಿರ್ತಾನೆ ಆ ವ್ಯಾಖ್ಯಾನವನ್ನು ನಾವು ಓದಬೇಕು ಅಂತ ಶ್ರೀಲ ಪ್ರಭುಪಾದರು ಹೇಳ್ತಾರೆ. ಅದಕ್ಕಾಗಿ ಕೃಷ್ಣನನ್ನು ಕಂಡು ಅಸೂಯೆ ಪಡುವವರು ಇದ್ದಾರೆ ಬಹುಮಂದಿ, ಅವರಿಗೆ ಭಗವದ್ಗೀತೆಯ ವಿಷಯವನ್ನು ಹೇಳಬಾರ್ದು. ಸೊ ಹಾಗಾಗಿ ಈ ಭಗವದ್ಗೀತೆಯ ವಿಷಯವನ್ನು ಯಾರ್ಯಾರಿಗೆ ಹೇಳಬಾರ್ದು ಅಂತ ಹೇಳಿದ್ದಾರೆ? ತಪಸ್ಸು ಮಾಡದವನಿಗೆ, ಭಕ್ತನಲ್ಲದವನಿಗೆ, ಭಕ್ತಿ ಸೇವೆಯಲ್ಲಿ ನಿರತನಾಗದೇ ಇರೋವನಿಗೆ, ಭಗವಂತನ ಬಗ್ಗೆ ಅಸೂಯೆ ಪಡುವವನಿಗೆ ಅವರಿಗೆ ಹೇಳಬಾರದು. 68ನೇ ಶ್ಲೋಕ. ಯ ಇದಂ ಪರಮಂ ಗುಹ್ಯಂ ಮದ್ಭಕ್ತೇಷು ಅಭಿದಾಸ್ಯತಿ ಭಕ್ತಿಮಯಿ ಪರಾಂ ಕೃತ್ವಾ ಮಾಮೇ ವೈಷ್ಯತಿ ಅಸಂಶಯ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಈ ಪರಮ ರಹಸ್ಯವನ್ನು ಭಕ್ತರಿಗೆ ಹೇಳುವವನಿಗೆ ಪರಿಶುದ್ಧ ಭಕ್ತಿ ಸೇವೆಯನ್ನು ಮಾಡುವ ಅವಕಾಶವು ನಿಶ್ಚಯವಾಗಿಯೂ ದೊರೆಯುವುದು. ಅದರ ಅಂತ್ಯದಲ್ಲಿ ಅವನು ನನ್ನ ಬಳಿಗೆ ಹಿಂದಿರುಗಿ ಬರುತ್ತಾನೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹಾಗಾಗಿ ಈ ಒಂದು ಭಗವದ್ಗೀತೆಯನ್ನು ನಾವು ಇನ್ನೊಬ್ಬರಿಗೆ ಹೇಳೋದ್ರಿಂದ ಅಂದರೆ ಅದನ್ನು ಪ್ರೀಚಿಂಗ್ ಮಾಡೋದ್ರಿಂದ ಏನು ನಮಗೆ ಇದರಿಂದ ಬೆನಿಫಿಟ್ ಸಿಕ್ಕುತ್ತೆ ಇದನ್ನೇ ಹೇಳ್ತಾ ಇದ್ದಾರೆ. ಸೊ ಈ ಪರಮ ರಹಸ್ಯವನ್ನು ಭಕ್ತರಿಗೆ ಹೇಳುವವನು ಅವರಿಗೆ ಭಕ್ತಿ ಸೇವೆ ಮಾಡುವ ಅವಕಾಶ ಸಿಕ್ಕುತ್ತೆ. ಸೊ ಯಾರೋ ಭಗವದ್ಗೀತೆಯನ್ನು ಪ್ರಚಾರ ಮಾಡ್ತಾರೆ ಅವರಿಗೆ ಭಕ್ತಿ ಸೇವೆಯ ಅವಕಾಶ ಸಿಕ್ಕುತ್ತೆ, ಭಗವಂತನ ಬಳಿಗೆ ಮತ್ತೆ ಹಿಂತಿರುಗಿ ಹೋಗ್ತಾರೆ ಅಂತ. ಹಾಗಾಗಿ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಭಗವಂತನು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಕೃಷ್ಣ ದೇವೋತ್ತಮ ಪರಮಪುರುಷ ಅಂತ ಯಾರು ಒಪ್ಪಲಿಕ್ಕೆ ಸಿದ್ಧರಾಗಿರ್ತಾರೆ ಅವರಿಗೆ ಭಗವದ್ಗೀತೆ ಹೇಳಬೇಕು. ಅದು ಈ ಭಗವದ್ಗೀತೆ ಭಕ್ತರಿಗೆ ಮಾತ್ರ ವಸ್ತು, ಅದು ಊಹಾತ್ಮಕ ಚಿಂತನೆ ಮಾಡೋರಿಗಲ್ಲ. ಸೊ ಹಾಗಾಗಿ ಯಾರು ಭಗವದ್ಗೀತೆಯನ್ನು ಪ್ರೀಚ್ ಮಾಡ್ತಾರೆ ಅವರು
ಅವರಿಗೆ ಭಕ್ತಿ ಸೇವೆ ಮಾಡುವ ಅವಕಾಶ ಸಿಕ್ಕುತ್ತೆ ಮತ್ತು ಅವರು ಭಗವಂತನ ಲೋಕಕ್ಕೆ ಹೋಗ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅದು ನಿಶ್ಚಯ ಅಂತ, ಗ್ಯಾರಂಟಿ ಅವರು ಹೋಗೇ ಹೋಗ್ತಾರೆ ಅಂತ ಹೇಳ್ತಾ ಇದ್ದಾರೆ. ಶ್ರೀಲ ಪ್ರಭುಪಾದರು ಅವರು ಆಚಾರ್ಯರು, ಸಂಸ್ಥಾಪಕ ಆಚಾರ್ಯರು. ಹಾಗಾಗಿ ಅವರು ನಮಗೆ ಈ ರೀತಿಯೆಲ್ಲ ನಮಗೆ ತಿಳಿಸಿ ಹೇಳ್ತಾ ಇದ್ದಾರೆ. ಶ್ಲೋಕ 69. ನ ಚ ತಸ್ಮಾನ್ ಮನುಷ್ಯೇಷು ಕಶ್ಚಿನ್ಮೇ ಪ್ರಿಯಕೃತ್ತಮಃ ಭವಿತಾ ನ ಚ ಮೇ ತಸ್ಮಾತ್ ಅನ್ಯಃ ಪ್ರಿಯತರೋ ಭುವಿ. ಹರೇ ಹರೇ ಕೃಷ್ಣ. ಪ್ರಪಂಚದಲ್ಲಿ ಇವನಿಗಿಂತ ನನಗೆ ಪ್ರಿಯನಾದ ಸೇವಕನಿಲ್ಲ, ಇವನಿಗಿಂತ ನನಗೆ ಪ್ರಿಯವಾದ ಇವನಿಗಿಂತ ಸೇವಕನಿಲ್ಲ, ಪ್ರಿಯನಾದವನು ಮುಂದೆಯೂ ಇರುವುದಿಲ್ಲ. ಹಾಗಾಗಿ ಇಲ್ಲಿ ಅಂದರೆ ಈ ಪವಿತ್ರ ಸಂಭಾಷಣೆ ಇದು ಈ ಭಗವದ್ಗೀತೆಯನ್ನ ಯಾರು ಪ್ರಚಾರ ಮಾಡ್ತಾರೆ ಇವನಿಗಿಂತ ಪ್ರಿಯನಾದ ಸೇವಕನಿಲ್ಲ ಅಂತ ಹೇಳಿದ್ದಾನೆ ಭಗವಂತ. ಅಂದರೆ ಭಗವಂತನಿಗೆ ತುಂಬ ಖುಷಿ ಆಗ್ತದೆಯಂತೆ ಭಗವದ್ಗೀತೆಯನ್ನ ಯಾರು ಪ್ರಚಾರ ಮಾಡ್ತಾರೆ ಅವರ ಬಗ್ಗೆ. ಅವರಿಗಿಂತ ಪ್ರಿಯನಾದವನು ಮುಂದೆಯೂ ಇರುವುದಿಲ್ಲ. ಅಷ್ಟು ಪ್ರಿಯನಾದ ಭಕ್ತನಾಗ್ತಾನೆ ಭಗವಂತನಿಗೆ. ಸೊ ಹಾಗಾಗಿ ಶ್ರೀಲ ಪ್ರಭುಪಾದರು ಇದರ ಬಗ್ಗೆ ಒಂದು ಭಾವಾರ್ಥವನ್ನು ಬರೆದಿಲ್ಲ. ಶ್ರೀಲ ಪ್ರಭುಪಾದರು ಈ ಭಗವದ್ಗೀತೆಯನ್ನ ಪ್ರಚಾರ ಹೇಗೆ ಮಾಡಿದ್ದಾರೆ ಅಂದರೆ ಪ್ರಪಂಚದಾದ್ಯಂತ ಈ ಭಗವದ್ಗೀತೆಯನ್ನು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಅವರು ಅತ್ಯಂತ ಪ್ರಿಯವಾದವರು ಭಗವಂತನಿಗೆ, ತುಂಬ ಪ್ರಿಯವಾದ ಸೇವಕ. ಸೊ ಹಾಗಾಗಿ ನಾವು ಕೂಡ ಈ ಒಂದು ಭಗವದ್ಗೀತೆಯನ್ನು ನಾವು ಇನ್ನೊಬ್ಬರಿಗೆ ತಿಳಿಸ್ಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ಅಂದರೆ ಹಾಗೆ ನಾವು ಶ್ರೀಲ ಪ್ರಭುಪಾದರ ಒಂದು ಸಾಧನವಾಗಿ ನಾವು ಮಾಡಬೇಕು. ಯಾಕೆಂದರೆ ಅವರು ಎಲ್ಲ ಇಡೀ ಪ್ರಪಂಚಕ್ಕೆ ಕೊಟ್ಟಿದ್ದಾರೆ. ಆದರೆ ಇನ್ನೂ ಎಷ್ಟೋ ಜನರಿಗೆ ಭಗವದ್ಗೀತೆಯ ಒಂದು ವಿಚಾರವನ್ನು ಗೊತ್ತಿಲ್ಲ. ಅದನ್ನು ತಿಳಿಸ್ಲಿಕ್ಕೆ ನಾವು ಕೂಡ ಅವರಿಗೆ ನಾವು ಈ ಭಗವದ್ಗೀತೆಯನ್ನು ಪ್ರಚಾರ ಮಾಡಲಿಕ್ಕೆ ನಾವು ಕೂಡ ನಮ್ಮ ಒಂದು ಸಮಯವನ್ನು, ನಮ್ಮ ಒಂದು ಶ್ರದ್ಧೆಯನ್ನು, ನಮ್ಮ ಒಂದು ಇಚ್ಛೆಯನ್ನು, ನಮ್ಮ ಒಂದು ಇದನ್ನು ನಾವು ಕೊಡಬೇಕು. ಸೊ ಆಗ ನಮಗೆ ಕೂಡ ಭಗವಂತನ ಪ್ಲೀಸ್ ಮಾಡಲಿಕ್ಕೆ, ಖುಷಿಪಡಿಸ್ಲಿಕ್ಕೆ, ಸಂತೋಷ ಪಡಲಿಕ್ಕೆ ಸಾಧ್ಯ. ಶ್ಲೋಕ 70. ಅಧ್ಯೇಶತೆ ಚ ಇಮಂ ಧರ್ಮಂ ಸಂವಾದ ಮಾಮಯೋಃ ಜ್ಞಾನ ಯಜ್ಞೇನ ತೇನಾಹಂ ಇಷ್ಟಃ ಸ್ಯಾಮಿತಿ ಮೇ ಮತಿಃ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ನಮ್ಮ ಈ ಪವಿತ್ರ ಸಂಭಾಷಣೆಯನ್ನು ಯಾರು ಅಧ್ಯಯನ ಮಾಡುವನೋ ಅವನು ತನ್ನ ಬುದ್ಧಿಶಕ್ತಿಯಿಂದ ನನ್ನನ್ನು ಪೂಜಿಸುತ್ತಾನೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹಾಗಾಗಿ ಯಾರು ಭಗವದ್ಗೀತೆಯನ್ನು ಅಧ್ಯಯನ ಮಾಡ್ತಾರೆ ಅವರು ಭಗವಂತನನ್ನು ಪೂಜಿಸ್ತಾರೆ. ಸೊ ಹಾಗಾಗಿ ಭಗವದ್ಗೀತೆಯನ್ನು ಅಧ್ಯಯನ ಮಾಡೋದು ಅಂದರೆ ಭಗವಂತನ ಪೂಜೆ ಮಾಡಿದ ಹಾಗೆ. ಯಾವ ರೀತಿ ಪೂಜೆ? ಬುದ್ಧಿಶಕ್ತಿಯಿಂದ ಭಗವಂತನ ಪೂಜೆ ಮಾಡಿದ ಹಾಗೆ. ಹಾಗಾಗಿ ಈ ಭಗವದ್ಗೀತೆಯನ್ನು ಕೇಳುವುದು ತುಂಬ ಮುಖ್ಯವಾದದ್ದು, ಅಧ್ಯಯನ ಮಾಡೋದು ತುಂಬ ಮುಖ್ಯವಾದದ್ದು. ಅದು ಅಧ್ಯಯನ ಮಾಡಿದ್ರೆ ಭಗವಂತನ ಪೂಜೆ ಮಾಡಿದ ಹಾಗೆ. ಶ್ಲೋಕ 71. ಶ್ರದ್ಧಾವಾನ್ ಅನಸೂಯಶ್ಚ ಶೃಣುಯಾದ ಪಿಯೋ ನರಃ ಸೋಪಿ ಮುಕ್ತಃ ಶುಭಾನ್ ಲೋಕಾನ್ ಪ್ರಾಪ್ನುಯಾತ್ ಪುಣ್ಯಕರ್ಮಣಾಂ. ಹರೇ ಕೃಷ್ಣ ಮಾತಾಜಿ. ಇದನ್ನು ಶ್ರದ್ಧೆಯಿಂದ ಮತ್ತು ಅಸೂಯೆ ಇಲ್ಲದೆ ಕೇಳುವ ಮನುಷ್ಯನು ಪಾಪಕರ್ಮಗಳಿಂದ ಮುಕ್ತನಾಗುತ್ತಾನೆ ಮತ್ತು ಪುಣ್ಯ ಕರ್ಮಗಳು ವಾಸಿಸುವ ಶುಭ ಲೋಕಗಳನ್ನು ಸೇರುತ್ತಾನೆ. ಹಾಗಾಗಿ ನಾವೀಗ ಹರೇ ಕೃಷ್ಣ, ಶ್ರೀಲ ಪ್ರಭುಪಾದ್ ಕಿ ಜೈ. ನಾವೀಗ ಭಗವದ್ಗೀತೆಯ ಫಲಶ್ರುತಿಯನ್ನು ನಾವು ಕೇಳ್ತಾ ಇದ್ದೇವೆ. ಸೊ ಭಗವದ್ಗೀತೆಯನ್ನ ಯಾರು ಬೋಧನೆ ಮಾಡ್ತಾರೆ ಅವರು ಭಗವಂತನಿಗೆ ಪ್ರಿಯವಾಗ್ತಾರೆ. ಮತ್ತು ಯಾರು ಭಗವದ್ಗೀತೆ ಅಧ್ಯಯನ ಮಾಡ್ತಾರೆ ಅವರು ಭಗವಂತನನ್ನ ಬುದ್ಧಿಶಕ್ತಿಯಿಂದ ಪೂಜಿಸ್ತಾರೆ. ಸೊ ಹಾಗಾಗಿ ಯಾರು ಭಗವದ್ಗೀತೆಯನ್ನ ಶ್ರದ್ಧೆಯಿಂದ ಅಸೂಯಿಲ್ಲದೆ ಕೇಳ್ತಾರೆ ಅವರು ಪಾಪ ಕರ್ಮಗಳಿಂದ ಮುಕ್ತರಾಗ್ತೇವೆ. ನಾವು ಭಗವದ್ಗೀತೆ ಕೇಳಿದ್ರೆ ಏನಾಗುತ್ತೆ? ನಮ್ಮ ಪಾಪ ಕರ್ಮಗಳೆಲ್ಲ ಸವಿಯುತ್ತೆ ಮತ್ತು ಪುಣ್ಯ ಕರ್ಮಗಳು ವಾಸಿಸುವ ಶುಭ ಲೋಕಗಳನ್ನು ಸೇರುತ್ತಾನೆ. ಸೊ ಅದರಿಂದ ನಮಗೆ ಒಳ್ಳೆಯ ಒಂದು ಭಗವಂತನ ಲೋಕಕ್ಕೆ ಹೋಗಬೇಕು. ಹಾಗಾಗಿ ಅಂದರೆ ಭಗವದ್ಗೀತೆಯನ್ನು ನಾವು ಕೇಳಬೇಕು. ಸೊ ಆಗ ನಮ್ಮ ಪಾಪಕರ್ಮ ಎಲ್ಲ ಹೋಗಿ ಭಗವಂತನ ಲೋಕಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಯಾಕೆಂದರೆ ಭಕ್ತಿಗೆ ಬರಲಿಕ್ಕೆ ಸಾಧ್ಯ. ಸೊ ಹಾಗಾಗಿ ಭಗವದ್ಗೀತೆ ಇರೋದು ಭಕ್ತರಿಗಾಗಿ ಮಾತ್ರ. ಆದರೆ ಇಲ್ಲಿ ಹೇಳಿದೆ ಅಂದರೆ ಅಭಕ್ತರಿಗೂ ಕೂಡ ಅಂದರೆ ಭಕ್ತನೊಬ್ಬನು ಎಲ್ಲರೂ ಕೇಳಬೇಕಾದ ಪ್ರವಚನವನ್ನು ನಡೆಸ್ತಾನೆ ಅಲ್ವಾ. ಭಗವದ್ಗೀತೆ ಇರುವುದು ಭಕ್ತರಿಗಾಗಿ ಮಾತ್ರ ಅಂತ ಹೇಳಿದ್ದಾರೆ. ಆದರೆ
ಎಲ್ಲರೂ ಕೇಳುವಾಗೆ ಪ್ರವಚನ, ಭಗವದ್ಗೀತೆ ಪ್ರವಚನ ಮಾಡ್ತಾರೆ. ಆದರೆ ಅಲ್ಲಿ ಪ್ರವಚನಕ್ಕೆ ಬರೋರೆಲ್ಲ ಭಕ್ತರಾಗಿರ್ತಾರೆ ಅಂತ ಇಲ್ಲ. ಹಾಗಾದರೆ ಈ ರೀತಿ ಇದ್ದರೆ ಎಲ್ಲರಿಗೂ ಬರಬಹುದಾದ ಪ್ರವಚನವನ್ನು ಭಕ್ತರು ಏಕೆ ಮಾಡ್ತಾರೆ? ಭಕ್ತರು ಏಕೆ ಮಾಡ್ತಾರೆ ಅಂದರೆ, ಬರುವವರೆಲ್ಲ ಭಕ್ತರಲ್ಲದಿದ್ದರೂ ಕೃಷ್ಣನಲ್ಲಿ ಅಸೂಯೆ ಇಲ್ಲದವರು ಅನೇಕ ಮಂದಿ ಇರುತ್ತಾರೆ. ಅಂಥವರಿಗೆ ಕೃಷ್ಣನಲ್ಲಿ ಶ್ರದ್ಧೆ ಇರುತ್ತೆ. ಇಂಥವರು ಒಬ್ಬ ನಿಜವಾದ ಭಕ್ತರಿಂದ ಭಗವಂತನ ವಿಷಯ ತಿಳ್ಕೊಂಡ್ರೆ ಅದರ ಪರಿಣಾಮವಾಗಿ ಅವರು ಎಲ್ಲ ಪಾಪಕರ್ಮಗಳಿಂದ ಬಿಡುಗಡೆಯಾಗುತ್ತಾರೆ. ಅನಂತರ ಅವರು ಧರ್ಮಾತ್ಮರು ನೆಲೆಸುವ ಲೋಕವನ್ನು ತಲುಪುತ್ತಾರೆ. ಆದ್ದರಿಂದ ಭಗವದ್ಗೀತೆಯನ್ನು ಕೇಳಿದರೆ ಸಾಕು, ಪರಿಶುದ್ಧ ಭಕ್ತನಾಗಲು ಪ್ರಯತ್ನ ಮಾಡದಿರುವವನಿಗೂ ಪುಣ್ಯ ಕಾರ್ಯಗಳ ಫಲವು ದೊರೆಯುತ್ತದೆ. ಪ್ರಭುವಿನ ಪರಿಶುದ್ಧ ಭಕ್ತನು ಪ್ರತಿಯೊಬ್ಬನಿಗೂ ತನ್ನ ಪಾಪಕರ್ಮಗಳಿಂದ ಬಿಡುಗಡೆ ಹೊಂದಿ ಪ್ರಭುವಿನ ಭಕ್ತನಾಗಲು ಅವಕಾಶವನ್ನು ಕೊಡ್ತಾನೆ. ಸೊ ಭಕ್ತನಾದವನು ಎಲ್ಲರಿಗೂ ಭಗವದ್ಗೀತೆ ಹೇಳ್ತಾನೆ. ಯಾಕೆ? ಅಲ್ಲಿ ಬಂದವರು ಕೃಷ್ಣನ ಬಗ್ಗೆ ಅಂದರೆ ಶ್ರದ್ಧೆ ಇದ್ದು ಬಂದಿರ್ತಾರೆ. ಅವರಿಗೆ ಅಸೂಯೆ ಇರುವುದಿಲ್ಲ. ಸೊ ಅಂಥವರಿಗೆ ಏನಾಗುತ್ತೆ, ಭಗವದ್ಗೀತೆಯನ್ನು ಕೇಳಿದರೆ ಅವರಿಗೆ ಪುಣ್ಯ ಕಾರ್ಯಗಳ ಫಲ ಸಿಕ್ಕುತ್ತೆ. ಸೊ ಆದ್ದರಿಂದ ಪಾಪಕರ್ಮಗಳು ಬಿಟ್ಟು ಹೋಗುತ್ತೆ. ಈಗ ಶ್ಲೋಕ 72. ಕಚ್ಚಿದೇತತ್ ಶ್ರುತಂ ಪಾರ್ಥ ತ್ವಯೈಕಾಗ್ರೇಣ ಚೇತಸ ಕಚ್ಚಿದಜ್ಞಾನ ಸಮೋಹ ಪ್ರನಷ್ಟಸ್ತೆ ಧನಂಜಯ. ಪ್ರಾರ್ಥನೆ ಧನಂಜಯ, ಇದನ್ನು ನೀನು ಧನಂಜಯ, ನಿನ್ನ ಅಜ್ಞಾನ ಸಮೂಹಗಳು ಈಗ ನಾಶವಾದವೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹಾಗಾಗಿ ಇಲ್ಲಿ ಭಗವಂತ ಕೇಳ್ತಾ ಇದ್ದಾನೆ, ಅರ್ಜುನ ನಿಂಗೆ ಇದಿಷ್ಟೆಲ್ಲ ನೀನು ಸರಿಯಾಗಿ ಗಮನ ಇಟ್ಟು ಕೇಳಿದೀಯಾ? ನಾನು ತಿಳಿಸಿದ ಭಗವದ್ಗೀತೆಯನ್ನು ನಿನ್ನ ಅಜ್ಞಾನ ಮೋಹ ನಾಶ ಐತೆ ಅಂತ ಕೇಳ್ತಾ ಇದ್ದಾನೆ. ಸೊ ಹಾಗಾಗಿ ಭಗವಂತ ಅರ್ಜುನನಿಗೆ ಗುರು. ಸೊ ಆದ್ದರಿಂದ ಇಡೀ ಭಗವದ್ಗೀತೆಯನ್ನು ಅವನು ತನ್ನ ಶಿಷ್ಯ ಅರ್ಜುನ ತಿಳ್ಕೊಂಡೇ ಸರಿಯಾಗಿ ಇದನ್ನು ಕೇಳ್ತಾ ಇರೋದು ಕೃಷ್ಣನ ಕರ್ತವ್ಯ ಆಗಿತ್ತು, ಗುರುವಿನ ಕರ್ತವ್ಯ. ಶಿಷ್ಯ ಸರಿಯಾಗಿ ಪಾಠ ಅರ್ಥ ಮಾಡ್ಕೊಂಡೇ ಇಲ್ಲವೇ ಅಂತ. ಸೊ ಅರ್ಥ ಆಗದೆ ಆದರೆ ಮತ್ತೊಮ್ಮೆ ವಿವರಿಸಬೇಕು ಅಲ್ವಾ? ಸೊ ಹಾಗೆ ವಿವರಿಸಲಿಕ್ಕೆ, ಭಗವದ್ಗೀತೆಯನ್ನು ಮತ್ತೆ ವಿವರಿಸಲಿಕ್ಕೆ ಭಗವಂತ ಸಿದ್ಧನಾಗಿದ್ದಾನೆ. ಅವನು ಸಿದ್ಧನಾಗಿದ್ದಂತೆ. ಅರ್ಥ ಆಯ್ತಾ ಅರ್ಜುನ ನಿಂಗೆ? ಮತ್ತೆ ಕೇಳ್ತಾ ಇದ್ದಾನೆ. ಸೊ ಹಾಗಾಗಿ ವಾಸ್ತವವಾಗಿ ಕೃಷ್ಣನಂತಹ ಅಥವಾ ಅವನ ಪ್ರತಿನಿಧಿಯಾದ ಸದ್ಗುರುವಿನಿಂದ ಭಗವದ್ಗೀತೆಯನ್ನು ಕೇಳಿದವನು ತನ್ನ ಅಜ್ಞಾನವನ್ನೆಲ್ಲ ನಾಶವಾದದ್ದನ್ನು ಕಾಣುತ್ತಾನೆ. ಸೊ ಹಾಗಾಗಿ ಭಗವದ್ಗೀತೆಯನ್ನು ಯಾರು ಗುರುವಿನಿಂದ ಕೇಳ್ಕೊಳ್ತಾರೆ ಅವರಿಗೆ ಅಜ್ಞಾನ ಎಲ್ಲ ನಾಶ ಆಗಿ ಹೋಗುತ್ತೆ. ಈ ಉಪದೇಶಗಳನ್ನು ಕೃಷ್ಣನಿಂದ ಅಥವಾ ಅವನ ನಿಜವಾದ ಆಧ್ಯಾತ್ಮಿಕ ಪ್ರತಿನಿಧಿಯಿಂದ ಕೇಳುವ ಭಾಗ್ಯವಿರುವವನು ಮುಕ್ತನಾಗುವುದು ಮತ್ತು ಅಜ್ಞಾನದ ಕತ್ತಲಿನಿಂದ ಹೊರಬರುವುದು ನಿಶ್ಚಯ. ಸೊ ಹಾಗಾಗಿ ಭಗವದ್ಗೀತೆಯನ್ನು ಕೃಷ್ಣನಿಂದ ಕೇಳುವ ಒಂದು ಅವಕಾಶ ಅರ್ಜುನನಿಗೆ ಸಿಕ್ತು. ಈಗ ನಮಗೆ ಶ್ರೀಲ ಪ್ರಭುಪಾದರು ಅವರ ಆಚಾರ್ಯರು, ಅವರಿಂದ ಗುರುಗಳು, ಸಂಪ್ರದಾಯದ ಗುರುಗಳು. ಸೊ ಅವರು ಹೇಳಿದ್ದ ಭಾವಾರ್ಥಗಳನ್ನು ನಾವು ಕೇಳಿ ಆ ಭಾಗ್ಯ ನಮಗೆ ಸಿಕ್ಕಿದೆ. ಸೊ ಹಾಗಾಗಿ ನಮಗೆ ಅಜ್ಞಾನ ನಿವಾರಣೆಯಾಗುವುದು ನಿಶ್ಚಯ. 73ನೇ ಶ್ಲೋಕ. ಅರ್ಜುನ ಉವಾಚ ನಷ್ಟೋ ಮೋಹ ಸ್ಮೃತಿರ್ಲಬ್ಧ ತ್ವತ್ಪ್ರಸಾದಾನ್ಮಯಾಚ್ಯುತ ಸ್ಥಿತೋಸ್ಮಿ ಗತ ಸಂದೇಹ ಕರಿಷ್ಯೆ ವಚನಂ ತವ. ಅರ್ಜುನನು ಹೀಗೆ ಹೇಳಿದನು, ಪ್ರಿಯ ಕೃಷ್ಣ, ಚ್ಯುತಿ ಇಲ್ಲದವನಿಗೆ ನನ್ನ ಮೋಹವು ಮಾಯವಾಯಿತು. ನಿನ್ನ ದಯೆಯಿಂದ ನನ್ನ ಸ್ಮೃತಿಯನ್ನು ಮತ್ತೆ ಪಡೆದಿದ್ದೇನೆ. ಈಗ ನಾನು ದೃಢ ಮನಸ್ಸಿನಿಂದಿದ್ದೇನೆ. ನನ್ನ ಸಂದೇಹಗಳಿಂದ ಬಿಡುಗಡೆಯಾಗಿದ್ದೇನೆ. ನಿನ್ನ ಅಪ್ಪಣೆಯಂತೆ ನಡೆಯಲು ಸಿದ್ಧನಾಗಿದ್ದೇನೆ. ಹರೇ ಕೃಷ್ಣ. ಇದು ಬಹಳ ಮುಖ್ಯವಾದದ್ದು. ಇಲ್ಲಿ ಅರ್ಜುನನ ಅರ್ಜುನ ಏನು ಹೇಳ್ತಾನೆ, ಅವನಿಗೆ ಏನಾಯಿತು ಭಗವದ್ಗೀತೆ ಕೇಳಿ, ಅದನ್ನ ಈ ರೀತಿ ನಷ್ಟೋ ಮೋಹ, ಅರ್ಜುನನ ಮೋಹ ನಷ್ಟವಾಯಿತು. ಅವನು ಮೊದಲು ಮೋಹದಿಂದ ಕೂಡಿದ್ದ. ನನ್ನ ಅಜ್ಜ ನಾನು ಹೇಗೆ ಕೊಲ್ಲಲಿ, ಗುರುವನ್ನು ಹೇಗೆ ಕೊಲ್ಲಲಿ, ನನ್ನ ಸಂಬಂಧಿಕರನ್ನು ಹೇಗೆ ಕೊಲ್ಲಲಿ, ಅವನ ಮೋಹ, ನಾನು ನನ್ನ ಕುಟುಂಬ ಎಲ್ಲ ಇದ್ದಿತ್ತು. ಆ ಮೋಹ ನಾಶ ಆಯಿತು. ಮತ್ತೆ ಭಗವಂತನ ಕೃಪೆಗೆ ಒಳಗಾಗಿದ್ದೇನೆ ನಾನು. ನನಗೆ ಸ್ಮೃತಿ ಒಂದು ರೀತಿ ಮನಸ್ಸು ಸ್ಥಿಮಿತವಾಗಿತ್ತು. ಅಂದರೆ ಮನಸ್ಸು ಸ್ಥಿಮಿತದಲ್ಲಿ ಇರಲಿಲ್ಲ, ಅದೆಲ್ಲ ಅವನಿಗೆ ಸ್ಥಿಮಿತಕ್ಕೆ ಬಂತು. ಈಗ ದೃಢವಾದ ಮನಸ್ಸಿಂದ ನಾನು ಇದ್ದೇನೆ ಅಂತ ಹೇಳ್ತಾನೆ. ಅವನಿಗೆ ಅನೇಕ ಸಂದೇಹ ಇತ್ತು, ಅದೆಲ್ಲ ಹೋಯಿತು.
ಈಗ ನಿನ್ನ ಅಪ್ಪಡಿ ಅಂತ ನಾನು ಕೆಲಸ ಮಾಡ್ತೇನೆ. ಸೊ ಹಾಗಾಗಿ ಅವನು ಎಲ್ಲ ಅಜ್ಞಾನ ಎಲ್ಲ ಕಳೆದು ಹೋಯ್ತು. ಸೊ ಈಗ ಭಗವಂತನ ಅಪ್ಪಡಿ ಅಂತ ಕೆಲಸ ಮಾಡ್ತೇನೆ, ನಾನು ಈಗ ಯುದ್ಧ ಮಾಡ್ತೇನೆ ಅಂತ ಹೇಳ್ತಾನೆ. ಸೊ ಅಂದರೆ ಈಗ ಅರ್ಜುನನಿಗೆ ಇದೆಲ್ಲ ಕೇಳಿ ಈ ರೀತಿ ಆಯಿತು. ನಾವು ಕೂಡ ಭಗವದ್ಗೀತೆ ಕೇಳಿದ್ದೇವೆ, ನಮಗೇನಾದರೂ ಪರಿಣಾಮ ಆಗಿದೆಯಾ? ಹರೇ ಕೃಷ್ಣ. ಹರೇ ಆಗಿದೆ ಕೃಷ್ಣ. ಮಾತಾಜಿ. ಆಗಿದೆಯಾ? ಹರೇ ಕೃಷ್ಣ. ಹಾ, ಆಗಿದೆ. ಭಕ್ತಿ ಸೇವೆ ಮಾಡ್ಬೇಕು ಅಂತ ಆಗಿದೆ. ಮಾತಾಜಿ. ಹರೇ ಕೃಷ್ಣ. ಆಗಿದೆ. ಹೌದು. ನಮ್ಮ ಅಜ್ಞಾನ ನಾಶವಾಗಿದೆಯಾ? ನಮ್ಮ ಮೋಹ ಹೋಗಿದೆಯಾ? ನಮ್ಮ ಸಂದೇಹಗಳು ಮೋಹ ಹೋಗಿಲ್ಲ ಮಾತಾಜಿ. ಬಿಡುಗಡೆ ಆಗಿದೆಯಾ? ದೃಢ ಮನಸ್ಸು ನಮಗೆ ಬಂದಿದೆಯಾ? ಇದೆಲ್ಲ ಆಗಿದೆಯಂತೆ ಅರ್ಜುನನಿಗೆ. ಸೊ ಹಾಗಾಗಿ ಅರ್ಜುನ ಅಂದ್ರೆ ಜೀವಿಯ ಪ್ರತಿನಿಧಿ. ಸೊ ಹಾಗಾಗಿ ಜೀವಿಯ ಪ್ರತಿನಿಧಿ ಅರ್ಜುನ. ಹಾಗಾಗಿ ಜೀವಿಯ ಕೆಲಸ ಏನು? ಭಗವಂತನ ಭಕ್ತಿ ಸೇವೆ ಮಾಡೋದು. ಸೊ ಹಾಗಾಗಿ ಭಗವಂತನ ಭಕ್ತಿ ಸೇವೆ ಮಾಡ್ಲಿಕ್ಕೆ ಅಂದ್ರೆ ಅರ್ಜುನ ಈಗ ಯುದ್ಧ ಮಾಡ್ತಾನೆ, ಅದು ಭಕ್ತಿ ಸೇವೆ ಆಗುತ್ತೆ. ಯುದ್ಧ ಆಗೋದಿಲ್ಲ, ಅದು ಭಕ್ತಿ ಸೇವೆ ಆಗುತ್ತೆ. ಭಗವಂತನ ಯುದ್ಧ ಮಾಡೋದರ ಮೂಲಕ ಅವನು ಅರ್ಜುನ ಭಕ್ತಿ ಸೇವೆಯನ್ನು ಮಾಡ್ತಾನೆ. ಸೊ ಹಾಗಾಗಿ ಇಲ್ಲಿ ಕೂಡ ಎಲ್ಲರೂ ಕೂಡ ಜೀವಾತ್ಮರು ಅರ್ಜುನ ಜೀವಾತ್ಮರ ಪ್ರತಿನಿಧಿ. ಸೊ ಹಾಗಾಗಿ ಜೀವಿಗಳ ಪ್ರತಿನಿಧಿ. ಹಾಗಾಗಿ ನಾವು ಕೂಡ ಭಗವಂತನ ಭಕ್ತಿ ಸೇವೆಯಲ್ಲಿ ನಮ್ಮ ಮೋಹವನ್ನು, ಅಜ್ಞಾನವನ್ನು ಕಳ್ಕೊಳ್ಬೇಕು. ನಾವು ಈ ಭಗವದ್ಗೀತೆಯನ್ನು ನಾವು ಅಧ್ಯಯನ ಮಾಡಿ, ಕೇಳಿ, ಶ್ರವಣ ಮಾಡಿ ದೃಢ ಮನಸ್ಸು ಆಗಬೇಕು ನಮ್ಮದು. ಆಗ ನಮಗೆ ಭಕ್ತಿ ಸೇವೆಗೆ ಬರಲಿಕ್ಕೆ ಸಾಧ್ಯವಾಗುತ್ತೆ. ಯಾಕೆಂತಂದರೆ ಈ ಮಾಯೆಯಲ್ಲಿ ಜೀವಿ ಏನು ಮಾಡ್ತಾ ಇದ್ದಾನೆ? ಐಹಿಕ ಜಗತ್ತಿನಲ್ಲಿ ಸೇವೆ ಮಾಡ್ತಾ ಇದ್ದಾನೆ ಅಲ್ವಾ? ತನ್ನ ಕಾಮ ಮತ್ತು ಬಯಕೆಗಳಿಂದ ಅವನು ಬಂಧಿತನಾಗಿದ್ದಾನೆ. ಮತ್ತು ತಾನೇ ಪ್ರಭು, ತಾನೇ ಒಡೆಯ ಅಂತ ತಿಳ್ಕೊಂಡ್ಬಿಡ್ತಾನೆ. ಇದೆಲ್ಲ ಮಾಯೆ. ಈ ಮಾಯೆಯಿಂದ ಮುಕ್ತರಾಗಬೇಕು ಅಂತಂದರೆ ನಮಗೆ ಭಗವದ್ಗೀತೆಯನ್ನು ನಾವು ಅಧ್ಯಯನ ಮಾಡಬೇಕು, ಶ್ರವಣ ಮಾಡಬೇಕು. ಆ ಭಗವದ್ಗೀತೆ ಯಾವಾಗ ನಾವು ಪರಂಪರೆಯಿಂದ ಬಂದ ಗುರುವಿನ ಮುಖಾಂತರ ನಾವು ಶ್ರವಣ ಮಾಡ್ತೇವೆ, ಆವಾಗ ಮಾಯೆ ನಿವಾರಣೆ ಆಗುತ್ತೆ. ಮಾಯೆ ಅಂದರೆ ಅಜ್ಞಾನ. ಸೊ ಆಗ ಅಜ್ಞಾನ ನಿವಾರಣೆ ಆದಾಗ ತಾನಾಗಿ ಅವನು ಶರಣಾಗತನಾಗ್ತಾನೆ. ಸೊ ಮೋಹ ಹೋಗುವುದು, ಅಜ್ಞಾನ ಕಳೆಯುವುದು, ಮಾಯೆಯಿಂದ ಹೊರಗೆ ಬರುವುದು, ದೃಢ ಮನಸ್ಸಿನಿಂದ ಇರುವುದು, ಮತ್ತು ಭಗವಂತನಿಗೆ ಶರಣಾಗತನಾಗೋದು, ಇದೆಲ್ಲ ಕೂಡ ಭಗವದ್ಗೀತೆಯನ್ನು ನಾವು ಕೇಳೋದ್ರಿಂದ ಬರುತ್ತೆ. ಅಂದರೆ ಕೃಷ್ಣ ಪ್ರಜ್ಞೆ ಅಂದರೆ ಏನು ಅಂದರೆ ಕೃಷ್ಣನ ಆಜ್ಞೆಯಂತೆ ನಡೆದುಕೊಳ್ಳುವುದೇ ಕೃಷ್ಣ ಪ್ರಜ್ಞೆ. ಭಗವಂತನ ಆದೇಶದಂತೆ ನಡೆದುಕೊಳ್ಳೋದು ಕೃಷ್ಣ ಪ್ರಜ್ಞೆ. ಆದರೆ ನಮಗೆ ಭಗವಂತನ ಆದೇಶ ಹೇಗೆ ಗೊತ್ತಾಗುತ್ತೆ? ಹರೇ ಕೃಷ್ಣ. ಭಗವಂತನ ಆದೇಶ ನಮಗೆ ಹೇಗೆ ಗೊತ್ತಾಗುತ್ತೆ? ಅರ್ಜುನನಿಗೆ ಭಗವಂತ ನೇರವಾಗಿ ಆದೇಶ ಕೊಟ್ಟ, ಆದರೆ ನಮಗೆ ಆದೇಶ ಭಗವದ್ಗೀತೆಯ ಮುಖಾಂತರ ಬರುತ್ತೆ ಅಲ್ವಾ? ಧರ್ಮಗ್ರಂಥಗಳನ್ನು ಓದುವುದರ ಮೂಲಕ, ಭಕ್ತರ ಸಂಘದ ಮೂಲಕ. ಭಗವದ್ಗೀತೆಯನ್ನ ನಮಗೆ ಆದೇಶಗಳು ಭಗವಂತನ ಬರೆದಿರ್ತಕ್ಕಂಥ ಆ ಭಗವದ್ಗೀತೆ ಗ್ರಂಥ, ಭಗವಂತನೇ ಹೇಳಿದ ಗ್ರಂಥ. ಸೊ ಅದರಿಂದ ನಮಗೆ ಬರುತ್ತೆ, ಮತ್ತೆ ಗುರುವಿನ ಮೂಲಕ ಬರುತ್ತದೆ. ಗುರುವು ಭಗವಂತನ ಪ್ರತಿನಿಧಿ. ಸೊ ಆದ್ದರಿಂದ ಭಗವದ್ಗೀತೆಯನ್ನು ನಾವು ಅಧ್ಯಯನ ಮಾಡುವುದೆಂದರೆ ಕೃಷ್ಣನನ್ನು ವಾಸ್ತವವಾಗಿ ತಿಳಿದುಕೊಳ್ಳೋದು, ಕೃಷ್ಣನನ್ನು ಅವನಿದ್ದಂತೆ ತಿಳಿದುಕೊಳ್ಳೋದು. ಸೊ ಹಾಗಾಗಿ ಇದು ಮನುಷ್ಯ ಯಾವಾಗ ಪೂರ್ಣ ಜ್ಞಾನಿ ಆದಾಗ ಅವನು ಸಹಜವಾಗಿ ಕೃಷ್ಣನಿಗೆ ಶರಣಾಗತನಾಗುತ್ತಾನೆ. ಹಾಗಾಗಿ ಭಗವಂತನ ಭಗವಂತನನ್ನು ಅರ್ಥ ಮಾಡಿಕೊಂಡ ಅರ್ಜುನ ಆಮೇಲೆ ಕೃಷ್ಣನ ಅಪೇಕ್ಷೆಯಂತೆ ಯುದ್ಧ ಮಾಡಲು ಒಪ್ಪಿದನು. ಅಂದರೆ ಭಗವಂತನ ಹೇಳಿದ ಆದೇಶದಂತೆ ಕೆಲಸ ಮಾಡಲು ಅವನು ಸಿದ್ಧನಾದನು. ಮತ್ತೆ ಅವನು ಬಿಲ್ಲು ಬಾಣಗಳನ್ನು ಎತ್ತಿ ಹಿಡ್ಕೊಂಡ. ಬಿಲ್ಲು ಬಾಣ ಎಲ್ಲ ಮೊದಲನೇ ಅಧ್ಯಾಯದಲ್ಲಿ ಅವನು ಕೆಳಗಿಟ್ಬಿಟ್ಟಿದ್ದಾನ ಯುದ್ಧ ಮಾಡೋದಿಲ್ಲ ಅಂತ. ಈಗ ಆಯಿತು, ನನ್ನ ಮೋಹ ಎಲ್ಲ ಹೋಯಿತು ಅಂತ ಬಿಲ್ಲು ಬಾಣ ತಗೊಂಡು ತಾನು ಯುದ್ಧ ಮಾಡಲಿಕ್ಕೆ ಹೊರಟ. ಆಮೇಲೆ 74ನೇ ಶ್ಲೋಕ. ಈಗ ಸಂಜಯನಿಗೆ ಏನಾಯ್ತು ಅಂತ ನೋಡೋಣ. ಸಂಜಯ ಉವಾಚ ಇತ್ಯಹಂ ವಾಸುದೇವಸ್ಯ ಪಾರ್ಥಸ್ಯ ಚ ಮಹಾತ್ಮನಃ ಸಂವಾದಂ ಇಮಂ ಅಶ್ರೌಷಂ ಅದ್ಭುತಂ ರೋಮಹರ್ಷಣಂ. ಹರೇ ಕೃಷ್ಣ. ಸಂಜಯನು ಹೀಗೆ ಹೇಳಿದನು. ಇಬ್ಬರು ಮಹಾತ್ಮರಾದ ಕೃಷ್ಣ ಮತ್ತು ಅರ್ಜುನರ ಸಂಭಾಷಣೆಯನ್ನು ಹೀಗೆ ಕೇಳಿದನು. ಈ ಸಂವಾದವು ಎಷ್ಟು ಅದ್ಭುತವಾದುದೆಂದರೆ ನನಗೆ ರೋಮಾಂಚನವಾಗಿದೆ. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ಹಾಗಾಗಿ ಇಲ್ಲಿ ಭಗವದ್ಗೀತೆಯನ್ನ ಸಂಜಯನು ಕೇಳಿದ್ದಾನೆ, ಧೃತರಾಷ್ಟ್ರನು ಕೇಳಿದ್ದಾನೆ, ಅರ್ಜುನನು ಕೇಳಿದ್ದಾನೆ. ಅರ್ಜುನನಿಗೆ ಏನಾಯ್ತು ನಾವು ನೋಡಿದ್ವಿ. ಈಗ ಧೃತರಾಷ್ಟ್ರನಿಗೆ ಏನಾಯ್ತು? ಧೃತರಾಷ್ಟ್ರನಿಗೆ ಏನೂ ಆಗಲೇ ಇಲ್ವಂತೆ. ಸಂಜಯನಿಗೆ ಏನಾಯ್ತು ನೋಡೋಣ.
ಸಂಜಯನ ನೋಡಿ ಧೃತರಾಷ್ಟ್ರನು ತನ್ನ ಸಹಾಯಕನಾದ ಸಂಜಯನನ್ನು ಕುರುಕ್ಷೇತ್ರ ರಣಭೂಮಿಯಲ್ಲಿ ಏನಾಯಿತು ಎಂದು ಕೇಳಿದನು. ಸೊ ಆಗ ಸಂಜಯನ ಗುರುಗಳಾದ ವ್ಯಾಸರ ಕೃಪೆಯಿಂದ ಇಡೀ ಸಂಗತಿ ಸಂಜಯನ ಹೃದಯಕ್ಕೆ ವೇದ್ಯವಾಯಿತು. ಸಂಜಯನಿಗೆ ಹೇಗೆ ಅದು ಆ ದಿವ್ಯ ಚಕ್ಷು ಬಂತೋ ಸಂಜಯನ ಗುರುಗಳಾದ ವ್ಯಾಸರಿಂದ ಬಂತು. ಸೊ ವ್ಯಾಸರಿಂದ ಅವರಿಗೆ ಹಸ್ತಿನಾಪುರದಲ್ಲಿ ಇದ್ಕೊಂಡು ಅಲ್ಲಿ ಕುರುಕ್ಷೇತ್ರದಲ್ಲಿ ಯುದ್ಧ ಏನು ನಡೀತಾ ಇದೆ ಅದೆಲ್ಲ ಕಣ್ಣಿಗೆ ಕಾಣ್ತಾ ಇತ್ತು. ಸೊ ಅದು ಹೇಗೆ ಅದು ಆ ಒಂದು ಅರ್ಜುನ ಮತ್ತು ಕೃಷ್ಣ, ಭಗವಾನ್ ಕೃಷ್ಣ ಅಂದರೆ ಭಕ್ತ ಭಗವಂತ ಇವರ ನಡುವೆ ನಡೆದ ಸಂಭಾಷಣೆ ಸಂಜಯನಿಗೆ ಗುರುವಿನ ಒಂದು ಕರುಣೆ, ಅವನ ಗುರುವಿನ ಅನುಗ್ರಹದಿಂದ ಅವನಿಗೆ ಅದೆಲ್ಲ ಕಾಣ್ತು. ಸೊ ಅದನ್ನ ಅವನು ಸಂಭಾಷಣೆಯನ್ನ ಆ ಒಂದು ಅರ್ಜುನ ಮತ್ತು ಕೃಷ್ಣರ ಸಂಭಾಷಣೆಯನ್ನ ಧೃತರಾಷ್ಟ್ರನಿಗೆ ಅವನು ಹೇಳಿದ. ಈಗ ಅವನು ಎಲ್ಲಿ ಕೃಷ್ಣ ಮತ್ತು ಅರ್ಜುನರು ಇರುವರೋ ಅಲ್ಲಿ ಜಯವಾಗುತ್ತದೆ ಎಂದು ನಿರ್ಣಯಿಸಿದ. ಅವರ ಸಂಭಾಷಣೆ ಕೇಳ್ಕೊಂಡು ಅವನಿಗೆ ಗೊತ್ತಾಯ್ತು ಎಲ್ಲಿ ಕೃಷ್ಣ ಇರ್ತಾನೆ, ಎಲ್ಲಿ ಅರ್ಜುನ ಇರ್ತಾನೆ ಅಲ್ಲಿ ಜಯ ಆಗತ್ತೆ ಅಂತ ಅವನು ಹೇಳ್ತಾನೆ. ಶ್ಲೋಕ 75. ವ್ಯಾಸ ಪ್ರಸಾದಾತ್ ಶ್ರುತವಾನ್ ಏತತ್ ಗುಹ್ಯಂ ಅಹಂ ಪರಂ ಯೋಗಂ ಯೋಗೇಶ್ವರಾತ್ ಕೃಷ್ಣಾತ್ ಸಾಕ್ಷಾತ್ ಕಥಯತ ಸ್ವಯಂ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ವ್ಯಾಸರ ಕೃಪೆಯಿಂದಾಗಿ ನಾನು ಈ ಅತ್ಯಂತ ರಹಸ್ಯವಾದ ಮಾತುಗಳನ್ನು ಯೋಗೇಶ್ವರನಾದ ಕೃಷ್ಣನು ಸ್ವತಃ ಅರ್ಜುನನಿಗೆ ಹೇಳುತ್ತಿರುವಾಗ ನೇರವಾಗಿ ಕೇಳಿದ್ದೇನೆ. ಹಾಗಾಗಿ ಶ್ರೀಲ ಪ್ರಭುಪಾದ ಕಿ ಜೈ. ಹಾಗಾಗಿ ವ್ಯಾಸರ ಒಂದು ಕೃಪೆಯಿಂದ ಸಂಜಯನಿಗೆ ಕೇಳಲಿಕ್ಕೆ ಸಾಧ್ಯವಾಯಿತು. ಹಾಗಾಗಿ ಇಲ್ಲಿ ಶ್ರೀಲ ಪ್ರಭುಪಾದರು ಏನು ಹೇಳ್ತಾರೆ, ನೇರವಾಗಿ ಕೃಷ್ಣನಿಂದ ಕೇಳುವುದರಲ್ಲಿ ಅಥವಾ ಕೃಷ್ಣನ ಪ್ರತಿನಿಧಿಯಾದ ವ್ಯಾಸರಂತಹ ಸದ್ಗುರುವಿನಿಂದ ಆಲಿಸುವುದರಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ. ಆದ್ದರಿಂದ ವೇದ ಪದ್ಧತಿಯಂತೆ ಗುರುವಿನ ಜನ್ಮದಿನವನ್ನು ಶಿಷ್ಯರು ವ್ಯಾಸ ಪೂಜೆ ಎಂದು ಕೇಳುತ್ತಾರೆ ಎಂದು ಆಚರಿಸುತ್ತಾರೆ. ಸೊ ಹಾಗಾಗಿ ಕೃಷ್ಣನಿಂದ ಕೇಳೋದು ಒಂದೇ, ಮತ್ತೆ ಕೃಷ್ಣನ ಪ್ರತಿನಿಧಿಯಾದ ಗುರುವಿನಿಂದ ಕೇಳೋದು ಒಂದೇ. ಹಾಗೆ ಅದಕ್ಕೆ ವ್ಯತ್ಯಾಸ ಏನೂ ಇರುವುದಿಲ್ಲ ಅಂತ ಹೇಳ್ತಾರೆ. 76ನೇ ಶ್ಲೋಕ. ರಾಜನ್ ಸಂಸ್ಮೃತ್ಯ ಸಂವಾದಮಿಮಂ ಅದ್ಭುತಂ ಕೇಶವಾರ್ಜುನಯೋ ಪುಣ್ಯಂ ಹೃಷ್ಯಾಮಿ ಚ ಮುಹುರ್ಮುಹುಃ. ಅರಸನೇ, ಕೃಷ್ಣ ಅರ್ಜುನರ ನಡುವಣ ಅದ್ಭುತವೂ ಪವಿತ್ರವೂ ಆದ ಸಂಭಾಷಣೆಯನ್ನು ಮತ್ತೆ ಮತ್ತೆ ಸ್ಮರಿಸಿಕೊಂಡು ಆನಂದ ಪಡುತ್ತಿದ್ದೇನೆ. ಪ್ರತಿ ಕ್ಷಣವೂ ನನಗೆ ರೋಮಾಂಚನವಾಗುತ್ತಿದೆ. ಹರೇ ಕೃಷ್ಣ. ಹರೇ ಕೃಷ್ಣ. ಶ್ರೀಲ ಪ್ರಭುಪಾದ ಕಿ ಜೈ. ಹಾಗಾಗಿ ಆ ಕೃಷ್ಣಾರ್ಜುನರ ಸಂಭಾಷಣೆ, ಭಗವಂತ ಮತ್ತು ಭಕ್ತ ಇಬ್ಬರ ನಡುವೆ ನಡೆದ ಸಂಭಾಷಣೆ ಕೇಳಿಕೊಂಡು ಇವರು ಸಂಜಯ ಅವನು ಇದಕ್ಕೆ ಹೋದ, ಭಾವೋನ್ಮಾದಕ್ಕೆ ಹೋದ, ಎಕ್ಸ್ಟೆಸಿ ಭಾವೋನ್ಮಾದಕ್ಕೆ ಹೋದಂತೆ. ಅದಕ್ಕೆ ಕೇಳಿ ಅವನು ಅಂದರೆ ರೋಮಾಂಚನಗೊಂಡ. ಸೊ ಹಾಗಾಗಿ ಭಗವದ್ಗೀತೆಯದು ಎಷ್ಟು, ಆ ಭಗವದ್ಗೀತೆಯ ತಿಳುವಳಿಕೆ ಎಷ್ಟು ದಿವ್ಯವಾದದ್ದು ಎಂದರೆ ಅರ್ಜುನ ಮತ್ತು ಕೃಷ್ಣರು ಚರ್ಚಿಸಿದ ವಿಷಯಗಳನ್ನು ತಿಳಿದುಕೊಂಡು ಪುಣ್ಯವಂತನಾಗ್ತಾನೆ. ಎಲ್ಲರೂ ಕೂಡ ಭಗವದ್ಗೀತೆಯನ್ನು ಅರಿತುಕೊಂಡರೆ. ಸೊ ಅಂತಹ ಸಂವಾದಗಳನ್ನು ಮರೆಯಲು ಸಾಧ್ಯವೇ ಇಲ್ಲ. ಇದು ಆಧ್ಯಾತ್ಮಿಕ ಜೀವನದ ದಿವ್ಯ ನೆಲೆ. ಸೊ ಹಾಗಾಗಿ ಸರಿಯಾದ ಮೂಲದಿಂದ ನೇರವಾಗಿ ಕೃಷ್ಣನಿಂದ ಗೀತೆಯನ್ನು ಕೇಳಿದವನು ಪೂರ್ಣ ಕೃಷ್ಣ ಪ್ರಜ್ಞೆಯನ್ನು ಪಡೆಯುತ್ತಾನೆ. ಸ್ವಲ್ಪ ಕಾಲ ಮಾತ್ರವಲ್ಲ, ಕ್ಷಣ ಕ್ಷಣವೂ ರೋಮಾಂಚಿತನಾಗಿ ಬದುಕನ್ನು ಸವಿಯುತ್ತಾನೆ. ಶ್ಲೋಕ 77. ತಚ್ಚ ಸಂಸ್ಮೃತ್ಯ ರೂಪಂ ಅತಿ ಅದ್ಭುತಂ ಹರೇಹೇ ವಿಸ್ಮಯೋ ಮೇ ಮಹಾನ್ ರಾಜನ್ ಹೃಷ್ಯಾಮಿ ಚ ಪುನಃ. ಹರೇ ಕೃಷ್ಣ ಮಾತಾಜಿ. ರಾಜನೇ, ಶ್ರೀಕೃಷ್ಣನ ಅದ್ಭುತ ರೂಪವನ್ನು ನಾನು ಮತ್ತೆ ಮತ್ತೆ ಸ್ಮರಿಸುವುದಂತೆಲ್ಲ ನನ್ನ ವಿಸ್ಮಯವು ಹೆಚ್ಚುತ್ತಿದೆ. ನಾನು ಮತ್ತೆ ಮತ್ತೆ ಹರ್ಷ ಪಡುತ್ತಿದ್ದೇನೆ. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ಹಾಗಾಗಿ ಮತ್ತೆ ಮತ್ತೆ ಆ ಭಗವಂತನ ರೂಪ, ಶ್ರೀಕೃಷ್ಣನ ಅದ್ಭುತ ರೂಪ, ಅದನ್ನ ಸ್ಮರಿಸಿಕೊಂಡು ಮತ್ತೆ ಮತ್ತೆ ಖುಷಿ ಪಡ್ತಾ ಇದ್ದಾನೆ. ಎಪ್ಪತ್ತೆಂಟನೇ ಶ್ಲೋಕ, ಕೊನೆಯ ಶ್ಲೋಕ. ಯತ್ರ ಯೋಗೇಶ್ವರಃ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯೋ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಹರೇ ಕೃಷ್ಣ ಮಾತಾಜಿ.
ಯೋಗೇಶ್ವರನಾದ ಕೃಷ್ಣನು ಎಲ್ಲಿರುವನೋ ಮತ್ತು ಎಲ್ಲಿ ದಾರಿಯಾದ ಅರ್ಜುನನಿರುವನೋ ಅಲ್ಲಿ ನಿಶ್ಚಯವಾಗಿಯೂ ಸಿರಿ, ವಿಜಯ, ಅಸಾಧಾರಣ ಶಕ್ತಿ ಮತ್ತು ನೀತಿ ಇವುಗಳು ಇರುತ್ತವೆ. ಇದು ನನ್ನ ಅಭಿಪ್ರಾಯ. ಹರೇ ಕೃಷ್ಣ. ಹರೇ ಈಗ ಕೃಷ್ಣ. ಶ್ರೀಲ ಪ್ರಭುಪಾದ ಕಿ ಜೈ. ಈಗ ಸಂಜೆಯ ಯುದ್ಧದ ಪರಿಣಾಮವನ್ನು ಅವನು ಡಿಕ್ಲೇರ್ ಮಾಡಿಬಿಟ್ಟ. ಅಂದರೆ ಇನ್ನು ಯುದ್ಧ ಪ್ರಾರಂಭನೇ ಆಗಿಲ್ಲ, ಆದರೆ ಕೃಷ್ಣ ಅರ್ಜುನರ ಸಂವಾದವನ್ನು ಅವನು ಕೇಳಿ ಅದನ್ನ ಹೇಳ್ತಾರೆ. ಧೃತರಾಷ್ಟ್ರ ಮೊದಲು ಕೇಳಿದ ಈ ಮೊದಲನೇ ಪ್ರಶ್ನೆ, ಭಗವದ್ಗೀತೆ ಪ್ರಾರಂಭವಾಗಿದೆ ಧೃತರಾಷ್ಟ್ರನ ಪ್ರಶ್ನೆಯಿಂದ. ಸೊ ಆ ಪ್ರಶ್ನೆಯಲ್ಲಿ ಏನು ಹೇಳ್ತಾನೆ, ನೀನು ಏನ್ ಮಾಡ್ತಾ ಇದ್ದಾರೆ ಕುರುಕ್ಷೇತ್ರದ ಯುದ್ಧ ಭೂಮಿಯಲ್ಲಿ ನನ್ನ ಮಕ್ಕಳು ಮತ್ತು ಪಾಂಡವರು ಅಂತ ಕೇಳಿದಾಗ ಈ ಪ್ರಶ್ನೆಗೆ ಉತ್ತರ ಇಲ್ಲಿ ಹೇಳ್ತಾ ಇದ್ದಾನೆ. ಅಲ್ಲಿ ನೋಡಿ, ಎಲ್ಲಿ ಕೃಷ್ಣ ಇದ್ದಾನೆ ಯೋಗೇಶ್ವರ, ಎಲ್ಲಿ ಕೃಷ್ಣ ಇದ್ದಾನೆ, ಎಲ್ಲಿ ಧನುರ್ಧಾರಿಯಾದ ಅರ್ಜುನ ಇದ್ದಾನೆ, ಅಲ್ಲಿ ಯಾವಾಗಲೂ ಸಿರಿ, ವಿಜಯ, ಅಸಾಧಾರಣ ಶಕ್ತಿ, ನೀತಿ ಇರುತ್ತೆ. ಸೊ ಹಾಗಾಗಿ ಅವರಿಗೆ ಗೆಲುವಾಗೋದು ಅಂತ ಇಲ್ಲಿ ಹೇಳ್ತಾನೆ. ಅಲ್ಲಿ ಅಂದ್ರೆ ವಿಜಯ ಅಲ್ಲಿ ಇರ್ತದೆ. ಎಲ್ಲಿ ಕೃಷ್ಣ ಇದ್ದಾನೆ, ಎಲ್ಲಿ ಅರ್ಜುನ ಇದ್ದಾನೆ, ವಿಜಯ ಅವರಿಗೆ. ಸೊ ಹಾಗಾಗಿ ಕೃಷ್ಣ ಅರ್ಜುನ ಇರೋದು, ವಿಜಯ ಅಲ್ಲಿ ಇರೋದ್ರಿಂದ ಅಲ್ಲಿ ಪಾಂಡವರಿಗೆ ಗೆಲ್ತಾರೆ ಅಂತ ಹೇಳ್ತಾನೆ. ಹಾಗಾಗಿ ಧೃತರಾಷ್ಟ್ರನು ತನ್ನ ಪಕ್ಷಕ್ಕೆ ಗೆಲುವನ್ನು ನಿರೀಕ್ಷಿಸುವಂತಿಲ್ಲ ಎಂದು ಅವನು ದೃಢಪಡಿಸಿದನು. ಸೊ ಹಾಗಾಗಿ ಇಡೀ ಭಗವದ್ಗೀತೆಯಲ್ಲಿ ನಾವು ಇಲ್ಲಿ ಇದನ್ನು ನೀವು ಈ ಒಂದು ಸಾರಾಂಶವನ್ನು ನೀವು ಓದ್ಕೊಳ್ಳಿ, ತುಂಬ ಚೆನ್ನಾಗಿದೆ. ಹಾಗಾಗಿ ಇಲ್ಲಿ ಭಗವದ್ಗೀತೆಯ ಇಡೀ ಅಧ್ಯಯನವನ್ನು ನಾವು 2ನೇ ಹಂತದಲ್ಲಿ ಮುಗಿಸಿದ್ದೇವೆ. ಸೊ ಹಾಗಾಗಿ ಈ ಒಂದು 18ನೇ ಅಧ್ಯಾಯದ ಉಪಸಂಹಾರ, ವೈರಾಗ್ಯದ ಪರಿಪೂರ್ಣತೆ, ಇದರ ಬಗ್ಗೆ ನಾವು ಇಲ್ಲಿ ಭಾವಾರ್ಥವನ್ನು ಮುಗಿಸ್ತಾ ಇದ್ದೇವೆ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. 2ನೇ ಹಂತದ ಭಗವದ್ಗೀತೆಯ ತರಗತಿಗೆ ಇಲ್ಲಿ ಮುಗಿಸ್ತಾ ಇದ್ದೇವೆ. ಹರೇ ಕೃಷ್ಣ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಕೃಷ್ಣ ಕೃಷ್ಣ